ತಾಲೂಕನ್ನ ದೈವದ ಬೀಡು ಅಥವಾ ದೇವರ ಬೀಡು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಲ್ಲಿ ಅದೆಷ್ಟೋ ದೈವಸ್ಥಾನ ಇದೆ, ದೇವಸ್ಥಾನ ಇದೆ. ಅವೆಲ್ಲ ಕೂಡ ಅದರದ್ದೇ ಆದ ಮಹತ್ವ ಇದೆ, ಕಾರಣಿಕ ಇದೆ. ಇವತ್ತು ನಾವು ನಿಮ್ಗೆ ವಿಶೇಷವಾದೊಂದು ಕ್ಷೇತ್ರ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ. ಅದುವೇ ಅರಮಲೆಬೆಟ್ಟ ಶ್ರೀ ಕೊಡಮಣಿತಾಯ ದೈವಸ್ಥಾನ ಬಗ್ಗೆ. ಅಂದರೇನೆ ಚಂದ. ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವೂ ನೋಡಿದಷ್ಟು ಕೇಳಿದಷ್ಟು ಬೇಜಾರಾಗಲ್ಲ. ಅದರಲ್ಲೂ ದೈವಾರಾಧನೆ ಭೂತಾರಾಧನೆಗೆ ವಿಶೇಷ ಪ್ರಾಧಾನ್ಯತೆ ಇದೆ. ವಿಶೇಷವಾಗಿ ಕೊಡಮಣಿತಾಯ ಅನ್ನುವ ರಾಜ್ಯ ದೈವವನ್ನ ಪ್ರತಿ ಗ್ರಾಮದಲ್ಲಿ ಆರಾಧಿಸಲಾಗುತ್ತೆ, ನಂಬಲಾಗುತ್ತೆ, ಪೂಜಿಸಲಾಗುತ್ತೆ. ನಮ್ಮ ತುಳುನಾಡಲ್ಲಿ ಅನೇಕ ಕಾರಣಿಕ ಕ್ಷೇತ್ರಗಳಿವೆ. ಅದರಲ್ಲಿ ಬೆಳ್ತಂಗಡಿಯ ಗುರುವಾಯೂರಿನಲ್ಲಿರುವ ಅರಮಲೆಬೆಟ್ಟ ಶ್ರೀ ಕೊಡಮಣಿತಾಯ ದೈವಸ್ಥಾನ ಕೂಡ ಒಂದು. ಇಲ್ಲಿ ನಡೆಯುವ ಕಾರಣಿಕ ಸಾವಿರಾರು. ಕೊಡಮಣಿತಾಯ, ಕೊಡಮಣಿತಾಯಿ, ಕುಂಭಕಂಠಿನಿ ನಂಬಿದವರಿಗೆ ಇಂಬು ಕೊಡುವ ದೈವ, ಶುದ್ಧ ಭಕ್ತಿಗೆ ತಕ್ಷಣ ಒಲಿಯುವ ತಾಯಿ. ಒಟ್ಟು 800 ವರ್ಷದಷ್ಟು ಇತಿಹಾಸ ಇರುವ ಅರಮಲೆಬೆಟ್ಟ ಶ್ರೀ ಕೊಡಮಣಿತಾಯ ದೇವಸ್ಥಾನದ ಇತಿಹಾಸವೇ ರೋಚಕ. ಈ ದೈವದ ಅಪಾರ ಶಕ್ತಿಯನ್ನು, ಕಾರಣಿಕವನ್ನು ಕೇಳುವುದೇ ರೋಮಾಂಚನ. ದೇವಸ್ಥಾನ ಬಗ್ಗೆ ಅನೇಕ ಮಂದಿಗೆ ಗೊಂದಲ ಇದೆ. ಕೊಡಮಣಿತಾಯನ ಅನ್ನುವಂತ ಅನೇಕ ಗೊಂದಲ ಇದೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಇದ್ದಾರೆ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಶ್ರೇಷ್ಠ ಬರೋಡ. ಇವರು ಉದ್ಯಮಿ ಕೂಡ ಹೌದು. ಅನೇಕ ದೈವಸ್ಥಾನಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಂತವರು. ಸರ್ ನಮಸ್ತೆ ಸರ್. ಅರಮಲೆಬೆಟ್ಟ ಕೊಡಮಣಿತಾಯ ದೇವಸ್ಥಾನ, ಇದ್ರ ಬಗ್ಗೆ ನಿಮ್ಗೆ ಅನೇಕ ಇತಿಹಾಸ ಗೊತ್ತು, ಇದ್ರ ಬಗ್ಗೆ ಕಾರಣಕ್ಕೆ ಗೊತ್ತು. ಸೊ ಈ ತಾಯಿಯ ಒಂದು ಆಶೀರ್ವಾದದಿಂದ ನೀವಿಷ್ಟು ಬೆಳೆದವರು ಅನ್ನೋ ಮಾತು ಅನೇಕ ಬಾರಿ ಹೇಳಿದೀರಾ. ಸೊ ಈ ತಾಯಿಯ ಬಗ್ಗೆ ನೀವು ಹೇಳುವಂತ ಮಾತನ್ನ ಜನಗಳಿಗೆ ಹೇಳ್ಬೋದು. ಗೊತ್ತಿರೋ ಬಗ್ಗೆ ಅಂತ ಹೇಳಿದ್ರೆ ನನಗೆ ಈಗ ಪ್ರಾಯ ಆಗಿದೆ 56 ವರ್ಷ. ಈ ದೇವಸ್ಥಾನಕ್ಕೆ 600 ವರ್ಷದ ಮೇಲೆ ಇತಿಹಾಸ ಇದೆ. ಅನಾದಿ ಕಾಲನಿಗಳು ಈ ಕೊಡಮಣಿ ತಾಯಿ ಎನ್ನುವ ಹೆಸರು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ನಾವು ಇದರ ಬಗ್ಗೆ ಹೇಳುವುದಾದ್ರೆ 50 ವರ್ಷ ಇತಿಹಾಸ ನಮ್ಗೆ ಗೊತ್ತಿರ್ತದೆ. ನಾವು ಬೆಳೆದ ಮೇಲೆ ಇಲ್ಲಿ ಏನು ನಡೀತದೆ ಅದರ ಬಗ್ಗೆ ನಮ್ಗೆ ಗೊತ್ತಿರ್ತದೆ. ಇತಿಹಾಸ ಅಂತ ಹೇಳಿದ್ರೆ ನಿಮ್ಗೆ ಒಂದು ನೀವು ಹೇಳುವಾಗಲೇ ಹೇಳಿದ್ರಿ ಕೊಡಮಣಿ ತಾಯಿ, ಅವರು ಕೊಡಮಣಿ ತಾಯಿ ಅಂತ. ಇಲ್ಲಿ ಕನ್ನಡ ಸಂಸ್ಕೃತಿ ವರ್ಗದಲ್ಲಿ ಇದನ್ನು ಕೊಡಮಣಿ ತಾಯಿ ಅಂತ ಆರಾಧನೆ ಮಾಡ್ತಾರೆ. ಅದಕ್ಕೆ ಅದರ ದೇವರ ಮೂರ್ತಿಯಲ್ಲಿ ಅದಕ್ಕೆ ಮೀಸೆ ಎಲ್ಲ ಇರ್ತದೆ ದೇವರಿಗೆ. ಮತ್ತೆ ಅದು ದೇವಕ್ಕೆ ನರ್ತನ ಆಗುವಾಗ ಅದು ಸ್ತ್ರೀ ದೇವಿ ಅಲಂಕಾರದಲ್ಲಿ ಅಲಂಕಾರಗೊಂಡು ದೇವರಿಗೆ ನೇಮೋತ್ಸವ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅದು ತುಳುನಲ್ಲಿ ಪ್ರತೀತಿ ಇದೆ. ಈಗ ನಾವು ನೋಡಿದ್ರೆ ಜುಮಾದಿ ದೈವ ಅಂತ ಹೇಳ್ತಾರೆ, ಅದಕ್ಕೆ ಧೂಮಾವತಿ ಅಂತಲೂ ಹೇಳ್ತಾರೆ. ಧೂಮಾವತಿಗೆ ಮಂತ್ರ ಬರುವುದೇ ಸ್ತ್ರೀ ಮುಖಾಂತರವಾದ ಶ್ಲೋಕದಲ್ಲಿ ದೇವರನ್ನು ಆರಾಧನೆ ಮಾಡ್ತಾರೆ. ಆದರೆ ಆ ದೈವ ಪಾತ್ರೆಗಳದನ್ನ ಪುರುಷ ವೇತ್ರದಲ್ಲಿ ಅದನ್ನ ದೇವರಿಗೆ ನೇಮೋತ್ಸವ ಮಾಡೋದನ್ನು ಕಂಡಿದ್ದೇವೆ. ಅಂದ್ರೆ ಇಂಥ ತುಂಬಾ ಅನೇಕ ದೈವಗಳು ಎರಡೂ ರೀತಿಯಲ್ಲಿ ಕೂಡ ಆರಾಧನೆ ಮಾಡ್ತಾ ಬಂದ. ದೈವಗಳಿಗೆ ಲಿಂಗಭೇದಗಳಿಲ್ಲ. ನಿಮ್ಗೆ ದೇವರನ್ನು ಯಾವ ರೂಪದಲ್ಲಿ ನೋಡ್ಲಿಕ್ಕೆ ಬಯಸಿದ್ರು ದೇವರು ನಿಮ್ಗೆ ಯಾವ ರೂಪದಲ್ಲಿ ಕಾಣ್ತಾರೆ ಅಂತ ಹೇಳಿ ವಾಡಿಕೆ ಇರುವಂತದ್ದು. ಹಾಗೆ ನಾವು ಕುಂಭಕಂಠಿನಿ ಅನ್ನೋ ರೂಪದಲ್ಲಿ, ನಾವು ಕೊಡಮಣಿ ತಾಯಿ ಅನ್ನೋ ರೂಪದಲ್ಲಿ ಕೂಡ ಆರಾಧನೆ ಮಾಡ್ತಾ ಬಂದಿದ್ದೇವೆ. ಈಗ ನೀವು ಕುಂಭಕಂಠಿನಿ ಅಂತ ಹೇಳಿದ್ರಿ, ಹೌದು. ಇದ್ರ ಬಗ್ಗೆ ಕೂಡ ಕೆಲವು ಪ್ರಶ್ನೆಯನ್ನು ಮಾಡ್ತಾರೆ. ಕುಂಭಕಂಠಿನಿ ಹೇಗೆ ಅನ್ನೋದು? ಕುಂಭಕಂಠಿನಿ ಹೇಗೆ ಅಂತ ಕೇಳಿದ್ರೆ, ಈಗ ದೇವರಿಗೆ ಇದು ರಾಜನ್ ದೈವ ಅಂತ ಹೇಳ್ತಾರೆ. ಇದಕ್ಕೆ ಅನೇಕ ಪ್ರತೀತಿಗಳಿದೆ. ಇದು ಮೈಸೂರಿಂದ, ಅಂದ್ರೆ ನಾವು ಘಟ್ಟದಿಂದ ಬಂದ ಅಂತ ಹೇಳುದು. ಈಗ ಅನೇಕ ದೈವಗಳು, ಚಾಮುಂಡಿ ದೈವ, ಇದೆಲ್ಲ ಘಟ್ಟದಿಂದ ಅಂದ್ರೆ ಮೇಲ್ಗಡೆಯಿಂದ ಈ ನಮ್ಮ ಊರಿಗೆ ಬಂದಂತ ಪ್ರತೀತಿಗಳಿರ್ತವೆ. ಈ ದೈವವು ಕೂಡ ಆಗಿ ಘಟ್ಟದಿಂದ ನಮ್ಮ ಊರಿಗೆ ಬಂದಂತ, ಅದಕ್ಕೆ ಬೇರೆ ಬೇರೆ ಇದಿದೆ. ಮತ್ತೆ ಎಲ್ಲಿಗೆ ಹೋಗಿದ್ದು, ಎಲ್ಲಿಗೆ ಬಂದಂತ ಇತಿಹಾಸಗಳಿರ್ತದೆ. ಹಾಗೆ ಈ ದೈವ ಬಂದು ಕೇಳಿದ್ರೆ ನನಗೆ ರಾಜನ್ ದೇವ ಅಂತ ಆ ರೀತಿಯಲ್ಲಿ ರಾಜ ಮರ್ಯಾದೆ ರೀತಿಯಲ್ಲಿ ನನಗೆ ನೇಮೋತ್ಸವ ನಾನು ಆರಾಧನೆ ಮಾಡಿಕೊಂಡು ಬರ್ಬೇಕಂತ ಹೇಳಿದಂತ ಕಥೆಗಳು. ಹಾಗೆ ಈ ದೈವಕ್ಕೆ ಮಾತ್ರ ಅದನ್ನ ನೀವು ಅದರ ಅಣಿ ಎಲ್ಲ ದೈವಗಳಿರುತ್ತೆ. ಅದರ ಗುಡಿಯನ್ನು ಏರಿಸ್ತಾರೆ ರಾಜನ ತರ. ಮತ್ತೆ ಜೀಟು ಗಿಡಿಯುವಂಥದ್ದು ಎಲ್ಲ ರೀತಿಯ ಒಂದು ಪದ್ಧತಿ ಇರುವಂತ ದೈವ ಯಾವುದಂತ ಕೇಳಿದ್ರೆ, ರಾಜನ ರೀತಿಯಲ್ಲಿ ಇರುವಂತ ಪದ್ಧತಿ ದೈವ ಯಾವುದಂತ ಕೇಳಿದ್ರು ಕುಂಭಕಂಠಿನಿ ಕೊಡಮಣಿತಾಯ ದೇವ. ಈ ರೀತಿಯಾಗಿ ಅದನ್ನು ಆರಾಧನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸುಮಾರು 600 ವರ್ಷಗಳ ಹಿಂದೆ ಇದಕ್ಕೆ ಇತಿಹಾಸ ಇದೆ. ಇಲ್ಲಿಗೆ ಇಲ್ಲಿ ಪಡ್ಯಾರ ಬೆಟ್ಟದ ತಾವೆಲ್ಲ ಕೇಳುದು, ಪಡುವಿನಲ್ಲಿ ಪಡ್ಯಾರ ಬೆಟ್ಟ, ಮುಳೆಯಲ್ಲಿ ಅರಮಲೆಬೆಟ್ಟ, ಈ ಎರಡು ರೀತಿಯಲ್ಲಿ ಈ ದೈವಗಳು ಅದನ್ನ ಆರಾಧನೆ ಮಾಡಿ ಎರಡು ದೈವಗಳು ಕೂಡ ಎತ್ತರದಲ್ಲಿದೆ. ಅಲ್ಲಿ ಹೊಡೆದಂತ ಒಂದು ತೆಂಗಿನಕಾಯಿಯ ಒಂದು ಭಾಗ ಬಂದು ನಮ್ಮ ಅರಮಲೆಬೆಟ್ಟದಲ್ಲಿ ಬಿದ್ದು ಆ ಒಂದು ಗಡಿಯಿಂದ ಆ ಕಾಲದಲ್ಲಿ ಅಂದ್ರೆ ಕಾರಣಿಕ ತೋರುದು. ಹಾಗೆ ಈಗ ಯಾರು ಕೇಳಿದ್ರೆ
ಒಂದು ಗಡಿಯಿಂದ ತೆಂಗಿನ ಮರ ಆಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಆದ ಕಾಲದಲ್ಲಿ ಸಾಧ್ಯ ಇತ್ತು, ಆಗಿದೆ. ಹೌದು. ಅದು ನಾವು ಚಿಕ್ಕಂದಿರುವಾಗ ನೋಡ್ಲಿಕ್ಕೂ ನೋಡಿದೆ, ಒಂದು ಮರ ಇತ್ತು, ಆ ಕಾಲದಲ್ಲಿ ಯಾವುದೇ ನೀರಿನ ವ್ಯವಸ್ಥೆಗಳು ಇರಲಿಲ್ಲ. ಅದನ್ನು ತೆಗೆದಾಗ ಅದರ ಒಂದು ಭಾಗ ಮಾತ್ರ ಒಳ್ಳೆದಿರ್ತದೆ, ಒಂದು ಭಾಗ ಅದು ಉಪಯೋಗ ಬರದಾಗಿತ್ತು. ನಾವು ಅದನ್ನು ನೋಡಿದಂಥದ್ದು. ನಾವು ಒಂದು ಚಂದುನಾಯಕ್ ಅಂತ ಒಬ್ಬರಿದ್ದು ನನ್ನ ಎದುರಿಗೆ ಆ ಮರದಿಂದ ಕೆಳಗೆ ನಾವು ನೋಡಿದ್ದೇವೆ, ಅದನ್ನು ಕುತೂಹಲ ಇರ್ತದೆ ನಮಗೆ, ಅಂಥದ್ದನ್ನು ನೋಡಿದ್ದೇವೆ ಆ ಕಾಲದಲ್ಲಿ. ಅಂತ ತುಂಬಾ ಅನೇಕ ಇತಿಹಾಸಗಳು ಈ ಅಂದ್ರೆ ಸರಿಯಾಗಿ ಅರ್ಧ ಭಾಗದಲ್ಲಿ ಅಲ್ಲ, ಈ ತೆಂಗಿನಕ್ಕೆ ಇಡಿಯಾಗಿರ್ತದೆ, ಅದರ ಅರ್ಧ ಭಾಗವನ್ನು ಉಪಯೋಗ ಬರದ ಹಾಗೆ, ಉಪಯೋಗ ಬರದ ಅರ್ಧ ಗಡಿ ಮಾತ್ರ ಇದ್ದದ್ದು. ಹೌದು, ನಾನು ಚಿಕ್ಕದ ನೋಡಿದಂಥದ್ದು ಅದನ್ನ. ಈಗ ಆ ಮರ ಇಲ್ಲ ಸದ್ಯಕ್ಕೆ, ಈಗ ಬೇರೆ ಬೇರೆ ಮರವನ್ನ ಇಲ್ಲಿ ವ್ಯವಸ್ಥೆ ಮಾಡ್ಲಾಗಿ, ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಆಗಿದೆ. ಹಾಗೆ ಕಾಣಿಕೆ ತೋರುದಂದ್ರೆ ಆ ಟೈಮ್ನಲ್ಲಿ ಕಾಣಿಕೆ ತೋರುವಂತದ್ದು ಅದು ಮೊದಲನೇದಾಗಿ. ಇಲ್ಲಿ ಇಲ್ಲಿ ನೆಟ್ಟವರು ಯಾರು ಅಂತ ಇರ್ತದೆ. ಆ ಬೆಟ್ಟದಲ್ಲಿ ಏನು ಇರ್ಲಿಲ್ಲ. ಈಗ ನೋಡುವಂತದ್ದು ನೀವು ಏನ್ ನೋಡ್ತಾ ಇದ್ದೀರಾ ಅದು ಏನು ಆ ಕಾಲದಲ್ಲಿ ಇಲ್ಲ, ಖಾಲಿ ಬಂಡೆಗಳು ಮಾತ್ರ ಇದ್ದು. ದೇವಸ್ಥಾನ ಒಂದು ದೈವ ಎಲ್ಲಿ ಕೂತ್ಕೊಳ್ಳದೆ ಒಂದು ಖಾಲಿ ಒಂದು ಕಲ್ಲಿನ ಹಾಸುಕಲ್ಲು ಅಂತ ಒಂದಿತ್ತು. ಆ ಹಾಸುಕಲ್ಲಿನ ಮೇಲೆ ದೈವದ ಪ್ರತಿಷ್ಠೆಯನ್ನು ಇದು ಬಂಡರನ್ನು ತಂದು ಇಟ್ಟುಕೊಂಡು ಅದನ್ನ ಎಷ್ಟೋ ವರ್ಷಗಳ ತನಕ ಅದನ್ನು ಬ್ರಹ್ಮಕಲಶ ಆಗುವ ತನಕ, ಕಲದ ಬ್ರಹ್ಮ ತನಕ ಅದು ಅದೇ ಕಲ್ಲಿನಲ್ಲಿ ಆರಾಧನೆಯನ್ನು ಮಾಡ್ತದೆ. ನಾವೆಲ್ಲ ನೋಡಿದ್ದೇವೆ, ಊರಿನವರೆಲ್ಲ ನೋಡಿದೆ. ಅದು ಪ್ರಕೃತಿ ಆರಾಧನೆ ಮುಖಾಂತರವಾಗಿ ದೇವನ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು. ದೈವದ ಪ್ರತೀತಿಯ ಮುಖಾಂತರ ಎತ್ತರದ ಜಾಗದಲ್ಲಿ ನನ್ನನ್ನು ನಂಬಬೇಕು ಅಂತ ಹೇಳುವಂತ ಪ್ರತೀತಿಯ ಮುಖವಾಗಿ ಎಲ್ಲರೂ ಈ ಊರಿನವರು 4-5 ಗ್ರಾಮದವರು ಸೇರಿಕೊಂಡು ಕೊಡಮಣಿತಾಯಿ ದೈವಕ್ಕೆ ನೇಮೋತ್ಸವ ಅಥವಾ ಜಾತ್ರೋತ್ಸವ ಆಗೋದನ್ನ ನಾವು ನೋಡಿದ್ದೇವೆ. ಇನ್ನು ನೀವು ದನ ಮತ್ತೆ ಹುಲಿಯ ಕಥೆಯನ್ನ ನೀವು ಒಂದು ಹೇಳ್ತಾ ಇದ್ರಿ, ಈ ಒಂದು ಜಾಗದಲ್ಲಿ ದನ ಮತ್ತೆ ಹುಲಿ ಬರ್ತಾ ಇತ್ತು ಅನ್ನೋದು, ಅದು ಏನ್ ಕಥೆ ಅನ್ನೋದು? ಬನ್ನಿ ನಾನು ತೋರಿಸ್ತೇನೆ, ಬನ್ನಿ. ನೇಮೋತ್ಸವ ಅಥವಾ ಈ ಒಂದು ಜಾಗದಲ್ಲಿ ದನ ಮತ್ತೆ ಇದರ ಬಗ್ಗೆ ಗೊತ್ತಿರ್ತದೆ ಎಲ್ರಿಗೆ, ಯಾಕಂತೇಳಿ ಇದು ಒಂದು ಸಗುಣ ಕಲ್ಲ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಎಲ್ಲ ಜಾತ್ರೋತ್ಸವವನ್ನು ಮಾಡುವಾಗ ದೇವರಿಗೆ ಆ ಸೇವೆ ಮುಟ್ಟಿದ ಇಲ್ವಾ ಅದೊಂದು ನಂಬಿಕೆ ನಮ್ಗೆ ಇರ್ತದೆ. ಅದನ್ನು ಹೇಳುವವರು ಯಾರು, ಅದನ್ನು ಸಗುಣ ಮುಖಾಂತರವಾಗಿ ಇಲ್ಲಿಗೆ ದೇವರ ಮೇಲೆ ದೀಪ ಇಟ್ಟು ಒಂದು ತೆಂಗಿನಕಾಯಿಯನ್ನು ಹೊಡಿತಾರೆ. ತೆಂಗಿನಕಾಯಿ ಹೊಡೆದಾಗ ಅದು ತೆಂಗಿನ 2 ಹೋಳುಗಳು ಮೇಲ್ಮುಖವಾಗಿ ಬಿಡ್ಬೇಕಂತ ಒಂದು ಪ್ರತೀತಿ ಇದೆ. ಅದಕ್ಕೆ ಪ್ರತಿ ವರ್ಷ ಇದನ್ನು ನೋಡ್ತೇವೆ. ಅಂದ್ರೆ ಈಗಲೂ ಕೂಡ ನೀವು ಕಾರಣಿಕವನ್ನು, ದೇವರ ಕಾರಣಿಕವನ್ನು ಯಾವ ರೀತಿಯಲ್ಲಿ ನೀವು ನೋಡ್ಬೇಕಂದ್ರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ದೇವರ ಕಾರಣಿಕಗಳು ನಮಗೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಪಾಡಿಯಾರು ಬೂಡು ಅಂತ ಇದೆ. ಪಾಡಿಯಾರು ಬೂಡು ಅಂತ ಅಂದ್ರೆ ಬೀಡು ಅಂತ ಹೇಳ್ತಾರೆ, ತುಳುವಿನಲ್ಲಿ ಬೂಡು ಅಂತ ಹೇಳ್ತಾರೆ. ಪಾಡಿಯಾರು ಬೀಡು, ಆ ಬೀಡಿಗೆ ಪ್ರಥಮವಾಗಿ ಈ ಕ್ಷೇತ್ರಕ್ಕೆ ಪಡ್ಡರ ಬೆಟ್ಟದಿಂದ ನಮ್ಮ ಗರಮಲ ಬೆಟ್ಟಕ್ಕೆ ಬಂದ ಅದನ್ನು ಕಾಣುದು ಹೇಗೆ ಅಂತ, ಅದು ಬಂದಂತ ಸನ್ನಿವೇಶವನ್ನ ಆಗಿನ ಕಾಲದ ಬಲ್ಲಾಳರ ಮನೆತನ, ಅದು ಬಲ್ಲಾಳರ ಮನೆತನಕ್ಕೆ ಯಾವ ರೀತಿಯಲ್ಲಿ ಅದನ್ನ ಕಾಣ್ಲಿಕ್ಕೆ ಸಿಕ್ಕಿದೆ ಅಂತ ಕೇಳಿದ್ರೆ, ಅಲ್ಲಿ ಮನೆಯಲ್ಲಿ ಹಾಲು ಇಡ್ತಾರೆ, ಅಂದ್ರೆ ಒಂದು ಗಿಂಡೆ ಅಂತ ಹೇಳ್ತಾರೆ. ಆ ಗಿಂಡೆಯಲ್ಲಿ ದೇವರಿಗೆ ಹಾಲಿಟ್ಟಾಗ ಹಾಲು ಮಾಯವಾಗ್ತದೆ, ಅವರಿಗೆ ಅರ್ಥ ಆಗುದಿಲ್ಲ ಏನಾಗಿದೆ ಅಂತ. ತದನಂತರವಾಗಿ ಸ್ವಲ್ಪ ಅವರೇ ಸಂಬಂಧಪಟ್ಟಂತ ಒಂದು ಭೂಮಿ ಭಾಗವನ್ನು ಬಂದು ನೋಡಿದಾಗ ಆಗಿನ ಕಾಲದ ಹುಲಿ ಮತ್ತು ದನ ಒಟ್ಟಿಗೆ, ಈಗ ನೀವು ಕಾಣ್ತಾ ಇದ್ರೆ ನಿಮ್ಗೆ ಬಹುಶಃ ನಿಮ್ಗೆ ಆ ಲೆಕ್ಕ ಈಗ ಇಲ್ಲಿಂದ ಕಾಣ್ತಾರೆ ಕರೆಕ್ಟ್ ಗೊತ್ತಿಲ್ಲ ನನಗೆ, ಆ ಮುಖ ಆ ತರ ಆ ಜಾಗದಲ್ಲಿ ಹುಲಿ ಮತ್ತು ದನ ಒಟ್ಟಿಗೆ ಮೇಯ್ದಿದ್ದಂಥದ್ದು. ಅದು ಆ ಸನ್ನಿವೇಶ ಹೇಗೆ ಅಂತ ಕೇಳಿದ್ರೆ, ಹುಲಿ ಆ ದನವನ್ನು ತಿನ್ನಲೇಬೇಕು ಆಗಿನ ಕಾಲದಲ್ಲಿ. ಅದನ್ನು ಕೊಡದಾಗೆಲ್ಲ ಆಶ್ಚರ್ಯಚಕಿತರಾಗಿ ಮತ್ತೆ ಹೋಗಿ ಪ್ರಶ್ನೆ ಮುಖಾಂತರವಾಗಿ ನೋಡುವಾಗ ಆ ಕಾಲದಲ್ಲಿ ನಾನು ಕುಂಭಕರ್ಣಿ ದೈವ ನಿಮ್ಮ ಇಲ್ಲಿಗೆ ಬಂದಿದ್ದೇನೆ ಅಂತ ಅದು ಈಗಲೂ ಪ್ರತೀತಿ ಉಂಟು. ಗದ್ದೆ ಉಂಟು, ಆ ಮನೆತನ ಉಂಟು, ಅಲ್ಲಿ ಆರಾಧಿಸಲ್ಪಡ್ತದೆ ತುಂಬಾ. ಅಂದ್ರೆ ಈ ನಮ್ಮ ಊರಿಗೆ ಬೀಡು ಅಂತ ಹೇಳಿದ್ರೆ ಅದು ಜೈನ ಮನೆತನಕ್ಕೆ ಒಳಗಳಂತ ಒಂದು ಬೀಡು. ಈಗ ಅದು ಪಡಿವಾಳರು ಅಂತ ಅವ್ರನ್ನ ಕರೀತಾರೆ. ಆಗಿರೋದು ಬಳ್ಳಾಳ ಮನೆತನ ಅಂತ, ಅದಕ್ಕೆ ಇತಿಹಾಸಗಳುಂಟು, ನಿಮ್ಮ ಸಂಧಿಯಲ್ಲನ್ನು ಕಾಣ್ಲಿಕ್ಕೆ ಬರ್ತದೆ ಅದೆಲ್ಲ. ಅಲ್ಲಿ ಬಂದ ನಂತರವಾಗಿ ಅಲ್ಲಿ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾರೆ. ಆರಾಧನೆ ಮಾಡಿಕೊಂಡು ಬರುವಾಗ ಅವ್ರು ಹೇಳ್ತಾರೆ, ನನಗೆ ಇಲ್ಲೇ ಅಲ್ಲ, ಅತಿ ಎತ್ತರವಾದ ಜಾಗದಲ್ಲಿ ಎಲ್ಲರೂ ಬರುವಾಗ 4 ಗ್ರಾಮಸ್ಥರಿಗೆ ಕಾಣುವಾಗೆ ನನ್ನ ದೈವ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಬೇಕು ಅಂತ. ನಿರ್ಮಾಣ ಮಾಡಿದಂದ್ರೆ ಆ ಕಾಲದಲ್ಲಿ ಏನಂತ ಕೇಳಿದ್ರೆ ನಂಬುದು, ಅದು ಅಂದ್ರೆ ಒಂದು ಎತ್ತರ ಸ್ಥಳದಲ್ಲಿ ಒಂದು ಕಲ್ಲನ್ನು ಇಟ್ಟು ಆ ಕಲ್ಲಿನ ಮುಖಾಂತರ ಆರಾಧನೆ ಕೂಡ ಎಲ್ಲಾ ಕಡೆ ಅದೇ ಇತ್ತು. ಈಗ ನಮ್ಗೆ ದೇವರು ಅಂತ ಹೇಳಿದ್ರೆ ಎಲ್ಲರನ್ನು ಒಳ್ಳೇದು ಮಾಡಿದ್ದಾರೆ. ನಮ್ಗೆ ನಾವು ಒಳ್ಳೇದಾದಾಗ ದೈವವನ್ನು ಒಳ್ಳೇದ ಮುಖಾಂತರವಾಗಿ ಇದೆಲ್ಲ ದೇವರಿಗೆ ಗರ್ಭಗುಡಿ ಇದೆಲ್ಲ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಇನ್ನು
ಅದೇ ತರವಾಗಿ ಇಲ್ಲಿ ಮುಂದೆ ಬಂದಾಗ ಇಲ್ಲಿ ನಮ್ದು ಇಲ್ಲಿ ಬಾವಿಯನ್ನ ನಾವು ತೀರ್ಥ ಬಾವಿ ಅಂತ ಹೇಳ್ತಾರೆ. ಆ ತೀರ್ಥ ಬಾವಿಯನ್ನ ಕೂಡ ನಾವು ತೀರ್ಥ ಬಾವಿ ಅಂತ ಹೇಳಿದ್ರೆ ದೇವರಿಗೆ ಇನ್ನು ಕನ್ಫ್ಯೂಸ್ಗಳು ಬೇಡ, ಅಭಿಷೇಕ ಅಂತ. ಇಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಮಾಡಿದ್ದಾರೆ, ದೇವರ ಮೂರ್ತಿ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಬ್ರಹ್ಮ ಕಲಶೋತ್ಸವ ಅಲ್ಲ, ಬ್ರಹ್ಮ ಕುಂಭ ಕಲಶಾಭಿಷೇಕ ಅಂದ್ರೆ ಒಂದು ಕಲಶದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ವೈದಿಕರ ಮುಖಾಂತರವಾಗಿ ಆ ಕಲಶದಲ್ಲಿ ಏನೆಲ್ಲ ಸಿದ್ಧಿಯನ್ನ ಮಾಡಿದ್ದಾರೆ ಆ ಸಿದ್ಧಿಯನ್ನ ದೇವರ ಮೂರ್ತಿಗೆ ಧಾರೆಯನ್ನ ಹೇಳಿದ್ದಾರೆ. ದೇವರ ಮೂರ್ತಿಯನ್ನು ಧಾರದೆ ಇರ್ತದೆ, ಅದಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ನಂಬಿಕೆ ನಮ್ದು. ಮತ್ತೆ ಎಷ್ಟು ಭಕ್ತರ ಆ ದೇವರನ್ನು ನೋಡ್ತಾರೆ, ಎಷ್ಟು ಭಕ್ತರ ಆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ, ಆವಾಗ ದೇವರ ಕಾರಣಿಗೆ ಹೆಚ್ಚು ಆಗ್ತದೆ ಅಂತ ನಾವೆಲ್ಲ ನಂಬಿಕೆಯಲ್ಲಿ ಇರುವಂತವ್ರು. ಹಾಗೆ ಆಗಿ ಈಗ ಈ ದೇವಸ್ಥಾನದ 9 ತಾರೀಕಿಗೆ ಇಲ್ಲಿಂದ ಹೊರಕಾಣಿಕೆ ಹೊರಡ್ಲಿಕ್ಕೆ ಇದೆ. ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲ 4-5 ಗ್ರಾಮಗಳಿಂದ ಹೊರಕಾಣಿಕೆ ಬರ್ತದೆ. ಹೊರಕಾಣಿಕೆ 9 ತಾರೀಕಿನ ತನಕ ಇಲ್ಲಿ ಬಂದು ಮುಟ್ಲಿಕ್ಕೆ ಇದೆ. ಇನ್ನು ಇಲ್ಲಿ ಬ್ರಹ್ಮ ಕಲಶ ಮತ್ತೆ ಬ್ರಹ್ಮ ಕುಂಭಾಭಿಷೇಕ ಅದು ಕೂಡ ಕನ್ಫ್ಯೂಷನ್ ಇರುತ್ತೆ. ಯಾವ ಜಾಗಕ್ಕೆ ಬ್ರಹ್ಮ ಕಲಶ ಅಂತ ಹೇಳ್ತಾರೆ, ಯಾವ ಜಾಗಕ್ಕೆ ಬ್ರಹ್ಮ ಕುಂಭಾಭಿಷೇಕ ಅಂತ ಹೇಳ್ತಾರೆ. ಸ್ಥಾಪಿತವಾದಂತ ದೇವರ ಪ್ರತಿಷ್ಠೆಯಲ್ಲಿ ಆಗಿರ್ತದೆ, ಅಲ್ಲಿಗೆ ಬ್ರಹ್ಮ ಕಲಶ ಅಂತ ಹೇಳುದು. ದೇವರಿಗೆ 12 ವರ್ಷಕ್ಕೊಮ್ಮೆ ಆಗುವಂತ ಬ್ರಹ್ಮ ಕಲಶಗಳು. ಯಾವುದೇ ಫೋಟೋ ಇಟ್ಟುಕೊಂಡು ಇಲ್ಲಾಂದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ದೇವಗಳಾಗ್ಲಿ ದೇವರಿಗೆ ಆಗ್ಲಿ, ಈಗ ಭಜನೆ ಮಂದಿರಗಳಿಗಾಗಲಿ ನಾವು ಅದನ್ನು ಮಾಡುದಿಲ್ಲ. ಅಲ್ಲಿ ಭಜನೆ ಮಂದಿರ ಎಲ್ರು ದಿವಸ ಅಲ್ಲಿ ನಂಬಿಕೆ ಅಲ್ಲಿ ಇರ್ತದೆ, ಅಲ್ಲಿ ಒಂದು ಫೋಟೋನ ಇಟ್ಟುಕೊಂಡು ನಾವು ಪೂಜೆಯನ್ನೇ ಮಾಡ್ತೇವೆ. ಅಲ್ಲಿ ಬ್ರಹ್ಮಕಲಶ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನನ್ನ ನಂಬಿಕೆ. ಮತ್ತೆ ಅದಕ್ಕೆ ಬೇಕಾದವರೆಲ್ಲ ಅದಕ್ಕೆ ಉದರನ್ನು ಕೊಡ್ಬೋದು. ಇಲ್ಲಿ ದೇವರ ಮೂರ್ತಿ ಇದೆ, ಆ ಮೂರ್ತಿಗೋಸ್ಕರ ಬ್ರಹ್ಮಕಲಶ ಅಂತ ಹೇಳಿದ್ರೆ ದೇವರಿಗೆ ಮಾತ್ರ ಆಗುವಂಥದ್ದು. ಬ್ರಹ್ಮಕಲಶ ದೈವಗಳಿಗೆ ಆಗುವಂತ ಮಾಡುವವರು ಮಾಡ್ತಾರೆ, ಹಾಗೆ ಇಲ್ಲ ಅಂತ ಹೇಳಿ ನಮ್ಮ ಭಕ್ತಿ ಆ ತರ ಇದೆ. ನಮ್ಗೆ ದೇವರಿಗೆ ಮಾದ ರೀತಿಯಲ್ಲಿ ದೈವಗಳಿಗೂ ಕೂಡ ಆಗ್ಬೇಕಂತ ಇನ್ನೊಂದು ಜನರಿಗೆ ನಂಬಿಕೆ, ಆ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ನಾನು ತುಂಬಾ ಜನ ತಂತ್ರಿಗಳಲ್ಲಿ ಕೇಳಿದಾಗ ಅವ್ರು ಹೇಳಿದ್ದಾರೆ, ದೈವಕ್ಕೆ ಅದು ಕುಂಭಕರ್ಣನಿದ್ರೆ ಅದಕ್ಕೆ ದೇವರ ಮೂರ್ತಿ ಇದೆ, ಆ ಮೂರ್ತಿಗೆ ಒಂದು ಕುಂಭ ಅಂತ ಹೇಳಿದ್ರೆ ಅದೇ ಎಂತ ಹೇಳ್ತಾರೆ, ಅದಕ್ಕೆ ನಾವೆಲ್ಲ ಏನು ತಾಮ್ರದ್ದು ಬರ್ತದೆ, ಇಲ್ಲಾಂದ್ರೆ ಬೇರೆ ಎಲ್ಲ ಹೌದು ಶಾಸ್ತ್ರ ಕಲಶಾಭಿಷೇಕ ಅಂತ 1,000 ಗಿಂಡಿಯನ್ನು ಇಟ್ಟುಕೊಂಡು ಪೂಜೆ ಮಾಡುವಂಥದ್ದು. ಅದರ ಮುಖಾಂತರವಾಗಿ ದೇವರಿಗೆ ಆ ಅಭಿಷೇಕವನ್ನು ಒಯ್ಯುವಂಥದ್ದು. ಇಲ್ಲಿ ದೈವಗಳಿಗೆ ಕುಂಭ ಕಲಶಾಭಿಷೇಕ, ಬ್ರಹ್ಮ ಕಲಶ ಅಲ್ಲ. ಬ್ರಹ್ಮ ಕಲಶದ ವಿಧಿಯೇ ಬೇರೆ ಇರ್ತದೆ. ತಾವುಗಳು ತುಂಬಾ ಕಡೆ ಹೋಗಿದ್ದೀರಿ, ಅಲ್ಲಿ ಒಂದು ಎಷ್ಟು ಸಹಸ್ರ ಕಲಶಗಳಿದ್ರು, ಅದ್ರ ನಡುವಿನಲ್ಲಿ ಒಂದು ದೊಡ್ಡದಾಗಿ ಅದನ್ನು ಪ್ರತಿಷ್ಠೆಯನ್ನು ಮಾಡಿರ್ತಾರೆ. ಅದಕ್ಕೆ ಬೇರೆ 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 ವಿಧಾನಗಳಿರ್ತದೆ, ನೀವು ಎಲ್ಲ ನೋಡಿರ್ಬೋದು. ಅದನ್ನು ಮಾಡುವಾಗ ಈ ಭತ್ತವನ್ನು ಹಾಕಿರ್ತಾರೆ, ಇಲ್ಲ ಬೇರೆ ಬೆಳೆಗಳನ್ನು ಹಾಕಿಕೊಂಡು ಅದರಲ್ಲಿ ಎಂತ ಸಸ್ಯವನ್ನ ಒಂದು ಮಾಡಿರ್ತಾರೆ. ಅದನ್ನು ದೇವಸ್ಥಾನದ ಸುತ್ತಗಳಿದೆ, ಅದಕ್ಕೆ ವಿಧಿವಿಧಾನಗಳೇ ಬೇರೆ. ಕುಂಭ ಕಲಶಕ್ಕೆ ವಿಧಿವಿಧಾನಗಳೇ ಬೇರೆ ಇರ್ತದೆ. ಅದು ವೈದಿಕ ವಿಧಿವಿಧಾನಕ್ಕೆ ಬಿಟ್ಟಂತದ್ದು. ಅದರ ಬಗ್ಗೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಆದ್ರೆ ಖಂಡಿತವಾಗಿಯೂ ದೇವರಿಗೆ ಬ್ರಹ್ಮಕಲಶ ಆಗುವಂತದ್ದು, ದೈವಗಳಿಗೆ ಬೇರೆ ಬೇರೆ ರೀತಿಯ ನಮ್ಮ ನಂಬಿಕೆ ಪ್ರಕಾರವಾಗಿ ನಮ್ಗೆ ದೇವರು ಎಷ್ಟು ಸಂಪತ್ತನ್ನು ಕೊಡ್ತಾರೆ, ಅದನ್ನು ಹೇಗೆ ದೇವರಿಗೆ ವಿನಿಯೋಗ ಮಾಡಬಹುದು, ಆ ರೀತಿಯಲ್ಲಿ ದೇವರ ಭಕ್ತರಾಗಿ ಅದ್ರ ಯಾವ ರೀತಿ ಮಾಡಿದ್ರು ಅರ್ಥಕ್ಕೆ ಬಿಟ್ಟಂತದ್ದು. ಅದು ಬೇರೆ ಕಡೆ ಯಾವುದೇ ಗೊಂದಲಗಳು ಇಲ್ಲ. ಇನ್ನೊಂದು ಇಲ್ಲಿ ಈಗ ಈ ಒಂದು ದೈವಸ್ಥಾನಕ್ಕೆ 600ಕ್ಕಿಂತ ಮಿಕ್ಕು 800ಕ್ಕೂ ಕಡಿಮೆ ಇತಿಹಾಸ ಇದೆ. ಸೊ ಆವತ್ತಿನ ಇವತ್ತಿನವರೆಗೂ ಇಲ್ಲಿ ತೀರ್ಥ ಭಾವಿ ಕೂಡ ಇರ್ಲಿಲ್ಲ. ಸೊ ಇದೀಗ ತೀರ್ಥ ಭಾವಿ ಕೂಡ ಅದಕ್ಕೆ ಕೂಡ ಜಾಗವನ್ನು ನೋಡಿದೀರಾ, ಪೂಜೆ ಕೂಡ ಆಗಿದೆ. ಸೊ ಇದಕ್ಕೇನಾದ್ರು ಕತೆ ಇದೆಯಾ, ಏನಾದ್ರು ಎಲ್ಲಾದ್ರೂ ನೋಡಿದ್ರಾ, ಕೇಳಿ ಬಂತ, ಹೇಗೆ? ಇಲ್ಲ, ಹಾಗೇನಿಲ್ಲ. ಈಗ ಇದಕ್ಕೆ ಕಥೆಗಳು ಅಂತಿಲ್ಲ. ಈಗ ನೀರಿನ ವ್ಯವಸ್ಥೆಗಳು ಆಗ್ಲೇಬೇಕು, ದೈವಕ್ಕಾಗ್ಲಿ ಜನರಿಗಾಗ್ಲಿ. ಹಾಗೆ ನಾವು ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಈ ದೇವರ ಪೂಜೆಯನ್ನು ಮಾಡುವಾಗ ಅದಕ್ಕೆ ತೀರ್ಥ ಭಾವಿ ಅಂತಲ್ಲ. ಇಲ್ಲಿ ಅಂದ್ರೆ ದೈವಗಳಿಗೆ ಗಂಧ ಪ್ರಸಾದ ಮೇನ್. ತೀರ್ಥ ಇರುವುದು ಅದು ದೇವರ ದೇವಸ್ಥಾನದಲ್ಲಿ, ದೇವಗಳಿಗೆ ಗಂಧ ಪ್ರಸಾದವಾದ ಮೇನ್. ಆದ್ರೆ ಇಲ್ಲಿ ಬೇಕಾಂತದ ನೀರಿನ ವ್ಯವಸ್ಥೆಗೋಸ್ಕರವಾಗಿ ಇಲ್ಲಿ ಒಂದು ಬಾವಿಯನ್ನ ಒಂದು ಪ್ರಶ್ನೆ ಮುಖಾಂತರ ನೋಡಿಕೊಂಡು ಬಂದು ಆ ಬಾವಿಯನ್ನ ತೆಗಿತಾ ಇದ್ದೇವೆ. ಆ ಬಾವಿಯಲ್ಲಿ ನೀರು ಅಂದ್ರೆ ಇಲ್ಲಿಂದ ಹೊರಗಿಂದ ಎಲ್ಲೋ ಬಂದಂತ ನೀರುಗಳು ಬೇಡ, ದೇವರು ನಾವು ಅಷ್ಟು ಶ್ರದ್ಧೆಯಿಂದ ಮಾಡುವಾಗ ದೇವರಿಗೆ ಶುದ್ಧೀಕರಣವಾದ ನೀರೇ ಇರ್ಲಿ ಅಂತ ಉದ್ದೇಶದಿಂದ ಈ ಬಾವಿಯನ್ನ ನಾವು ಸಂಕಲ್ಪ ಮಾಡಿದ್ದೇವೆ. ಈಗಾಗಲೇ ಅರ್ಧ ಕೆಲಸ ನಡೀತಾ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ತೀರ್ಥ ಅಂತ ಬರುದು ಅಲ್ಲಿ ಅಲ್ಲ, ನನಗೆ ಗೊತ್ತಿದ್ದ ಫಸ್ಟ್ ತೀರ್ಥ ಅಂತ ಬರುದು ದೇವಸ್ಥಾನದಲ್ಲಿ ದೈವಗಳಿಗೆ ಗಂಧ ಪ್ರಸಾದ ಅಂತ ಹೇಳುದು. ಆದ್ರೆ ಈಗ ಅದೇನಂತ ಕೇಳಿದ್ರೆ ನಮ್ಗೆ ಒಂದು ನಂಬಿಕೆ ಆಗಿದೆ, ಎಲ್ಲಿ ಹೋದ್ರೆ ನಮ್ಗೆ ತೀರ್ಥ ಪ್ರಸಾದ ಬೇಕು. ಜನರ ನಂಬಿಕೆ ದೃಢವಾದ ಅಂತ ಹೇಳಿದ್ರೆ ಅದಕ್ಕೆ ನಂಬಿಕೆ ಇರ್ತದೆ. ಆ ನಂಬಿಕೆಗೆ ಚ್ಯುತಿ ಬಾರದಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಹೋಗುವ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿದ್ದೇವೆ. ಇನ್ನೊಂದು, ನೀವು ಇದೇ ಊರಲ್ಲೇ ಹುಟ್ಟು ಬೆಳೆದಂತವರು. ಸೊ ಮೊದಲಾಗಿ ನಿಮ್ಗೆ ಈ ಕ್ಷೇತ್ರದ ಮಹಿಮೆಗೆ ತುಂಬಾ ಕಥೆಯನ್ನ ಹೇಳಿದ್ರಿ. ಸೊ ನಿಮ್ಗೆ ಈ ಒಂದು ತಾಯಿ ಎಷ್ಟೊಂದು ಆಶೀರ್ವಾದ ಕೊಟ್ಟಿದ್ದಾರೆ, ಸೊ ಅದರ ಕಥೆಯನ್ನ ಹೇಳ್ಬೋದಾ? ಯಾವ ರೀತಿ ನಿಮ್ಗೆ ದೇವರ ಒಂದು ದಯೆ ಕೊಟ್ಟಿದ್ದಾರೆ ಅನ್ನೋದು? ವ್ಯಾಪಾರ ಅಂತ ಹೇಳಿದ್ರೆ ಚಿಕ್ಕಂದಿನಲ್ಲಿ ಇರುವಂತದ್ದು ನಾನು ಅನುಭವವನ್ನು ಹೇಳ್ಬೇಕಷ್ಟೇ, ಕಥೆ ಅಲ್ಲ, ನಿಜವಾದ ನಡೆದಂತ ಅನುಭವ.
ಅದರಲ್ಲಿ ಒಂದು ಇಲ್ಲಿ ಎಲ್ಲ ಸುತ್ತಮುತ್ತಲಿನ ಆಶಾ ಯಂಗ್ಸ್ಟರ್ ಕ್ಲಬ್ ಅಂತ ಇತ್ತು ಬೆಳ್ತಂಗಡಿಯಲ್ಲಿ. ಆ ಟೈಮ್ನಲ್ಲಿ ಭಾರಿ ಫೇಮಸ್ ಅದು. ಅವರೆಲ್ಲ ಈ ಜಾತ್ರೆಯಲ್ಲಿ ಹೋಗಿಕೊಂಡು ಇಂಥ ವ್ಯವಸ್ಥೆಗಳನ್ನು ಮಾಡುವಂಥ ರಿಂಗ್ ಹಾಕುವಂಥದ್ದೆಲ್ಲ ಮಾಡ್ತಾ ಇದ್ರು. ನಮಗೆ ಮಕ್ಕಳ ಅಡಿಗೆ ನಾವು ಕೂಡ ಏನಾದರೂ ಮಾಡಬೇಕು ಅಂತ ಛಲ ಆವತ್ತಿನಿಂದ ಇತ್ತು. ಹಾಗೆ ನಾನು ಒಬ್ಬನೇ ಮಾಡಿದೆ ಅಂತ ಬ್ರದರ್ಸ್ ಬ್ಯಾಕರಿಂದ ಚಕ್ಕಲಿ ಪ್ಯಾಕೆಟ್ ತೆಗೆದುಕೊಂಡು ಬಂದು ಅದನ್ನು ಓಪನ್ ಮಾಡಿ ಅದನ್ನು ಹೇಗೆ ಮಾರುದಂತ ಗೊತ್ತಿಲ್ಲ. ಸ್ವಲ್ಪ ಆಯ್ತು, ಯಾರು ತಗೊಳ್ಳಿಕ್ಕೆ ಬರಲಿಲ್ಲ, ಅದು ಮುಚ್ಚಿಬಿಟ್ಟು ಅದರಲ್ಲಿ ಏನಂತದೆ ಅದು ಆ ಟೈಮ್ 5 ರೂಪಾಯಿ 3 ಪ್ಯಾಕೆಟ್ ತಂದರೂ ಕೂಡ 5 ರೂಪಾಯಿ ಒಟ್ಟು ಮಾಡೋದು ಬಹಳ ಸಮಸ್ಯೆ ಇತ್ತು. ತದನಂತರವಾಗಿ ಮುಂದಿನ ವರ್ಷ ನಾವು ಸಿಕ್ಸರ್ ಅಂದ್ರೆ ಈಗ ಕೊಕೋವಲ್ ಅಂತ ಏನಿದೆಯಾ ಆ ಟೈಮ್ ಸಿಕ್ಸರ್ ಅಂತ ಇತ್ತು, ಅದನ್ನು ತೆಗೆದುಕೊಂಡು ಬಂದು ಅದಕ್ಕೆ ನಮಗೆ ಬೀಳುವಂಥದ್ದು 2 ರೂಪಾಯಿ, ಅದನ್ನು 4 ರೂಪಾಯಿಗೆ ಮಾರೋದಲ್ಲ. ಅದನ್ನು ನಾವು 8 ಜನರಿಗೆ 55 ಪೈಸೆ ಚಿಟ್ಟಿಯನ್ನು ಹಂಚಿಕೊಂಡು ಒಬ್ಬನಿಗೆ ಲಾಟ್ ಟಿಕೆಟ್ ತೆಗೆದು ಲಕ್ಕಿ ಡ್ರಾ ಮಾಡಿಕೊಂಡು ಆ ಥರ ಮಾಡ್ತಾ 27,000 ರೂಪಾಯಿ ನನಗೆ ಆ ಟೈಮ್ನಲ್ಲಿ ಲಾಭ ಬಂದಿತ್ತು. ಅದು ನನ್ನ ಕೈಯಲ್ಲಿ ಹಿಡಿದಂಥದ್ದು 27,000 ಹಿಡಿದಂಥ ಫಸ್ಟ್ ಟೈಮ್ ಅದು ಎಲ್ಲಿ ಅಂತ ಕೇಳಿದ್ರೆ ಅದು ಅರಮಲೆ ಬೆಟ್ಟ. ಅದು ನನಗೇನು ಅದರ ತಂದ ದೇವರು ನನಗೇನು ಕಡಿಮೆ ಮಾಡಲಿಲ್ಲ, ಅದಕ್ಕೆ ಬಲವಾದ ನಂಬಿಕೆಗಳಿದೆ. ಆಮೇಲೆ ನಾನು ಇಲ್ಲಿಂದ ಬಿಟ್ಟು ಉದ್ಯೋಗಕ್ಕೆ ಹೋದಾಗ ನನಗೆ ಆ ಟೈಮ್ನಲ್ಲಿ ಇದೇ ನಮಗೆ ಪ್ರಧಾನ ದೈವ ಅಂತ ಹೇಳಿದ್ರೆ ಇದೆ. ಓಡಿಲಿ ಮಾಲಿಂಗೇಶ್ವರ ದೇವಸ್ಥಾನ ಇತ್ತು ಆವಾಗಲೂ ಕೂಡ, ಬಟ್ ನಾವು ಕುತ್ತರೆಗೆ ಹೋಗ್ತಾ ಇದ್ದೆ ಆ ಟೈಮ್ನಲ್ಲಿ. ಕುತ್ತೆರೆ ಸೋಮನಾಥೇಶ್ವರ ಮತ್ತೆ ಕುಂಭಕಂಟಿನಿ ಅರಮಲೆ ಬೆಟ್ಟ, ಇದು ಎರಡನ್ನು ಕೂಡ ನಾನು ಬಹಳ ಭಕ್ತಿಯಿಂದ ಆರಾಧನೆ ಮಾಡ್ತಾ ಬಂದಿದ್ದೆ. ತದನಂತರವಾಗಿ ಬ್ರಹ್ಮಕಲಶ ಸಂದರ್ಭದಲ್ಲಿ ಕಳೆದ ವರ್ಷದ 12 ವರ್ಷದ ಮುಂಚೆ ಬ್ರಹ್ಮಕಲಶ ಸಂದರ್ಭದಲ್ಲಿ ನನಗೇನೋ ಒಂದು ಅದೇ ಸ್ವಪ್ನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನು ಅದೊಂದು ಆ ಥರ ಭಾಸ ಇದೆ, ದೇವರಿಗೆ ಏನಾದರೂ ಈ ಥರದ ವ್ಯವಸ್ಥೆಯನ್ನು ಮಾಡಬೇಕು, ದೇವರನ್ನು ನಾವು ನಂಬಿಕೊಂಡು ಬರ್ತೇವೆ, ಒಂದು ಗರ್ಭಕಡೆ ನಿರ್ಮಾಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡುವ ಸಂದರ್ಭದಲ್ಲಿ ನಾನು 3-4 ದಿವಸ ಬಿಟ್ಟು ನಮ್ಮ ಮನೆಯಲ್ಲಿ ಕೋಲ ಇತ್ತು. ಸುಖೇಶ್ ಕುಮಾರ್ ಜೈನ್ರು ಈಗಿನ ಆಡಳಿತ ಅನುಮೋಷಕರು ಅವರು ಬಂದಾಗ ಅವ್ರಿಗೆ ನಾನು ಈ ವಿಷಯ ಅಂತ ಹೇಳ್ತಾ ಅವ್ರು ಹೇಳಿದ್ರು ನನಗೆ ಕೂಡ ಹಾಗೆ ವಾಸ ಆಗ್ತಾ ಇದೆ, ಹಾಗಾದರೆ ಜೊತೆಯಾಗಿ ಇದನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯಲ್ಲಿ ಇದು. ಆ ಟೈಮಲ್ಲಿ ಕೂಡ ಈ ಗರ್ಭಗುಡಿಯ ಒಂದು ನಿರ್ಮಾಣಕ್ಕೆ ನನಗೆ ಮಾಡಿದ್ದೇನೆ ಅಂತೇಳಿ ತುಂಬ ಸಂತೋಷವನ್ನು ಪಡ್ತದೆ. ದೇವರು ಯಾರ ಕೈಯಿಂದ ಯಾವ ಸೇವೆಯನ್ನು ತಗೊಳ್ಬೇಕಾ ಅವರಿಂದ ಆ ಸೇವೆಯನ್ನು ತಗೊಳ್ಬೋದು ದೇವರಿಗೆ ಇಚ್ಛೆ ಅದು. ನಾನು ಹಣ ಇದ್ರು ನನಗೆ ಕೊಡ್ಲಿಕ್ಕೆ ಆಗಿದೆ, ಹಣ ಇಲ್ಲದವರು ಬಂದು ಮಾಡಲಿಕ್ಕೆ ಹಣ ಇಲ್ಲದವರು ಎಷ್ಟೋ ಮಾಡಿದಂಥ ವ್ಯವಸ್ಥೆಗಳನ್ನ ನಾನು ನೋಡಿದ್ದೇನೆ. ಅದೇ ದೇವರು ನಮ್ಗೆ ಆ ಯೋಗವನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಈಗ ಕೂಡ ಅದೇ ಮತ್ತೊಮ್ಮೆ ಬ್ರಹ್ಮಕಲಶ ಆಗುವಾಗ ನನಗೆ ಆ ಒಂದು ಯೋಗವನ್ನ ಕೊಟ್ಟಿದ್ದಾರೆ. ಇದು ಅಧ್ಯಕ್ಷ ನೆಲೆಯಲ್ಲಿ ಕೆಲಸ ಮಾಡಿ ಜೀರ್ಣೋದ್ಧಗಳೆಲ್ಲ ಆಗ್ಲಿಕ್ಕೆ ಇದೆ. ಭಕ್ತರ ದಯದಿಂದ ತುಂಬಾ ಭಕ್ತರು ಇದಕ್ಕೆ ತಾಮುಂದು ಅಂತ ಹೇಳಿದ್ರೆ ನಮ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರಾಗೆ ಮುಂದೆ ಬಂದು ಅವರಿಗೆ ಈ ದೈವದ ಕಾರಣ ಗೊತ್ತಿದ್ದ ಕಾರಣ ತುಂಬಾ ಮುಂದೆ ಬಂದು ಬೇರೆ ಬೇರೆ ಕೆಲಸಗಳನ್ನ ಒಪ್ಪಿಕೊಂಡಿದ್ದಾರೆ. ಹಾಗೆ ಸುತ್ತಮುತ್ತಲಿನ ಜನರು ಇದರ ಕಾಣಿಕೆಯನ್ನು ಬಲ್ಲವರಿದ್ದಾರೆ. ತದನಂತರವಾಗಿ ಇದು ನಾನು ಏನು ಹೇಳ್ತೇನೆ ಅಂತ ಬಯಸ್ತೇನೆ ಅಂತ ಹೇಳಿದ್ರೆ, ದೈವದ ಕಾಣಿಕೆ ಹೇಗೆ ಗೊತ್ತಾಗುದು ಅಂತ ಕೇಳಿದ್ರೆ, ನಾವು ನಮ್ಮಿಂದ ಏನಾಗ್ತದೆ ಅದನ್ನು ಮಾಡಬೇಕು. ಫಸ್ಟಿಗೆ ನಮ್ಮ ಪ್ರಯತ್ನವನ್ನು ಬರಬೇಕು. ಎಲ್ಲಾ ರೀತಿಯ ಪ್ರಯತ್ನಗಳು ಹೇಳ್ತಾರೆ ಶಾಮಬೆ ದಂಡ, ಎಲ್ಲಾ ರೀತಿಯ ಪ್ರಯತ್ನಗಳು ಆದಾಗ ಇಲ್ಲ ಇನ್ನು ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂತ ಬಂದಾಗ ದೇವದ ಮೆರವನ್ನ ಹೋಗ್ಬೇಕು ನಾವು. ಆಗ ಸುಲಲಿತವಾಗಿ ಆ ಕೆಲಸ ಆದಾಗ ಗೊತ್ತಾಯ್ತು ಇದು ನಾನು ಮಾಡಿದ್ದಲ್ಲ, ದೈವ ಮಾಡಿದ್ದು ಅಂತ ತುಂಬಾ ಅನುಭವಗಳು ನಮ್ಗೆ ಆಗ್ತದೆ. ಅದಾದವರಿಗೆ ಮಾತ್ರ ಅದನ್ನ ಹೇಳಲಿಕ್ಕೆ ಸಾಧ್ಯ, ಅದನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಅಂತ ತುಂಬಾ ಕೆಲಸಗಳಾಗಿದೆ. ನಾನು ಮುಂಚೆ ಸಲ ಈ ಕಥೆಯನ್ನು ಹೇಳಿದ್ದೇನೆ, ಪುನಃ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳು ಅಂತ ಹೇಳ್ತಾರೆ. ಕಾರಣಕ್ಕೆ ಹೇಗೆ ಅಂತ ಕೇಳಿದ್ರೆ, ಒಂದು ಸಂದರ್ಭದಲ್ಲಿ ಒಂದು ವ್ಯವಸ್ಥೆಯಲ್ಲಿ, ಅಂದ್ರೆ ನನ್ನಿಂದ ಆದ ವ್ಯವಸ್ಥೆ ಅಲ್ಲ, ನಂದೊಂದು ಸೆಕ್ಯೂರಿಟಿ ಏಜೆನ್ಸಿ ಅಂತ ಇದೆ ನಂದು, ಈಗ ಗೊತ್ತಿರ್ಬೋದು ನಿಮ್ಗೆ, ಬೇರೆ ಬೇರೆ ಕ್ಯಾಟರಿಂಗ್ ಜೊತೆ ಸೆಕ್ಯೂರಿಟಿ ಏಜೆನ್ಸಿ ಅನ್ನ ಮಾಡ್ತಾರೆ. ಅಲ್ಲಿ ಫೈರಿಂಗ್ ಆಗ್ತದೆ. ಫೈರಿಂಗ್ ಅಂತ ಹೇಳಿದ್ರೆ ಅದು ರಕ್ಷಣೆಗೋಸ್ಕರವಾಗಿ ಆ ಫ್ಯಾಕ್ಟ್ರಿಯಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ, ಅದರಿಂದ ಫೈರಿಂಗ್ ಆಗ್ತದೆ. ಫೈರಿಂಗ್ ಆಗುವಾಗ ಒಬ್ಬ ತನ್ನ ರಿವಾಲ್ವರ್ ಇಂದ ಫೈರ್ ಮಾಡ್ತಾರೆ. ಅದು ಮಾಡುವಾಗ ಅದು ಮೇಲೆ ಮಾಡಿದ್ರೆ ರಕ್ಷಣೆ, ಕೆಳಗೆ ಮಾಡಿದ್ರೆ ಇವತ್ತು ಏಮ್ ಟು ಸಂಬಡಿ ಅಂತ, ಅದ್ರ ಮೇಲೆ ಅದಕ್ಕೆ 307 ಕೇಸ್ ಅಂತ ಆಗ್ತದೆ. 307 ಬೇಲ್ ಸಿಗುದಿಲ್ಲ ಆ ಟೈಮ್ನಲ್ಲಿ, ಅದು ಹೈಕೋರ್ಟಿಗೆ ಹೋಗ್ಬೇಕು. ಅಲ್ಲ, ನಾನು ಇದು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಆ ಟೈಮ್ನಲ್ಲಿ ಇಲ್ಲಿಗೆ ಹೋದಾಗ ಕೋರ್ಟಿಗೆ ಹೋದಾಗ ಅಲ್ಲಿ ಕೋರ್ಟ್ನಲ್ಲಿ 17 ಜನರ ಕೇಸನ್ನು ಆ ದಿವಸಕ್ಕೆ ಬೇರೆ ಬೇರೆ ಕೇಸುಗಳು ಇತ್ಯರ್ಥ ಆಗ್ಬೇಕು. ಸಾಯಂಕಾಲ 5 ಗಂಟೆ ಆಗುವಾಗ ಕೇಸ್ ನಂಬರ್ ಬಂದದ್ದು 4, ಮತ್ತೆ ಅದು ನಮ್ಮ ನಂಬರ್ ಇದ್ದದ್ದು 14. ಹಾಗೆ 14 ನಂಬರ್ಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಧ ಗಂಟೆಯಲ್ಲಿ 14 ಕೇಸುಗಳು, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 4 ಕೇಸುಗಳು ಇತ್ಯರ್ಥ ಆದ್ರೆ, ಸಾಯಂಕಾಲ ಆಗುವಾಗ 8 ಕೇಸುಗಳು ಮತ್ತೆ ಇತ್ಯರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅರ್ಧ ಗಂಟೆಯಲ್ಲಿ. ಸೊ ನಮ್ಗೆ ಆ ದಿವಸ ಯಾವ ರೀತಿಯಲ್ಲಿ ಅದನ್ನು ಬೇಲೆ ಸಿಗುವಂಥದ್ದು ಬಹಳ ಇಂಪಾರ್ಟೆಂಟ್ ಇತ್ತು. ದೈವದ ಮರೆಯನ್ನು ಹೋದಾಗ ನಾನು ಆ ಟೈಮ್ನಲ್ಲಿ ಊರಲ್ಲೇ ಇದ್ದೆ. ನನಗೆ ಆ ಟೈಮ್ನಲ್ಲಿ ಇಲ್ಲಿ ನಾವು ಏನಂತ ಕಷ್ಟ ಬಂದಾಗ ನಾವು ಜ್ಯೋತಿಷರ ಹೋಗೋದು ಸ್ವಾಭಾವಿಕವಾಗಿ ಹೋಗ್ತೇವೆ. ಅವ್ರು ಹೇಳಿದ್ರು, ನೀವು ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ನಿಮಗೆ ಕುಂಭಕಂಠಿನಿ ಸ್ಥಳ ಖಂಡಿತವಾಗಿ ನಿಮಗೆ ನಾಳೆ ದಿವಸದಲ್ಲಿ ನೀವು ಎನಿಸಿದಾಗೆ ನಿಮಗೆ ಸಿಗ್ತದೆ. ನನಗೆ
5 ಗಂಟೆ ಆಗೋ ಹಾಗೆ ಆಗ್ತದೆ. ಈಗ ಎಂತ ಮಾಡುದು ಅಂತ ಗೊತ್ತಾಗೋದಿಲ್ಲ ಅಂತ. ಆವಾಗ ಜಡ್ಜೆ, ನಾನೊಂದು ವಕೀಲರ ಇದನ್ನ ನೇಮಕ ಮಾಡಿದ್ದೆ, ಒಂದು ಬೆಂಚ್ ಅಂತ ಹೇಳ್ತಾರೆ. ಅವರು ಬಂದಿದ್ರು, ಹಿರಿಯ ವಕೀಲರು. ಜಡ್ಜ್ ಅವರನ್ನು ಕರೆದು ನೀವು ಯಾಕೆ ಬಂದಿದ್ರಿ ಅಂತ ಕೇಳಿದ್ರು. ಅದು ಅಂತ ಇತಿಹಾಸಗಳೇ ಇಲ್ಲ. ಹಾಗೆ ಬಂದಾಗ ಅವ್ರು ಹೇಳಿದ್ರು, ನಾನು ಈ ತರದ ಒಂದು ಕೇಸಿಗೋಸ್ಕರ ಬಂದಿದ್ದೇನೆ ಅಂತ ಹೇಳುವಾಗ ಎಲ್ಲಾ ಕೇಸನ್ನು ಬಿಟ್ಟು ಅದೇ ಫೈಲನ್ನು ಎತ್ತಿ ಒಂದು 5 ನಿಮಿಷ ಒಳಗೆ ಇತ್ಯರ್ಥ ಮಾಡಿದ್ರು. ಅದನ್ನು ಇತ್ಯರ್ಥ ಮಾಡಿ ನಮ್ಗೆ ಬೇಲ್ ಸಿಕ್ಕಿತು. ನನ್ನದೇ ಕೇಸು ಆ ದಿವಸ ಫೈನಲ್, ಮತ್ತೆ ಕೋರ್ಟ್ ಬಂದಾಯ್ತು. ಈಗ 4ರಿಂದ 14 ಆಗುವಂತ ಕಥೆಗಳು, ಅದೇ ಕತೆ ನನ್ನ ಫೈಲ್ ತೆಗೆದಂತ ಕೋರ್ಟ್ ನಲ್ಲಿ ಅದು ಮೆತ್ತ ಆಗುದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ನಮ್ಗೆ ಏನ್ ಬೇಕಂತ ಹೇಳಿ ಅದೇ ಹೇಳ್ತಾರೆ. ಕಷ್ಟದಲ್ಲಿದ್ದಾಗ ನೀವು ಆ ದೇವರ ನೆನೆಸಿಕೊಂಡಾಗ ಅದಾದ ಅನುಭವಗಳು ಮತ್ತೆ ಯಾವತ್ತೂ ಮರಿಬಾರದು. ಮತ್ತೆ ನಾನು ಹೇಳಿದ್ರೆ ನನ್ನ ಜಡ್ಜಿ ಅಡ್ಡ ಎತ್ತೇರಿ, ಎನ್ನ ವಕೀಲರ ಅಡ್ಡ ಎತ್ತೇರಿ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ವಕೀಲರು ಅದೊಂದು ಕೇಸ್ ಬಿಡ್ಬೇಕು, ಹಿಂದೆ ಶಕ್ತಿ ಬೇಕೇ. ಅದು ಹಿಂದೆ ಶಕ್ತಿ ಇದ್ರೆ ಅದನ್ನು ಇಂಥ ಕಥೆಗಳು ತುಂಬಾ ಇದೆ. ಒಬ್ಬ ಹೆಂಗಸರು ಇದ್ದಾರೆ, ಇಲ್ಲಿಂದ ಹೋಗುವಾಗ ಅವರನ್ನು ಒಂದು ದುಷ್ಕರ್ಮಿಗಳವರ ಅತ್ಯಾಚಾರ ಮಾಡ್ಲಿಕ್ಕೆ ಯತ್ನಪಟ್ಟಾಗ ಕರೆದುಕೊಂಡು ಹೋಗುವಾಗ ದೇವರಿಗೆ ಹೇಳಿದ್ರಂತೆ ನನ್ನನ್ನು ರಕ್ಷಣೆ ಮಾಡು ಅಂತ. ಅವರನ್ನು ಏನಾಗಿದೆ ಅಂತ ಗೊತ್ತಿಲ್ಲ, ಅವರನ್ನು ಬಿಟ್ಟು ಹೋದ್ರು. ಆ ತಾಯಿ ಇಲ್ಲಿ ಬಂದು ಒಂದು ದಿವಸ ಇಲ್ಲಿ ಓಲಗ ಸೇವೆಯನ್ನು ಮಾಡಿತು. ಹಾಗೆ ಆ ತಾಯಿ ಬಂದು ಕಥೆಯನ್ನು ಹೇಳಿದ್ರು, ನನಗೆ ನಾನು ದೇವರ ದ್ವಾರದಿಂದ ಹೋಗುವ ದೇವರಿಗೆ ಕೈ ಮುಗಿದೆ, ನನ್ನ ತಾತ್ಕಾಲಿಕವಾಗಿ ನಾನು ಬಿಟ್ಟು ಹೋದ್ರು, ಎಂತ ಆಗಿದೆ ನನಗೆ ಗೊತ್ತಿಲ್ಲ ಅಂತ. ಆ ತಾಯಿ ಬಂದು ಇಲ್ಲಿ ದೇವರಿಗೆ ಓಲಗ ಸೇವೆ ಮಾಡಿದನ್ನ ಎಲ್ಲರೂ ನೋಡಿದ್ದಾರೆ. ಇಂಥ ಅನೇಕ ಕಥೆಗಳು ಇದಕ್ಕೆ ಸಂಬಂಧಪಟ್ಟಿದೆ. ಮುಖ್ಯವಾಗಿ ಇಲ್ಲಿ ದೇವರಿಗೆ ಪ್ರಾರ್ಥಿಸಿಕೊಂಡು ಮದುವೆ ಆಗದಂತವರಿಗೆ ಮದುವೆ ಆಗುವಂತದ್ದು, ಮಕ್ಕಳಾಗುವಂತದ್ದು, ಮತ್ತೆ ವಿಶೇಷವಾಗಿ ಇದಕ್ಕೆ ಏನು ವ್ಯಾಜ್ಯಗಳಂತ ಹೇಳ್ತಾರೆ, ಎಂತ ಭೂಮಿದು ಮತ್ತೆ ಯಾವುದೇ ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಟ್ಟ ಅದನ್ನು ಹರಕೆಯನ್ನು ಎತ್ತುಕೊಂಡಾಗ ಇಲ್ಲಿ ವಿಶೇಷವಾದ ಕಾರಣಗಳು ನಾನು ಲಭಿಸೋದು ತುಂಬಾ ಇದೆ. ನಾನು ನನ್ನೊಂದು ಕಥೆ ಹೇಳಿದ್ ಬಿಟ್ರೆ ಇಂಥ ಕಥೆಗಳು ತುಂಬಾ ಇರ್ತದೆ. ಇಲ್ಲಿ ಒಂದು ಹರಕೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರು. ಮತ್ತೆ ನನಗೆ ಒಂದು ಹೇಳಿ ಹೋಗ್ತದೆ, ನೋಡ್ರೆ ಗಿಂಚೆಂಚ ಆದಿತ್ತನ ದೇವಡು ಇಂಚೆಂಚ ಆತನು ಅಂತ ಹೇಳಿ ಹೋಗೋದ್ರಿಂದ ನಾವು ತುಂಬಾ ಸಲ ಕಂಡಿದೆ. ಇಲ್ಲಿ ಯಾರು ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಾಗ್ಲೂ ಇಲ್ಲಿಂದ ತುಂಬಾ ರೀತಿಯಾದಂತ ದೇವರ ಕಾಣಿಕೆ ಸಿಕ್ಕಿದ್ದು ತುಂಬಾ ಮಂದಿ ನೋಡಿದ್ರು. ಅದಕ್ಕೆ ಆದ್ರಿಂದಲೇ ಈ ಕ್ಷೇತ್ರ ಇಷ್ಟು ಬೆಳೀತಾ ಬರ್ತಾ ಇದೆ. ನೀವು ಹೇಳ್ಬೇಕು, ನಂಗೆ ನೋಡಿ ಇಲ್ಲಿ ಫುಲ್ ರೋಮಾಂಚನ ಸಮಸ್ಯೆ ಇದೆ. ನಾನು ಅಂತ ಕಥೆಗಳನ್ನ ಹೇಳುವಾಗ ಅನುಭವ ಹೇಳುವಂಗೆ ಏನ್ ಹೇಳ್ತಾರೆ, ಅದಕ್ಕೆ ಗದ್ಗತ್ತಿನ ಅವಾಯ್ಡ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ನಮ್ಮ ಅರಮಠ ಕ್ಷೇತ್ರದ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈಗ ಈ ಸಲ ಏನಂತ ಕೇಳಿದ್ರೆ ದೇವರಿಗೆ ಮೇಲ್ಚಾವಣಿಯನ್ನು ಮಾಡುವಂತದ್ದು. ಇದಕ್ಕೂ ಇನ್ನು ಅಲೆಗಳು ಪರವಿರೋಧಗಳು ಇರ್ತದೆ. ದೇವರಿಗೆ ಮೇಲ್ಚಾವಣಿ ಮಾಡಬಾರ್ದು, ಅದು ಇದೇ ತರ ಇರ್ಬೇಕಂತೇಳಿ. ಅದಕ್ಕೆ ನಾವು ಏನಂತ ಕೇಳಿದ್ರೆ ಈಗ ಬರ್ತಾ ಜನಗಳು ಹೇಗಂತ ಹೇಳಿದ್ರೆ ದೇವರ ಹತ್ರ ಬರ್ತಾರೆ. ಟೆಂಪಲ್ ಟೂರಿಸಂ ಅಂತ ಒಂದು ಕಾನ್ಸೆಪ್ಟ್ ಶುರುವಾಗಿದೆ. ಅಂದ್ರೆ ದೇವಸ್ಥಾನವೂ ಬೇಕು, ತಿರುಗಲಿಕ್ಕೂ ಆಗ್ಬೇಕು ಅಂತೇಳಿ. ಭಕ್ತಿಯಿಂದ ಬಂದಾಗ ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಬೇಕು. ಈಗ ಮೇಲ್ಚಾವಣಿ ಆಗ್ತಾ ಇದೆ. ಮೇಲ್ಚಾವಣಿ ಆದಾಗ ಈಗ ದೇವರ ಅಲ್ಲಿ ಗರ್ಭಗಡಿ ಅವರಿಗೆ ಬಿಸಿಲು ಮತ್ತೆ ಮಳೆ ನೀರು ಅದೆಲ್ಲ ಕರೆಕ್ಟ್ ಆಗಿ ದೇವರ ಗರ್ಭಗುಡಿಗೆ ಬೀಳ್ತಾ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಗರ್ಭಗುಡಿಯ ಮೇಲ್ಭಾಗವನ್ನ ಕಟ್ ಮಾಡಿ ತೆಗೆದು ಈ ದೇವರ ಈ ಗರ್ಭಗುಡಿಗೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ಇದನ್ನು ನಾವು ಮಾಡ್ತೇವೆ. ಸೇಮ್ ಇದು ಬಂದು ಹೊಕ್ಕಿದಂತ ಜಾಗ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಅದ್ರಲ್ಲಿ ಯಾವತ್ತು ನೇಮ್ ಆದ್ರೂ ಕೂಡ ಅದಕ್ಕೆ ಫಸ್ಟ್ ಅಲ್ಲಿ ದೀಪ ಬೆಳಗ್ಲೇಬೇಕು. ಆ ದೇವದ ಪ್ರದಕ್ಷಿಣ ಫಸ್ಟ್ ಬಂದು ನೋಡುದು ಅದನ್ನೇ. ತದನಂತರವಾಗಿ ಇದ್ರ ಕೂಡ ಹಾಗೆ ಆ ಮೇಲ್ಚಾವಣಿಯನ್ನು ಕಟ್ಟು ಮಾಡಿ ಅದಕ್ಕೆ ಎಲ್ಲಾ ರೀತಿಯ ಪ್ರಾಕೃತಿಕ ದತ್ತವಾಗಿ ಉಳಿಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಮಾಡ್ಬೇಕಂತ ಸಂಕಲ್ಪವನ್ನು ಮಾಡಿದ್ರೆ ಅದೇ ರೀತಿಯಾಗಿ ಆದ ಕೆಲಸವನ್ನು ಮಾಡ್ತೇವೆ ನಾವು. ಆಮೇಲಾಗಿ ದೇವರ ಸುತ್ತಮುತ್ತಗಳು ಇದಕ್ಕೆ ಈಗ ಆಗಿನ ಕಾಲದ ನಮ್ಮ ಏನು ವ್ಯವಸ್ಥೆ ಇತ್ತ ಮಾಡಿದೆ ಕಳೆದ 12 ವರ್ಷಗಳ ಮುಂಚೆ ನಾವು ಯಾರ ಹತ್ರ ಅಷ್ಟು ಸಶಕ್ತರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಆ ಟೈಮ್ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿದ್ದೇವೆ. ಈ ಸಲದ ಅದಕ್ಕೆ ಒಂದು ದೇವಸ್ಥಾನದ ರೂಪವನ್ನು ಕೊಡುವ ಹಾಗೆ, ಅಂದ್ರೆ ಒಂದು ವ್ಯವಸ್ಥೆನ ಅಂದ್ರೆ ಅಲಂಕಾರದ ವ್ಯವಸ್ಥೆ ನಮ್ಗೆ ನೋಡ್ಲಿಕ್ಕೆ ಈ ಸ್ಥಳ ಬಂದಾಗ ನಮ್ಗೂ ಒಳ್ಳೇದಾಗ್ಬೇಕು, ಭಕ್ತರಿಗೆ ನೋಡುವಾಗ ಆನಂದ ಆಗ್ಬೇಕು. ಆ ರೀತಿಯಲ್ಲಿ ಹೊರಗಿನ ವ್ಯವಸ್ಥೆಯನ್ನು ಕೂಡ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅಂದ್ರೆ ಹಿಂದಿನ ಕಡೆ ಅನ್ನಛತ್ರ ಆಗ್ತಾ ಇದೆ. ಇಲ್ಲಿ ಪ್ರತಿ ಸಂಕ್ರಮಣದಂದು ಸಂಕ್ರಾಂತಿ ಪೂಜೆ ನಡೀತದೆ. ಸಂಕ್ರಾಂತಿ ಪೂಜೆ ನಡೆದು ಅದರಂತ ಅನ್ನ ಸಂತರ್ಪಣೆ ಆಗ್ತದೆ. ಪ್ರತಿ ಸಲ ನಾವು ಒಂದು ಟೆಂಟ್ ಹಾಕುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ಇಲ್ಲ ಆ ತರ ಆಗ್ಬಾರ್ದು. ಪರ್ಮನೆಂಟ್ ಆಗಿ ಅನ್ನಛತ್ರದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದೆ. ದಾನಿಗಳಿಂದ ಅದು ಬರ್ತಾ ಇದೆ. ಇಲ್ಲಿ ಅಥವಾ ಕಾಲೇಜ್ ಎಕ್ಸೆಲ್ ಕಾಲೇಜ್ ಇದೆ, ಅವರು ಇದು ಅನ್ನಛತ್ರವನ್ನು ನಿರ್ಮಾಣ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಕೂಡ ಅವರದ್ದು ಕೂಡ ತುಂಬಾ ಇದಕ್ಕೆ ಸಹಾಯ ಇರ್ತದೆ. ಆ ರೀತಿಯಲ್ಲಿ ಬೇರೆ ಬೇರೆ ಭಕ್ತರುಗಳು ಈಗ ಒಬ್ಬರು ಬಾವಿಯನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಅವರು ಬಾವಿಯನ್ನ ಮಾಡ್ತಾ ಇದ್ದಾರೆ. ಇಂಥ ಅನೇಕ ಮಂದಿಗಳು ಇಲ್ಲಿಗೆ ದಾನವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಅಂದ್ರೆ ಅವರ ನಂಬಿಕೆ ಇದ್ರಿಂದಲೇ ಇದೆಲ್ಲ ಮಾಡುವಂತದ್ದು. ಮತ್ತೆ ಅತಿ ಎತ್ತರ ಇರುವಂತ ಜಾಗ ಇದು. ಇಲ್ಲಿಂದ ನೋಡಿದ್ರೆ ನಿಮ್ಗೆ ಕಾರಿಂಜೆ ಕಾಣ್ತದೆ.
ಇಲ್ಲಿ ನೀವು ಸಾಯಂಕಾಲ ಬಂದ್ರೆ ಇಲ್ಲಿಂದ ಈಗ ಸಾಯಂಕಾಲ ಬಂದಾಗ ನಿಮ್ಗೆ ಕರೆಕ್ಟ್ ಆಗಿ ಕಾರಂಜಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿಂದ ಯಾರು ಕಾರಂಜೇಶ್ವರ ದೇವರು ಈ ಕಡೆ ನೋಡಿದಾಗ ನಿಮ್ಗೆ ಬೆಳ್ತಂಗಡಿ ಎಲ್ಲಾ ಭಾಗಗಳು ಅತಿ ಎತ್ತರದಿರುವಂತ ಜಾಗ ಅಂತ ಕೇಳಿದ್ರೆ ಅರಮಲೆ ಬೆಟ್ಟ ಅಂತ. ಅರಮಲೆ ಬೆಟ್ಟದ ಯಾವ್ದು ಬೆಟ್ಟದಲ್ಲಿ ಹೆಚ್ಚಿನ ನಮ್ಮ ಈ ಕಾರಣಕ್ಕೆ ಹೇಗೆ ಅಂತ ಕೇಳಿದ್ರೆ ಅತಿ ಎತ್ತರದಿರುವ ದೇವಸ್ಥಾನಗಳಿಗೆ ಕಾರಣಕ್ಕೆ ಹೆಚ್ಚಿರ್ತದೆ ಅಂತ. ಅಂದ್ರೆ ಎರಡು ರೀತಿಯಲ್ಲಿ ಕಾಣ್ಬಹುದು. ಒಂದು ನಾವು ಹತ್ತಿಕೊಂಡು ಹೋಗಿ ದೇವರ ಹತ್ರ ಬರುವಾಗ ನಮ್ಗೆ ದೇವರ ನೋಡುವಾಗ ಅದೊಂದು ಪ್ರೀತಿಯೇ ಬೇರೆ. ದೇವರ ನೋಡುವಾಗ ದೇವರಲ್ಲಿ ನಾವು ನೋಡುವಾಗ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಒಂದು ಅದು ಇರ್ಲಿಕ್ಕೂ ಸಾಕು. ಈಗಿನ ಕಾಲದಲ್ಲೆಲ್ಲ ಕಾರು ಆಗ್ಬೇಕು, ಜನರಿಗೆಲ್ಲ ಬರುವಾಗ ರೋಡ್ ಆಗ್ತದೆ. ಹಾಗೆ ಅಷ್ಟು ಬಂದಾಗ ಅವ್ರು ಪಿಕ್ನಿಕ್ ಬಂದಾಗ ಬಂದು ಹೋಗ್ತಾರೆ. ಅದೇ ಟೆಂಪಲ್ ಟೂರಿಸಂ. ದೇವರು ಬೇಕು ಜನರಿಗೆ, ಆದ್ರೆ ಅದ್ರ ಜೊತೆಗೆ ಅದು ಹೋಗಿ ಬರುವಾಗ ಆನಂದವನ್ನು ಮಾಡುವಂಥದ್ದು. ಮತ್ತೆ ದೇವರ ಪೂಜೆ ಆಯ್ತು, ಇನ್ನು ನಾವು ತಿರುಗಿಕೊಂಡು ಹೋಗುವಂಥ ಸುತ್ತಮುತ್ತಲ ಪ್ರದೇಶವನ್ನು ನೋಡುವಂಥದ್ದು ಈಗ ಸಾಕಷ್ಟು ಅಂಥದ್ದು ಜಾಗ ಇದೆ. ನಾವು ಕೂಡ ಬರುವಂಥ ರೋಡನ್ನು ಕೂಡ ಬಹಳ ವ್ಯತಿರಿಕ್ತವಾಗಿ ಮಾಡ್ತಾ ಇದೆ. మన ಶಾಸಕರಾದ ನರೇಶ್ ಪುಂಜಾರ ಕೂಡ ಅದಕ್ಕೆ ವಿಶೇಷವಾದ ಅನುದಾನವನ್ನು ಎಲ್ಲ ಇಲ್ಲಿ ಪಕ್ಷ ಏನಿಲ್ಲ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇದಕ್ಕೆ ದೇವಸ್ಥಾನಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗ ಅಲ್ಲಿ ಕಾಂಗ್ರೆಸ್ನಿಂದ ರಕ್ಷಿತ್ ಶಿವರಾಮ್ ಅವರು ಕೂಡ ಇದಕ್ಕೆ ದೇವಸ್ಥಾನದ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾನೆ ಭರವಸೆಯನ್ನೇ ಕೊಟ್ಟಿದ್ದಾರೆ. ಸರ್ಕಾರ ಇದೆ, ಖಂಡಿತವಾಗಿ ಇಲ್ಲಿ ಅವರ ಕಡೆಯಿಂದ ಇದಕ್ಕೆ ಒಳ್ಳೆ ಅನುದಾನಗಳು ಸಿಗ್ಲಿಕ್ಕೂ ಸಾಕು ಅಂತ. ಇಲ್ಲಿ ಒಟ್ಟಾರೆಯಾಗಿ ಹಣ ಎಷ್ಟು ಬರ್ತದ ಎಷ್ಟು ಹೋಗ್ತದ ಎಲ್ಲರೂ ಒಟ್ಟಾಗಿ ಮಾಡುವಂಥದ್ದೇ ಈ ಕ್ಷೇತ್ರದ ಮಹಿಮೆ ಮೆಳಗಬೇಕಂತ ನನ್ನೊಂದು ವಿನಂತಿ. ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಬರಬಾರ್ದು, ಯಾವುದೇ ರೀತಿಯ ಜಾತೀಯತೆ ಇರಬಾರ್ದು. ಯಾಕಂತ ಒಂದೇ ವಿಷಯ ಏನಂತ ಕೇಳಿದ್ರೆ ದೈವವೇ ಒಂದೇ. ನಮ್ಮ 2 ಜಿಲ್ಲೆಗಳಲ್ಲಿ ದೈವ ಮಾತ್ರ ಎಲ್ಲರನ್ನು ಒಟ್ಟು ಮಾಡುವಂತ ಸನ್ನಿವೇಶಗಳು ಇರುವುದು. ನೀವು ಮನೆಯಲ್ಲಿ ಬೇಕಾದ್ರೆ ಒಂದು ಕೋಲವನ್ನು ಕೊಟ್ಟಾಗ ನೋಡಿ, ಯಾರು ಕೊಡ್ತಾರೆ ಅದನ್ನು ದೈವ ಕೇಳುವುದಿಲ್ಲ. ಅದಕ್ಕೆ ಬಹಳಷ್ಟು ವಿಧಿವಿಧಾನಗಳಿದೆ. ಎಲ್ಲ ಜಾತಿಯವರನ್ನು ಕರೆದು, ಮತ್ತೆ ಎಲ್ಲ ವರ್ಗದವರನ್ನು ಕರೆದು, ಆಮೇಲೆ ಮನೆ ಹಿರಿಯರನ್ನು ಕರೆದು ಮತ್ತೆ ಪ್ರಸಾದ ಕೊಡುವಾಗ ಮಾತ್ರ ಕೇಳುವುದು ಅದು ಯಾತಕ್ಕೋಸ್ಕರ ಕೊಟ್ಟಿದೆ ಅಂದ್ರೆ ಅದು ಏನಂತ ಐಕ್ಯತೆ ಮನೋಭಾವ. ಎಲ್ಲಿ ಕೂಡ ಈಗಲೂ ಕೂಡ ದೈವವನ್ನು ಪ್ರಧಾನವಾಗಿ ನಂಬಿಕೊಂಡು ಬಂದಿದ್ದಾರೆ ಆ ಕುಟುಂಬಗಳು ಬೇರೆ ಆದಂಥ ನಿದರ್ಶನಗಳೇ ಇಲ್ಲ. ಬೇರಾದದನ್ನು ಒಟ್ಟುಗೂಡಿಸಿದೆ ಎಲ್ಲಿಂದ ಕೇಳಿದ್ರೆ ಅದು ದೈವದ ಕಲಾ ಅಂತ ಹೇಳ್ತಾರೆ. ಅಲ್ಲಿ ಮಾತ್ರ ಅದು ಸಾಧ್ಯತೆಗಳಿರ್ತದೆ. ಇದು ರಾಜನ್ ದೈವ. ಇಲ್ಲಿ ಎಲ್ಲಾ ದೈವಗಳಿಂದ ಮಿಗಿಲಾದ ಅಂತಂದ್ರೆ ರಾಜನ್ ದೈವ ಅಂತ ಅವನಿಗೆ ರಾಜನ ರೀತಿಯಲ್ಲಿ ಮರ್ಯಾದೆ ಕೊಡುವಂತದ್ದು ಒಂದು ವ್ಯವಸ್ಥೆ ಆ ತರವಾಗಿರ್ತದೆ. ಹೀಗಾಗಿ ಇಲ್ಲಿ ನೇಮದ ವ್ಯವಸ್ಥೆಯಲ್ಲಿ ಕೂಡ ಅದೇ ರೀತಿಯಾದಂತ ನೀವು ನೋಡ್ಲಿಕ್ಕಿದ್ರಿ. ದೇವರಿಗೆ ಆ ಕಿರೀಟ, ರಾಜನ ತರ ಕಿರೀಟ ಇರುವಂತದ್ದು ಒಂದು ದೈವಕ್ಕೆ ಮಾತ್ರ, ಅದು ಕುಂಭಕಂಠನಿ ಕೊಡಮಣಿತಾಯನಿಗೆ ಮಾತ್ರ. ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತ ಆಭರಣಗಳು, ಬೆಳ್ಳಿ ಆಭರಣಗಳು, ಅದರ ಹಿಂದೆ ಬರುವಂತ ಎಲ್ಲ ಪ್ರಭಾವಳಿಗಳು ಎಲ್ಲ ಇರ್ತದೆ. ಇದು ದೇವರಿಗೆ ವಿಶೇಷವಾದಂತ ರಾಜನ್ ದೈವ ಕೊಡಮಣಿತಾಯ ಅಂತ ಹೇಳುದು. ಅದನ್ನ ಭಕ್ತಿಯಿಂದ ಯಾರು ಇಲ್ಲಿ ಏನು ಕೊಡ್ಬೇಕಂತ ಏನಿಲ್ಲ, ನೀವು ಇಲ್ಲಿಂದ ಭಕ್ತಿಯಿಂದ ಬಂದು ನಿಮ್ಮ ಪ್ರಾರ್ಥನೆಯನ್ನು ಮಾಡಿದಾಗ ನಿಮ್ಗೆ ಗೊತ್ತಿತ್ತು, ತದನಂತರ ಕೊಡುದು ಅವನು. ಎಲ್ಲಾ ಕಡೆಯಲ್ಲೂ ಕೂಡ ಹಾಗೆ ಕೊಡುದು ಯಾವಾಗ ಅಂತ ಕೇಳಿದ ಅವನ ಲಾಭ ಆದ್ರೆ ಅದು ಇರುವಂತದ್ದೇ. ಆದ್ರೆ ಇಲ್ಲಿ ಆತರ ಏನಿಲ್ಲ, ನೀವ್ ಏನು ಕೊಡ್ಬೇಕಂತೇನೆ, ನಿಮ್ ಏನ್ ಪ್ರಾರ್ಥನೆಯನ್ನು ಮಾಡ್ತೀರ ಅದು ಖಂಡಿತವಾಗಿ ಈಡೇರ್ತದೆ. ಮತ್ತೆ ನಿಮ್ಮ ಇಷ್ಟ ಅದು. ಅದೊಂದು ಅವನ ಒಳಗಿಂದ ಅದೊಂದು ಮನೋಭಾವನೆ ಬರ್ತದೆ, ಏನಾದ್ರು ಮಾಡ್ಬೇಕು ಅಂತ. ದೈವಕ್ಕೆ ಏನು ಬೇಡ, ಅದಕ್ಕೆ ಬೆಳ್ಳಿ ಆಭರಣಗಳು ಅದೆಲ್ಲ ಮನುಷ್ಯರು ಕೊಟ್ಟಂತದ್ದು. ದೇವಗಳಿಗೆ ಅದು ದೊಡ್ಡ ತೋಟ ನೀರು, ಕೆಪ್ಪಲಪು, ಅಂದ್ರೆ ಪಿಂಗಾರ, ಪಾಲೆ, ಅದರಲ್ಲೇ ಎಲ್ಲ ದೇವರಿಗೆ ನೈಸರ್ಗಿಕ ಏನು ಸಿಗ್ತದ ಅದರಿಂದಲೇ ದೇವರು ಪ್ರಸನ್ನಗೊಳ್ಳುವಂಥದ್ದು. ಹಾಗೆ ಯಾವತ್ತು ದೇವಸ್ಥಾನಕ್ಕೆ ಬರುವಾಗ ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಏನಾದ್ರೂ ಹೂವ ಏನಾದ್ರು ಇಟ್ಕೊಂಡು ಬರ್ಬೇಕು, ಇಲ್ಲಾಂದ್ರೆ ಬಂಡ. ದೇವಗಳಿಗೆ ಸಿಯಾಳ ಬಹಳ ಮುಖ್ಯವಾದದ್ದು. ಆದ್ರೆ ಅದರಲ್ಲಿ ಇನ್ನೊಂದು ನಾನು ಮೊದಲು ಕೂಡ ಹೇಳಿದ್ದೇನೆ, ದೇವಗಳನ್ನು ಏನು ಕೊಟ್ಟರು ಕೂಡ ಅದು ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಅದನ್ನ 10 ಜನ ಮುಟ್ಟಿ ಕೊಡ್ಬೇಕು. ಅದನ್ನು ಕುಡಿಬೇಕಾದ್ರೆ ದೇವ ಅದನ್ನು ಸ್ವೀಕರಿಸಬೇಕಾದ್ರೆ ನಮ್ಮ ಹತ್ರ ಕೇಳ್ತಾರೆ, ನೀವು ಎಲ್ರಿಗೆ ಅನ್ನ ಸಂತರ್ಪಣ ಅಂದ್ರೆ ದೈವಕ್ಕೆ ಅಷ್ಟು ನಮ್ಮ ಮೇಲೆ ಕಾಲ್ದಿರ್ತದೆ. ನಾವ್ ಯಾಕೆ ಅದೇ ರೀತಿಯಲ್ಲಿ ದೇವರ ನಡ್ಸ್ಕೊಂಡು ಬರಬಾರ್ದು? ಆ ಚಿಂತನೆ ಮಾಡಿ ಬೆಳೆಸ್ಕೊಂಡು ಬಂದ್ರೆ ದೇವರಿಗೆ ಯಾವ ರೀತಿಯಾದಂತ ದೇವರಿಗೆ ತೊಂದರೆ ಇಲ್ಲ. ಅಂದ್ರೆ ಆ ಊರಿನ ಸಮಸ್ಯೆಗಳು ತನ್ನಷ್ಟಕ್ಕೆ ನಿವಾರಣೆ ಆಗ್ತದೆ ಅಂತ ನನ್ನೊಂದು ನಂಬಿಕೆ. ಇನ್ನೀಗ ಬ್ರಹ್ಮ ಕುಂಭಾಭಿಷೇಕ ಹತ್ರ ಬಂತು, ತಯಾರಿ ಬಗ್ಗೆ ಹೇಳ್ತಾ ಇದ್ದೀರಾ. ಸೊ ಆವತ್ತಿನ ದಿನ ಏನೇನ್ ಕಾರ್ಯಕ್ರಮ ಇರುತ್ತೆ, ಹೇಗೆ ಅಂತ? ಅದು 5 ದಿವಸದ ಕಾರ್ಯಕ್ರಮ. ಈ ಸಲ ಅಷ್ಟಮಂಗಲ ಪ್ರಶ್ನೆಯನ್ನು ನಾವು ಚಿಂತನೆಯನ್ನು ಮಾಡಿದಾಗ ಇದು ರಾಜನ ದೈವಕ್ಕೆ 1 ದಿವಸ ನೇಮ ಆಗುದಲ್ಲ. ಅದು ನಮ್ಗೆ ಮೊದಲಿಂದ ಪ್ರತಿ ವರ್ಷ ದೈವದ ಬಾಯಿಂದ ಇದನ್ನು ನಾವು ಕೇಳ್ತಾ ಇದ್ದೇವೆ. 1 ದಿನ ಹತ್ತು ಮುಜ್ ದಿನ ಅವಳು, 1 ದಿನ ಹತ್ತು ಮುಜ್ ದಿನ ಅವಳು ಅಂತ ಹೇಳಿ. ಹಾಗೆ ಪ್ರಶ್ನೆ ಚಿಂತನೆಯಲ್ಲಿ ಈ ಸಲ ಬಂದಿದೆ ಒಂದು ಸೋನಕ್ಕೆ ನೇಮ ಅಂತ, ಸೋಣದ ನೇಮ ಅಂತ ಪ್ರತೀತಿ ಇದೆ. ಅದನ್ನು ಮಾಡ್ಲಿಕ್ಕಿದ್ದೇವೆ. ತದನಂತರವಾಗಿ ದೈವದ ವರ್ಷ ಪ್ರತಿ ನಡೆಯುವಂತ ನೇಮೋತ್ಸವ, ಆಮೇಲೆ ಕುರಿತಂಬಿರ ನೇಮ ಅಂತ ಹೇಳಿದ್ರೆ ಒಂದು ಮರು ದಿವಸ. ಅದು ಈ 3 ದಿವಸದ ನೇಮಗಳು ಇನ್ನು ಮುಂದೆ ನಡೀಲಿಕ್ಕೆ ಇದೆ. ಇವತ್ತು 9ನೇ ತಾರೀಕಿಗೆ ಇದರ ಹೊರಕಾಣಿಕೆ ಬರುವಂತದ್ದು ಬಹಳ ವಿಜೃಂಭಣೆಯಿಂದ. ಅಂದ್ರೆ
ವಿಜೃಂಭಣೆ ಅಂತ ಹೇಳುವುದಕ್ಕೆ ಜನರು ಎಷ್ಟು ಸೇರ್ತಾರೆ ಅಷ್ಟು ಖುಷಿ ಆಗ್ತದೆ. ಖುಷಿ ಆಗುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವ ನಿರೀಕ್ಷೆ ಇದೆ. ಬಹುತೇಕವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹೊರಕಾಣಿಕೆ ಅಂತ ಒಂದು ಕನ್ಸೆಪ್ಟ್ ಬಂದಾಗ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಪಿಟೇಷನ್ ಇರಬೇಕು, ಅದೇ ತಪ್ಪಲ್ಲ. ಅದಕ್ಕೇನು ಅದು ಕಾಂಪಿಟೇಷನ್ ಅಂತ ಹೇಳಿದ್ರೆ ಅದು ಬಿಸ್ನೆಸ್ ಅಲ್ಲ. ಅದು ಅಂದ್ರೆ ಅಷ್ಟು ಜನರು ಭಕ್ತಿಯಿಂದ ಭಕ್ತಿ ರೂಪಕ್ಕೆ ಕನ್ವರ್ಟ್ ಆಗಿ ಅದು ಪಾಲ್ಗೊಂಡ್ರೆ ನಮ್ಗೂ ಖುಷಿ, ದೇವಕ್ಕೆ ಇನ್ನೂ ಖುಷಿ. ನನ್ನನ್ನು ಒಳ್ಳೆ ರೀತಿ ಆರಾಧನೆ ಮಾಡಬಾರ್ದು, ನಾವು ಎಣಿಸುದು ದೇವಕ್ಕೆ ಏನು ಬೇಕೋ ಬೇಡವೋ ಅದು ದೇವರಿಗೆ ಬಿಟ್ಟಂತದ್ದು. ಅದು ಬಹಳ ವಿಜೃಂಭಣೆಯಿಂದ ಈ ಸಲ ಹೊರಕಾಣಿಕೆ ಬರ್ಲಿಕ್ಕೆ 3-4 ಕಡೆಯಿಂದ, ಹೌದು 5 ಕಡೆಯಿಂದ ಹೊರಕಾಣಿಕೆ ಬರ್ಲಿಕ್ಕಿದೆ. ಮತ್ತೆ ಎಲ್ಲರೂ ಒಂದು ಕಡೆಯಿಂದ ಸೇರಿಕೊಂಡು ಮತ್ತೆ ಅದನ್ನ ಈ ದೇವಸ್ಥಾನಕ್ಕೆ ಬರುವಂತದ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ತದನಂತರ ಉಗ್ರಾಣ ಮುಹೂರ್ತ ಇದೆ, ಮತ್ತೆ ಕಾರ್ಯಾಲಯ ಉದ್ಘಾಟನೆ. ಉಗ್ರಾಣ ಕಾರ್ಯಾಲಯವನ್ನ ರಾಜಶೆಟ್ಟಿ ನವಶಕ್ತಿ ಅವರು ಮಾಡ್ತಾ ಇದ್ದಾರೆ. ಅದು ಉಗ್ರಾಣವನ್ನ ಹಳದಂಗಡಿ ಅರಸರು, ನಮ್ಮ ಸೀಮೆಗೆ ಅಜಿಲ ಸೀಮೆ ಅಂತ ಹೇಳ್ತಾರೆ. ಎಲ್ಲ ಸೀಮೆಗೆ ಪ್ರಧಾನ ಸೀಮೆ ಯಾವುದು ಅಂತ ಕೇಳಿದ್ರೆ ಒಂದೇ ಸೀಮೆ ಅಂತ ಅದು ಅಜಿಲ ಸೀಮೆ. ಅದರ ಅರಸರಾದಂತ ಅರಸು ಮನತ್ವವನ್ನು ಉಳಿಸಿಕೊಂಡು ಬರ್ತಾ ಇದೆ. ತುಂಬಾ ಅರಸು ಮನತ್ವಗಳಿದೆ, ಅದನ್ನು ಉಳಿಸಿಕೊಳ್ಳಿಲ್ಲ ಅವರು. ಅಂದ್ರೆ ಈಗ ಬಂಗಾಳಿ ಅರಮನೆ ಇದೆ, ಅಲ್ಲಿ ಯಾವ ಪ್ರತೀತಿ ನಡೆದ ಗೊತ್ತಿಲ್ಲ ನನಗೆ. ನನ್ನ ಲೆಕ್ಕ ಪ್ರಕಾರವಾಗಿ ಹಳದಂಗಡಿ ಅರಮನೆಯವರು ಈ ಪ್ರತೀತಿಯನ್ನು ಈಗಲೂ ಉಳಿಸಿಕೊಂಡು ಬಂದಿದೆ. ಒಳಗೆ ಇರುವಂತಹ ವಿಸ್ತಾರಗಳು, ಅಲ್ಲಿ ಕೂಡ ಕಳಿಸಿಕೊಡುವಂತಹ ಓಲೆಗಳು ಇವತ್ತು ಕೂಡ ಅದು ಪ್ರತೀತಿಯಲ್ಲಿದೆ. ಮತ್ತೆ ಅವರು ಅದೇ ರೀತಿಯಾಗಿ ಬರುವಂತದ್ದು ಅದೆಲ್ಲ ಒಂದು ವ್ಯವಸ್ಥೆ ಅಲ್ಲಿ ಹಳದಂಗಡಿ. ಹಳದಂಗಡಿ ತಿಮ್ಮಣ್ಣ ಪ್ರಸಾದ್ ಜಿಲ್ಲರು ಇವತ್ತು ಪದ್ಮಪ್ರಸಾದ್ ಜಿಲ್ಲರು ಅದನ್ನ ಉದ್ಘಾಟನೆ ಮಾಡ್ಲಿಕ್ಕಿದೆ ಉಗ್ರಾಣ ಮುಹೂರ್ತವನ್ನು. ಮತ್ತೆ ಸಾಯಂಕಾಲ ಸಭಾ ಕಾರ್ಯಕ್ರಮ ಇದೆ. ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಮಾಡುವ ಮೂಲಕ ಡಾಕ್ಟರ್ ಶ್ರೀ ಹರ್ಷೇಂದ್ರ ಅವರು ಧರ್ಮಸ್ಥಳದ ಕ್ಷೇತ್ರದಿಂದ ಬರ್ಲಿಕ್ಕಿದ್ದಾರೆ. ಅವರ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದೆ. ಬೇರೆ ಬೇರೆ ದಿವಸ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಧಾರ್ಮಿಕ ಒತ್ತು ಕೊಡುವಾಗೆ ಕಾರ್ಯಕ್ರಮನ ಎಲ್ಲ ನಮ್ಮ ಕಾರ್ಯಕ್ರಮ ನಿರೂಪಕರು ಎಲ್ಲ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತದನಂತರದಲ್ಲಿ ಅನ್ನಸಂತರ್ಪಣೆ ಇದೆ. ಅನ್ನಸಂತರ್ಪಣೆ ಇಲ್ಲಿ ಈಗ ಅಂತಲ್ಲ, 12 ವರ್ಷಗಳಿಂದ ಸುಮಾರು ಕಳೆದ ಬ್ರಹ್ಮಕಲಶದಿಂದ ಈ ಬ್ರಹ್ಮಕಲಶದವರೆಗೆ ಇಷ್ಟಿನವರೆಗೆ ಒಂದು ವಿಶೇಷ ರೀತಿಯಾದ ನಂತರ. ಯಾಕೆಂತ ಕೇಳಿದ್ರೆ ಇದು ನಾನು ಹೇಳಿದಾಗೆ ಬಳ್ಳಾಳ ಆಳ್ವಿಕೆ ಅಂತ ಬಂದಂಥದ್ದು ಜೈನ ಮನೆತನದಿಂದ ಬರೋದಂತ ಹೇಳ್ಬೋದು ನಾವು. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಭಕ್ತರು ಇರ್ತಾರೆ. ಕೆಲವರಿಗೆ ಅವರವರ ಆಹಾರ ಪದ್ಧತಿಗಳಂತ ಇರ್ತದೆ. ಆ ಮುಖಾಂತರವಾಗಿ ಫಲಾರ ಅಂತ ಒಂದು ಉಂಟು. ಫಲಾರ ಅಂತ ಹೇಳಿದ್ರೆ ಅದು ಆಹಾರವೇ ಕಡಿಮೆ ಇದರಲ್ಲಿ ಇರ್ತದೆ. ನಮ್ಗೆ ಅಕ್ಕಿ ಊಟ ಅಂತ ಇರ್ತದೆ, ಅನ್ನ ಸಂತರ್ಪಣೆ ಅಂತ. ಎರಡನ್ನು ಮಿಕ್ಸ್ ಮಾಡಿಕೊಂಡು, ಅಂದ್ರೆ ಯಾರಿಗೂ ಭೇದಗಳಿರ್ಬೋದು. ಯಾರು ಇಲ್ಲಿ ಏನು ಬಂದ್ರು ಒಂದೇ ಊಟ, ಯಾವ ಜಾತಿಯವರು ಬಂದ್ರು ಒಂದೇ ಊಟದಲ್ಲಿ ಸಿಗುವಂತ ದಿವಸದಲ್ಲಿ ಫಲಾರೆ ಮತ್ತು ಅನ್ನ ಸಂತರ್ಪಣೆ ಕಳೆದ 12 ವರ್ಷಗಳು ನಡೀತಾ ಬಂದು ಇನ್ನು ಈ ವರ್ಷ ಕೂಡ ವಿಶೇಷವಾಗಿ ಮಾಡ್ತೇವೆ. ಅಂದ್ರೆ 1-2 ಐಟಮ್ ಹೆಚ್ಚು ಮಾಡ್ಲಿಕ್ಕೂ ಸಾಕು. ಅದೇ ರೀತಿ ಎಲ್ರು ಯಾರು ಬಂದ್ರು ಒಂದೇ ರೀತಿಯಾದ ಊಟ, ಒಂದೇ ರೀತಿಯಾದ ವ್ಯವಸ್ಥೆಯನ್ನ ಮಾಡೋ ದೃಷ್ಟಿಯಲ್ಲಿ ಇನ್ನು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ತದನಂತರವಾಗಿ ಕೋಳಿ ಅಂಕ ಮಾಡುವಂತದ್ದು. ಈಗ ಕೋಳಿ ಅಂಕ ಅಂತ ಹೇಳಿದ್ರೆ ಎಲ್ಲಿಗೂ ಹೌದು ಆಚರಣೆ ವಿಚಾರಣೆ ಈಗಿನ ಏನಂತಾರೆ ಅದಕ್ಕೆ ಕಾನೂನು ಬದ್ಧತೆಗಳು ಎಲ್ಲ ತುಂಬಾ ಅದಕ್ಕೆ ಉಂಟು. ಆದ್ರೆ ಈ ಕ್ಷೇತ್ರದಲ್ಲಿ ಆತರ ಏನು ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನಾನು ಬಯಸ್ತೇನೆ. ಯಾಕಂತ ಕೇಳಿದ್ರೆ ಇಲ್ಲಿ ಕೋಳಿ ಅಂಕ ಅಂತ ಕೇಳಿದ್ರೆ ಅಲ್ಲಿ ರಕ್ತಾಹಾರವನ್ನು ಕೊಡುವಂತದ್ದು. ನಿಮ್ಗೆ ಯಾರಿಗೆ ದೇವರಿಗೆಲ್ಲ ದೇವರ ಗಣಗಳು ಅಂತ ಇರ್ತದೆ. ತಾವೆಲ್ಲರೂ ನೋಡಿರ್ಬೋದು, ಎಷ್ಟು ಜನರಿಗೆ ಅದು ಗೊತ್ತಿರುವುದಿಲ್ಲ. ಈ ದೇವದ ನೇಮ ಹೊಸ ಆಗುವಾಗ ದೈವ ಒಂದು ಅವನ ಏನ್ ಹೇಳ್ತಾರೆ, ಅವನ ಪರಿಚಾಕರ ಇರುವಾಗ ಒಂದು ಬೊಂಡವನ್ನ ಈ ಸೀಳವನ್ನು ತೆಗೆದುಕೊಂಡು ಅದಕ್ಕೊಂದು ಪಿಂಗರನ್ನು ಇಟ್ಟು ಪಿಂಗರನ್ನು ಎಸೆಯುವಂತ ಆ ಬೊಂಡವನ್ನ ಸೀಳವನ್ನು ಎಸೆಯುವಂತ ತಾವೆಲ್ಲ ನೋಡಿದ್ವಿ. ಆಮೇಲೆ ದೈವ ಹೀಗೆ ಮಾಡ್ತದೆ ಎಂತದಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಪ್ರತಿ ಸಂದರ್ಭದಲ್ಲಿ ಈ ಮಾತನ್ನ ಹಾಕಿದೆ, ಏನೇನು ಪ್ರತಿಗಳಿದೆ ದೈವ ಅದನ್ನು ಬಂದು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ತಿಳುವಳಿಕೆ ಇದ್ದವ್ರು ಇನ್ನೊವರಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳಿದಾಗ ಒಂದು 4 ಜನ ಕೇಳಿದಾಗ, ಅಂದ್ರೆ ಈ ದೇವರ ನೇಮೋತ್ಸವ ಇನ್ನೂ ಉಳಿದ ದೈವಗಳೆಲ್ಲ ಸಂಬಂಧಪಟ್ಟಂತ ಗಣಗಳು ಅದರ ಸುತ್ತಮುತ್ತ ಇರ್ತವೆ. ಅವರಿಗೆ ಸಂತೃಪ್ತಿಗೋಸ್ಕರವಾಗಿ ಅದನ್ನ ಕೊಡುವಂತ ಪದ್ಧತಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೋಳಿ ಅಂಕಗಳು, ಅಂದ್ರೆ ಕೋಳಿ ಅಂಕದ ರಕ್ತಾಹಾರ ಅಂತ ಹೇಳ್ತಾರೆ. ಇದು ದೈವಿಕ ಸಾತ್ವಿಕ ರೀತಿಯಲ್ಲಿ ಅದು ಇನ್ನೊಂದು ರಕ್ತಾಹಾರ ಅಂತದ್ದು. ಎಲ್ಲಿಯೂ ಕೂಡ ದೈವಗಳಿಗೆ ಬೇರೆ ಬೇರೆ ರೀತಿಯ ಇದು ಎಲ್ಲ ಗ್ರಾಮಕ್ಕೆ ಸಂಬಂಧಪಟ್ಟದ್ರಿಂದ ಆ ಕೋಳಿ ಅಂಕವನ್ನು ಆಗ್ಬೇಕು ಅಂತಲೂ ಒಂದು ಪ್ರಶ್ನೆ ಚಿಂತನೆಯಲ್ಲಿ ಬಂದಾಗ ಅದನ್ನ ಹೇಗೆ ನಡೆಸಿಕೊಂಡು ಹೋಗುದು. ಅದನ್ನ ಮರುದಿವಸ ನಾವೊಂದು ಎಷ್ಟು ಜನ ಬರ್ತಾರೆ ಅವರವ್ರಿಗೆ ಬಿಟ್ಟದ್ದು ಬಂದದ್ದು ಅದು ಕೋಳಿ ಅಂಕನ ತೆಗೆದುಕೊಂಡು ಹೋಗಿ 1 ಗಂಟೆ ಒಳಗಡೆ ನಾವು ಆ ಕೋಳಿ ಅಂಕವನ್ನು ಮುಗಿಸ್ಬೇಕು. ಅಂಕ ಅಂತ ಹೇಳಿದ್ರೆ ಬೇರೆ, ಅದು ಅಂಕಗಳಿಗೆ ಅದೆಲ್ಲ ಬೇರೆ ಬೇರೆ ಜೂಜು ಕಟ್ಟುದು ಅದಕ್ಕೆಲ್ಲ ಇಲ್ಲಿ ಅವಕಾಶ ಇಲ್ಲ. ಖಾಲಿ ಸಾಂಪ್ರದಾಯಿಕವಾದ 1 ಗಂಟೆ ಒಳಗಡೆ 10 ಗಂಟೆಗೆ ಶುರುವಾದ 11 ಗಂಟೆ ಒಳಗಡೆ ಅದನ್ನು ಮುಗಿಸ್ತೇವೆ ನಾವು. ಯಾವುದೇ ರೀತಿಯ ಜೂಜುಗಳಿಗೆ ಇನ್ನಿತರಗಳಿಗೆ ಅವಕಾಶಗಳು ಇರುವುದಿಲ್ಲ. ನನ್ನ ಲೆಕ್ಕದಲ್ಲಿ ಈಗಿನ ಸರ್ಕಾರ ಆಗಿರ್ಲಿ, ಈಗಿನ ಪೊಲೀಸ್ ಇಲಾಖೆ ಆಗಿರ್ಲಿ, ಈ ರೀತಿಯಲ್ಲಿ ಮಾಡುದಾದ್ರೆ ಸಾಂಪ್ರದಾಯಿಕವಾಗಿ ಅವರಿಂದ ಏನಾದ್ರೂ ಅಡ್ಡಿ ಬರ್ಲಿಕ್ಕಿಲ್ಲ ಅಂತ ನನ್ನೊಂದು ನಂಬಿಕೆ ಇದೆ. ಖಂಡಿತ ಯಾವ ನಮ್ಮ ಊರಿನವರಲ್ಲ. ಹಾಗಾಗಿ ಸಾಂಪ್ರದಾಯಿಕ ನೀವು ಅದನ್ನು ವಿಪರೀತವಾಗಿ ಮಾಡಿದಾಗ
ಅದು ತಡೆಯುವಂಥದ್ದು ಸ್ವಾಭಾವಿಕವಾಗಿ. ಕಟ್ಟೆಲೆ ಇರುತ್ತೆ. ಆ ಕಟ್ಟುಕೊಟ್ಟಲಾಗಿ ಇಲ್ಲಿ ತನಕ ಅಂತ ಆತಂಕಗಳು ಬರಲಿಲ್ಲ, ಇಲ್ಲಿ ಬರ್ಲಿಕ್ಕಿಲ್ಲ ಅಂತ ನನ್ನ ನಂಬಿಕೆ. ಅದನ್ನ ಸಂಬಂಧಪಟ್ಟ ಇಲಾಖೆ ಮನವರಿಕೆ ಮಾಡಿಕೊಂಡು ಅದನ್ನ ಏನು ಬೇಗ ಕಾರ್ಯಗಳು ಬೇಕೋ ಅದನ್ನು ಮಾಡ್ತೇವೆ ನಾವು. ಸಾಂಪ್ರದಾಯಿಕ ಏನೋ ಉಳಿಸ್ಕೊಳ್ಳಿಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಎಲ್ಲ ಉಳಿಸ್ಕೊಳ್ಳೋವನ್ನ ನಮ್ಮ ಈ ಬ್ರಹ್ಮಕುಲ ಸಮಿತಿ ಮಾಡ್ತೇವೆ ಅಂತ ನನಗೆ ಭರವಸೆ. ಇನ್ನು ನೀವು ಕೂಡ ಅಂದ್ರೆ ದೇವರು ಕೊಟ್ಟ ಅಷ್ಟು ಭಾಗದಲ್ಲಿ ಒಂದು ಭಾಗವ ದೇವರು ಕೊಡ್ಬೇಕು ಅಂತ ನಂಬಿಕೆ ಇಟ್ಟಂತವರು. ಸೊ ನೀವು ಕೂಡ ಈಗ 50 ಲಕ್ಷಕ್ಕೂ ಮಿಕ್ಕಿ ದೇಣಿಗೆನೆ ಕೊಡ್ತಾ ಇದ್ದೀರಾ. ಸೊ ಯಾವ್ದೆಲ್ಲ ಕಾಮಗಾರಿ ಅದರಿಂದೆಲ್ಲ ಆಗ್ತಾ ಇದೆ ಹೇಗೆ ಅಂತ? ಅದೇ ನೀವು ನೋಡುವಾಗ ಮೇಲ್ಛಾವಣಿಗಳು ಸುತ್ತಮುತ್ತಲಿನ ಕೇಳ್ತಾರೆ, ಸುತ್ತುಪೋಳಿ ಅಂತ ದೇವಸ್ಥಾನ ಅಂತ ಅಂದಲ್ಲ, ಆ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನ ಜೀರ್ಣೋದ್ಧಗೊಳಿಸುವಂತದ್ದು. ಇನ್ನು ದೇವದ ಸುತ್ತ ಇದಕ್ಕೆ ಹಾಸುಕಲ್ಲು ಹಾಕುವಂಥದ್ದು. ಪ್ರಕೃತಿಯನ್ನು ಅಂದ್ರೆ ನಾವು ಇಂಟರ್ಲಾಕ್ ಹಾಕ್ಲಿಕ್ಕೆ ಹೋಗುದಿಲ್ಲ. ದೇವದ ಸುತ್ತಮುತ್ತ ದೇವರ ಎಲ್ಲಿ ತನಕ ಬಂಡಿ ಹೋಗ್ತದೆ, ಆ ಬಂಡಿ ಹೋಗೋ ತನಕ ನಾವು ಹಾಸುಕಲ್ಲನ್ನು ಅಂದ್ರೆ ಮಾರ್ಬಲ್, ಪ್ರಕೃತಿದಂತ ಮಾರ್ಬಲ್ ಅನ್ನ ಇದಲ್ಲ, ಮ್ಯಾನುಫ್ಯಾಕ್ಚರ್ ಇರಲ್ಲ, ಅದನ್ನ ಹಾಕ್ತೇವೆ ನಾವು. ಉಳಿದ ಭಾಗಕ್ಕೆ ಇಂಟರ್ಲಾಕ್ ಹಾಕಿಕೊಂಡು ಅಂದ್ರೆ ಸ್ವಚ್ಛತೆ ಕಾಪಾಡೋ ದೃಷ್ಟಿಯಲ್ಲಿ. ಹೇಗೆ ಅಂತ ಕೇಳಿದ್ರೆ ನಮ್ಗೆ ಇದನ್ನ ಅಗೇರಿ ಉಳಿಸ್ಕೊಳ್ಬೇಕಂತ ಇತ್ತು, ಹೇಗೆ ಮಣ್ಣೆ ಉಳಿಸ್ಕೊಳ್ಳುವ ಅಂತ. ಈಗ ಬರ್ತಾ ಯಾರು ಕೆಲಸ ಮಾಡುವವರು ಸಿಗ್ತಾರ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ದೈವ ನಾವು ಇರುವ ತನಕ ಇನ್ನು ಮುಂದಿನ ಜನಾಂಗಕ್ಕೆ ಎಷ್ಟು ವರ್ಷ ದೈವ ಅದರ ಕಾಣಿಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತಾರೆ, ಕಲಿಯುಗದ ಎಂಡಾಗಿ ಬರುವಾಗ ಇನ್ನು ಮುಂದೆ ಎಲ್ಲ ಏನೆಲ್ಲ ಆಗ್ಲಿಕ್ಕೆ ಉಂಟಾ ಅದು ನಮ್ಗೆ ಎಲ್ಲ ಗೊತ್ತಿಲ್ಲ. ನಾವು ನಮ್ಮಿಂದ ಎಷ್ಟು ಸಾಧ್ಯತೆ ಉಂಟಾ ಅಷ್ಟು ಪವಿತ್ರತೆಯನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೈವದ ಕಾಣಿಕೆ ಉಳಿಸಿಕೊಡುವ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಇನ್ನೊಂದು, ಈ ಹಿಂದೆ ಆಗ್ತಿರುವಂತಹ ಈ ಬ್ರಹ್ಮ ಕುಂಭಾಭಿಷೇಕಕ್ಕೂ ಈಗ ಆಗಿರುವಂತಹ ಜಾತ್ರೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಹೇಗೆ ಅಂತ? ಬ್ರಹ್ಮ ಕುಂಭ ಕಲಶಾಭಿಷೇಕ ವ್ಯತ್ಯಾಸಗಳು ಇಲ್ಲ, ಅದು ವೈದಿಕ ವಿಧಿಯಿಂದ ಆಗುವಂತದ್ದು. ಆದ್ರೆ ಮೊದಲು ಈ ಉತ್ಸವ ಹೇಗೆ ನಡೀತಾ ಇತ್ತು ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ. ನಾವು ಚಿಕ್ಕದಿರುವಾಗ ನಮ್ಮೂರಲ್ಲಿ ಜಾತ್ರೆ ಕಂಡದಿಲ್ಲ ನಾನು, ಅಲ್ಲ ಇಲ್ಲಿ ಒಡಿದು ಮಾಲಿಂಗೇಶ್ವರ ದೇವರಿರ್ಲಿ, ಅಲ್ಲ ಇನ್ನು ಯಾವುದೇ ದೇವಸ್ಥಾನ ನಾನು ಕಂಡದಿಲ್ಲ. ಯಾಕಂತ ಹೇಳಿದ್ರೆ ಚಿಕ್ಕಂದ ಹೋಗುವ ವ್ಯವಸ್ಥೆಗಳು ಇರುವುದಿಲ್ಲ ನಮ್ಗೆ. ಈ ಊರಿಗೆ ಜಾತ್ರೆ ಅಂತ ಕೇಳಿದ್ರೆ ಅದು ಕೊಡಮಣಿ ತೇರದ ನೇಮೋತ್ಸವ. ಅದು ಕಡಂಬು ಅಂತ ಒಂದು ಜಾಗ ಇದೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ ಹತ್ತಿರದಲ್ಲಿ ಕಡಂಬು ಮನೆತನ ಶ್ರೀಯುತ ದಿವಂಗತ ಧನ್ಯಕುಮಾರ್ನವರು ಆ ಮನೆಯಲ್ಲಿ ವಾಸವಾಗಿದ್ರು. ಅವರ ಮನೆಯಿಂದ ಈ ಭಂಡಾರ ಒಳಗೆ ಬರ್ತಾ ಇತ್ತು. ಆ ಭಂಡಾರ ಬಂದಾಗ ಅದ್ರ ಜೊತೆಗೆ ಬರುವಂತದ್ದು ವರ್ಷಕ್ಕೆ ಈಗ ನೀವು ಏನು ಆಳ್ವಾಸ್ ವಿರಾಸತ್ತಲ್ಲಿ ನೋಡ್ತಾ ಇದ್ದೀರ ದೊಡ್ಡ ಮಟ್ಟದಲ್ಲಿ, ಅದೇ ರೀತಿ ದೊಡ್ಡ ಮಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಈಗಿನಿಂದ 40 ವರ್ಷಗಳ ಹಿಂದೆ ಆದಂತ ಕಥೆಯನ್ನು ನಾನು ಹೇಳುದು. ಈಗ ಅಲ್ಲಿ ಕತ್ತಿ ವರಸೆ ಯಾವುದೆಲ್ಲ ಉತ್ತರ ಕನ್ನಡದ್ದು ಮತ್ತೆ ಮೈಸೂರು ಭಾಗದ ಏನೆಲ್ಲ ಉಂಟ ಅದೆಲ್ಲ ಉತ್ಸವಗಳು ನಾವು ಮೆರವಣಿಗೆ ಮುಖದ ನೋಡಿಕೊಂಡು ಬಂದು ಗುರುವಾನಿಕೆರ ಸಿಟಿಯಲ್ಲಿ ಸಿಡಿಮದ್ದು ಪ್ರದರ್ಶನ ಇದೆಲ್ಲ 40 ವರ್ಷ ಮುಂಚೆ ನಾವು ಕಂಡಂತ ಕೇಳಿದ್ರೆ ಅದು ಅರಮನೆ ಬೆಟ್ಟದಲ್ಲಿ ಮಾತ್ರ. ಅದು ಎಲ್ಲಿಯೂ ಬೇರೆ ಈ ಅಕ್ಕಪಕ್ಕದಲ್ಲಿ ಇವನ್ ಆಳ್ವಾಸಲ್ಲೂ ಆ ಟೈಮ್ನಲ್ಲಿ ಇಂಥ ವಿರಸತ್ಗಳಾಗ್ಲಿ ನುಡಿಸಿರಿಗಳಾಗ್ಲಿ ಆಗ್ತಾ ಇರ್ಲಿಲ್ಲ. ಈಗ ನಮ್ಗೊಂದು ಪ್ರೇರಣೆ ಅದು ಯಾರು ಆಳ್ವಾಸಿ ದೊಡ್ಡ ರೀತಿಯ ಕಾರ್ಯ ಮಾಡ್ತಾ ಇದ್ದಾರೆ. ಅದು ಆ ಕಾಲದಲ್ಲಿ ನಮ್ಗೆ ಅದೇ ಒಂದು ದೊಡ್ಡ ಉತ್ಸವ. ನಮ್ಗೆ ಇದೊಂದು ಯಾವಾಗ ನಮ್ಗೆ ಅರಮನೆ ಬೆಟ್ಟದ ಜಾತ್ರೆ ಬರ್ತಂತ ಹೇಳುದೇ ಬಹಳ ಉತ್ಸುಕದಿಂದ ಪ್ರತಿ ವರ್ಷ ಕೂಡ ಅವರು ಆ ವರ್ಷದಲ್ಲಿ ಕೂಡ ಆಗಿನ ಕಾಲದಲ್ಲಿ ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ರು. ಈಗ ಅವರ ಮಕ್ಕಳಾದಂತ ಸುಕೇಶ್ ಮತ್ತು ಸುನೀಶ್ ಕುಮಾರ್ ಅವರು ಅದು ಉಳಿಸಿಕೊಂಡು ಎಲ್ಲರ ಜೊತೆಗೂ ಸೇರಿಸಿಕೊಂಡು ಇದೊಂದು ಎಲ್ಲರ 4 ಗ್ರಾಮಕ್ಕೆ ಸಂಬಂಧಪಟ್ಟ ದೈವ ಅಂತ ಎನ್ನೋ ರೀತಿಯಲ್ಲಿ ಎಲ್ಲರನ್ನು ಜೊತೆಗೂಡಿಸಿಕೊಂಡು ಈ ಅರಮನೆ ಬೆಟ್ಟದ ಇದನ್ನ ವರ್ಷ ಜಾತ್ರೆಯನ್ನ ಮಾಡ್ತಾ ಬಂದಿದೆ. ಪೂರ್ಣವರ ಸಹಕಾರ ಕೂಡ ಅದೇ ರೀತಿ ಇದೆ. ಯಾಕಂತ ಹೇಳಿದ್ರೆ ನಾವು ಬಯಸುದು ಅದನ್ನೇ, ನಾವು ಮಾಡ್ತಾ ಮುಂದೆ ನಮ್ಮ ಮಕ್ಕಳು ಮಾಡ್ಬೇಕು ಅಂತ. ಹಾಗೆ ಅವರ ಸುಕೇಶ್ ಕುಮಾರ್ ಮತ್ತು ಸುನೀಶ್ ಕುಮಾರ್ ಇದ್ರ ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಪಾಲ್ಗೊಳ್ತಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಉಳಿದುಕೊಂಡು ಹೋದ್ರೇನೆ ನಮ್ಮ ಸಂಸ್ಕೃತಿ ಉಳಿತದೆ, ನಮ್ಮ ಧಾರ್ಮಿಕತೆ ಉಳಿತದೆ ಅಂತ ತುಂಬಾ ಸಂತೋಷವನ್ನು ಪಡ್ತಾ ಇದೆ. ಇನ್ನೊಂದು, ಈ ಒಂದು ದೇವಸ್ಥಾನದಲ್ಲಿ ಈ ಹಿಂದೆ ಒಂದು ದಂಬೆಕಲ್ಲು ಇತ್ತು ಅನ್ನೋದು ಮಾಹಿತಿ ಕೂಡ ಇದೆ. ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಹಿಂದೆ ಅದು ಪ್ರತೀತಿ ಇದೆಯಾ, ಕಥೆ ಇದೆಯಾ? ನಾನು ನಿಮ್ಗೆ ಮೊದಲು ಹೇಳಿದ್ದೇನೆ 40-45 ವರ್ಷ ಹಿಂದೆ ನಡೆದಂತ ಹೇಗಿತ್ತಂತ ಕೇಳಿದ್ರೆ ನನಗೆ ನೈಸರ್ಗಿಕ ದತ್ತವಾಗಿ ಪ್ರಾಕೃತಿಕವಾಗಿ ಅರಮನೆ ಬೆಟ್ಟ ಇದ್ದಂಥದ್ದು. ಇಲ್ಲಿ ಏನು ಇರ್ಲಿಲ್ಲ, ಗರ್ಭಗುಡಿ ಇರ್ಲಿಲ್ಲ, ಯಾವುದೇ ರೀತಿಯಾದ ಯಾವುದೇ ಫೆಸಿಲಿಟಿಗಳು ಇರ್ಲಿಲ್ಲ. ವರ್ಷಕ್ಕೊಂದ್ಸಲ ಊರಿನವರು ಬಂದು ಸೇರುವಂತದ್ದು. ಅದು ಕೂಡ ಆಗಿನ ಕಾಲದ ದಿವಂಗತ ಧನ್ಯಕುಮಾರ್ ಅವರು ಮಾಡಿದಂತ ಒಂದು ವ್ಯವಸ್ಥೆಗಳು. ಅದು ಒಂದೇ ದಿವಸದಲ್ಲಿ ಬಂದು ಎಲ್ಲ ಜನರಿಗೆ ಇರ್ಲಿಕ್ಕೆ ಕುತ್ತಿ ಎಲ್ಲ ತೆಗೆದು ಅಂದ್ರೆ ಚಿಕ್ಕ ಪದಗಳನ್ನು ತೆಗೆದು ಜನರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆಗಳು. ಆದ್ರೆ ಇದು ಮಾತ್ರ ಅದು ಪ್ರಕೃತಿದತ್ತವಾಗಿ ಅದಲ್ಲಿ ಬಂದು ಭಂಡಾರವನ್ನು ಇಡುವಂತದ್ದು ಒಂದು ಹಾಸುಕಲ್ಲು ಅಂತ ಇತ್ತು, ಇದೇ ತರವಾದ ಅದು ಹಾಸುಕಲ್ಲು ಇತ್ತು. ಮತ್ತೆ ಇದು ಮೇಲೆ ನೀವು ಏನು ಕಾಣ್ತಾ ಇದ್ದು ದಂಬೆಕಲ್ಲು ಅಂತ ಇತ್ತು. ಅದರ ಬುಡದಲ್ಲಿ ನಾವೆಲ್ಲ ಈ ಕೈಚಿ ಹಾಕಿ ಸೀಲನ್ನು ತರುವಂತದ್ದು. ಈಗ ದೈವಕ್ಕೆ ಬರುವಾಗ ನಾವು ಡೈರೆಕ್ಟ್ ಆಗಿರುವಂತದ್ದು ಬಹಳ ಕಡಿಮೆ. ಈಗ ಅದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಕೈಚಿ ಹಾಕುವಂತದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೈಚಿ ಹಾಕಿ ಬಂದು ಅದರ ಬುಡದಲ್ಲಿ ಇರುವಂತದ್ದು ಇದೆಲ್ಲ ಬರ್ತಾ ಅದೆಲ್ಲ ಮುಚ್ಚಿ ಹೋಗ್ತಾ ಇತ್ತು. ಅಷ್ಟು ದೊಡ್ಡ ರೀತಿಯಲ್ಲಿ ಸೀಳ ಸಮರ್ಪಣೆ ಆಗ್ತಾ ಇತ್ತು. ಇದನ್ನು ಹಿಂದ್ಗಡೆ ನೋಡುವುದು ಸೂರ್ಯ ಚಂದ್ರದ್ದು ಅದರಲ್ಲಿ ನಿಶಾನೆಗಳಿದ್ದಾವೆ. ಇದನ್ನು ಈಗ ಜೀರ್ಣ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ತಂದು ಇಟ್ಟಿದ್ದಾರೆ ಅದನ್ನು. ಇದನ್ನ ಮತ್ತೆ ಬ್ರಹ್ಮಕಲಶ ದೇವಸ್ಥಾನ ನಾವು ಅದನ್ನು ವ್ಯವಸ್ಥೆ ರೀತಿಯಲ್ಲಿ ಜನರಿಗೆ ಕಾಣೋ ರೀತಿಯಲ್ಲಿ ಇಡ್ಲಿಕ್ಕಿದೆ. ಇದೆಲ್ಲ ಏನಂತ ಹೇಳಿದ್ರೆ ಆ ಹಿಂದಿನ ಕಾಲದ ಕುರುಹುಗಳು ಏನೇ ಉಂಟ ಅದರ ಬಗ್ಗೆ
ನೋಡ್ಲಿಕ್ಕೆ ಅಂತ ಜನರಿಗೆ ಇಡುವಂತದ್ದು. ಈಗ ಅಲ್ಲಿ ಕೆಲಸ ಆಗ್ತದೆ, ಯಾಕಂದ್ರೆ ಇಲ್ಲಿ ಬಂದು ಅದನ್ನ ಇಟ್ಟಿದ್ದಾರೆ. ಇಟ್ಟಿದ್ದೇವೆ. ಸೊ ಜಾತ್ರೆ ಸಂದರ್ಭದಲ್ಲಿ ಇದನ್ನ ನೋಡ್ಬೋದು ಜನ. ನೋಡ್ಬೋದು, ಅದನ್ನ ನೋಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇನ್ನೊಂದು, ಈ ದೇವಸ್ಥಾನ ನೀವು ಆಗ್ಲೇ ಹೇಳಿದ್ರಿ ತುಂಬಾ ಎತ್ತರ ಜಾಗದಲ್ಲಿದೆ. ಹೌದು. ಅದಕ್ಕೆ ಸಾಕ್ಷಿಯಾಗಿ ಸುತ್ತ ಆ ಗ್ರೀನರಿ ಪಶ್ಚಿಮ ಘಟ್ಟಗಳು, ನರಸಿಂಹಗಡ, ಗುರುವಯ್ಯನ ಕೆರೆ ಕಾಣ್ತಾ ಉಂಟು ಇಲ್ಲಿ. ಹೌದು. ಹಿಂದ್ಗಡೆ ನೋಡಿದ್ರೆ ನೀವು ಕಾರಂಜೇಶ್ವರ ದೇವಸ್ಥಾನ ಕಾಣ್ತಾ ಉಂಟು. ಇಲ್ಲ, ಇಂಥ ಒಂದು ಪ್ರದೇಶವನ್ನ ನೀವು ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಪ್ರಶಾಂತವಾಗಿ ಈಗ ಕೂಡ ಬೆಳಗಿನ ಹೊತ್ತಿಲ್ಲ ಅಂದ್ರೆ ಸಾಯಂಕಾಲ ಹೊತ್ತು ಬಂದಾಗ ಇಲ್ಲಿ ವಿಶೇಷವಾದಂತ ನಿಮ್ಗೆ ಒಂದು ಅನುಭವ ಆಗ್ತದೆ. ಅನುಭವ ಮಾಡ್ಬೇಕಾದ್ರೆ ನೀವು ಆ ಹೊತ್ತಿನಲ್ಲಿ ಬರಬೇಕು ಅಂತ. ಹೌದು. ಇನ್ನೊಂದು, ಈ ದೈವ ಶಕ್ತಿ ಇದೆ ಅಥವಾ ಅಲ್ಲಿ ಏನಾದ್ರೂ ಒಂದು ಪವಾಡ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಈಗಿನ ಕಾಲದಲ್ಲಿ ಏನಂತ ಕೇಳಿ, ಮನೆಯಲ್ಲಿ ದೈವ ಇದ್ರೆ ನಿಮ್ದು, ನೀವು ಯಾವುದೇ ಇರ್ಲಿ, ಅದು ಕಲ್ಲುಡು ಪಂಜೀರು ಇರ್ಬೋದು, ಇಲ್ಲ ಬೇರೆ ಬೇರೆ ದೈವಗಳು ನಮ್ಮ ಮನೆಯಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಹಿರಿಯರು ಇದ್ರೆ ಎಲ್ಲ ಹಿರಿಯರು ಅಂತ ಹೇಳಿದ್ರೆ ಒಂದು 70-80 ವರ್ಷದ ಹಿಂದಿನವರು ನಮ್ಮ ಮನೆಯಲ್ಲಿ ಇದ್ರೆ, ನಾವು ಮದುವೆ ಸಂದರ್ಭ ಇರ್ತದೆ, ಇಲ್ಲ ಯಾವ್ದೊಂದು ಶುಭ ಸಂದರ್ಭಗಳಲ್ಲಿ ಏನಾದ್ರು ಕೆಲಸ ಮಾಡುವಾಗ ಈ ಸೀರೆ ತಕೊಂಡು ಬರುವುದಾ, ಬಂಗಾರ ತಕೊಂಡು ಬರುವುದಾ, ಏನಾದ್ರು ಮನೆಯಲ್ಲಿ ದುಷ್ಪಕಾರಿ ನಡೀತದೆ. ಒಂದು ವೇಳೆ ಅಪ್ಪಿತಪ್ಪಿ ನಿಮ್ಮ ಸಂಭ್ರಮದಲ್ಲಿ ದೇವರ ಒಂದು ಮನೆಯನ್ನಿಟ್ಟು ದೇವರಿಗೆ ಇಡುವಂತದ್ದೊಂದು ಪ್ರತೀತಿ ಇರುತ್ತೆ. ಅಪ್ಪಿತಪ್ಪಿ ಎಲ್ಲಿಯಾದ್ರೂ ನೀವು ಮರ್ತೀವಿ ಅಂತ ಆದ್ರೆ ಒಂದು ಕೆಜಿನ್ ಅಂತ KPG ಅಂತ ಹೇಳ್ತಾರೆ, ಆದ್ರೆ ತುಳುವಿನಲ್ಲಿ ಕೆಜಿನ್ ಅಂತ ಹೇಳ್ತಾರೆ. ಅದಕ್ಕೆ ಅದೊಂದು ಬರುವಂತ ಪ್ರತೀತಿ ಇದೆ. ಅದು 90% ಮನೆಗಳಲ್ಲಿ ಈಗಲೂ ಕೂಡ ಅದು ನಡೀತದೆ. ಅಲ್ಲಿ ಅದು ಬಂದಾಗ ಅದು ನಿಮಗೆ ಕಚ್ಚುದಿಲ್ಲ, ಏನು ಮಾಡುದಿಲ್ಲ, ಒಟ್ಟಾರೆಯಾಗಿ ಬರ್ತಾ ಇರ್ತದೆ ಮನೆಯಲ್ಲಿ. ಆಗ ಅಂದಾಗ ಏನೋ ಅದು ನಾರ್ಮಲ್ ಈ ದಿನಗಳಲ್ಲಿ ಕಾಣಕ್ಕೆ ಸಿಗುದಿಲ್ಲ. ಅದೆಲ್ಲ ಅದು ಡಿಫ್ರೆಂಟ್ ಆಗಿರ್ತದೆ. ಒಬ್ರು ಹೇಳಿದ್ರೆ ನನಗೆ ಹೌದು ಅಂತ, ಅವರು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ ಅದನ್ನ. ಅಲ್ಲಿ ನೀವು ಅದನ್ನ ನೋಡಿದಾಗ ನಿಮ್ಗೆ ಅನುಭವ ಆಗ್ತದೆ. ಹಿರಿಯರು ಬಂದು ಹೇಳ್ತಾರೆ, ನೀವೇನೋ ತಪ್ಪು ಮಾಡಿದ್ರಿ, ಬಂಗಾರ ದೀತ ನಿಜ, ಸೀರೆ ದೀತ ನಿಜ ಅಂತ. ಕೂಡ್ಲೆ ಹೋಗಿ ಕ್ಷಮೆಯನ್ನು ಹೆಚ್ಚಿಸಿದಾಗ ಅದು ಹೊರಡು ಹೋಗ್ತದೆ. ಕಾರಣಕ್ಕೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ತುಂಬಾ ವಿಷಯಗಳಲ್ಲಿ ನಿಮ್ಗೆ ಕಾರಣಗಳನ್ನು ನೋಡುವ ಸಿಗುವಂತದ್ದು ತುಂಬಾ ಕಡೆ ಇದೆ. ಅದ ಈ ದೈವಗಳು ಇದ್ದಾರೆ ಅಂತ ತೋರಿಸುದು ಆ ರೀತಿಯಲ್ಲಿ. ಮತ್ತೆ ನಿಮ್ಗೆ ಅನುಭವಗಳು ತಮ್ಮ ಅನುಭವಕ್ಕೆ ಬಿಟ್ಟದ್ದು. ನಾನು ಆಗ್ಲೇ 2 ಮಾತು ನಿಮ್ಮನ್ನು ಹೇಳಿದ್ದೇನೆ. ಅದು ಈಗಿನ ಕಾಲದಲ್ಲಿ ಇಂಥ ದೈವಗಳಿರುವ ಮನೆಯಲ್ಲಿ ಇಂಥ ಚಿಕ್ಕ ಪುಟ್ಟ ಪವಾಡಗಳು ನಡೀತಾ ಇರ್ತದೆ. ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಮನೆಯವರು ಒಂದು ಕಾರ್ಕಳದಲ್ಲಿ ಒಂದು ಮನೆ ಇದೆ, ಆ ಮನೆಯಲ್ಲಿ ನೀವು ಚಿಲ್ಕ ಅಂತ ಹೇಳಿದ್ರೆ ಆ ಬಾಗಿಲನ್ನು ಹಾಕಿ ಮಲಗಬಾರ್ದು. ಆ ದೈವದ ಎದುರಿಗೆ ಒಂದು ಬಾಗಿಲಿದೆ, ಆ ಬಾಗಿಲಿಗೆ ನೀವು ಚಿಲ್ಕ ಹಾಕಿದ್ರೆ ಅದು ಬೆಳಿಗ್ಗೆ ಓಪನ್ ಆಗಿರ್ತದೆ. ಈಗಲೂ ಉಂಟದು. ಅದು ಏನಂತ ಅದನ್ನು ಮನೆಯಲ್ಲಿರುವಂತದ್ದು ಜನರು ಬೇರೆಯವರಿಗೆ ಹೇಳಲಿಕ್ಕೆ ಹೋಗುವಂತದ್ದಿಲ್ಲ. ಮತ್ತೆ ಪೂರ್ಣ ತುಂಬಾ ಜನ ನೋಡೋಕೆ ಬರುವಂತದ್ದೊಂದು ಅದಂತ ಒಂದು ನಾನ್ ಎಂತ ಹೇಳೋದಕ್ಕೆ ಅದಕ್ಕೆ ಒಂದು ಪ್ರಕ್ರಿಯೆಗಳು ಶುರುವಾಗ್ತದೆ. ಕೆಲವರು ಹೇಳಲಿಕ್ಕೆ ಹೋಗುದಿಲ್ಲ. ಇಂಥದ್ದೆಲ್ಲ ಅನುಭವಕ್ಕೆ ಬಂದಾಗ ಮಾತ್ರ ಅದನ್ನ ಹೇಳಲಿಕ್ಕೆ ಸಾಧ್ಯ. ಒಂದು ಇಲ್ಲಿ ನಾನು ಮೊನ್ನೆ ಒಂದು ಕಡೆ ದೇವಸ್ಥಾನಕ್ಕೆ ಹೋದೆ, ನಾರಾವಿ ಅಂತ ಹೇಳುದಿಲ್ಲ, ಅಲ್ಲಿ ಶ್ರೀ ಶೃಂಗೇರಿಯಿಂದ ಮಾಳದ ಹತ್ರ ಒಂದು ದೇವಸ್ಥಾನ ಆಗ್ತಾ ಇದೆ. ಬಹಳ ಪುರಾತನ ದೇವಸ್ಥಾನ. ಆ ದೇವಸ್ಥಾನ ಕಲ್ಲಿನಲ್ಲೇ ಕಟ್ಟಿದ್ದಾರೆ. ಅಂದ್ರೆ ಕಲ್ಲು ಬಂದು ಈ ಕಲ್ಲು ಅಲ್ಲ, ಅದು ವಿಪರೀತ ಕಲ್ಲಿನಲ್ಲಿ ಕಟ್ಟಿ ದೇವಸ್ಥಾನ ಮಾಡಿದ್ದಾರೆ. ಅದು ಹಿಂದಿದ್ದೆಲ್ಲ ಬಿದ್ದು ಹೋಗಿದೆ. ಅದಕ್ಕೆ ಆ ಊರಿನವ್ರು ಏನ್ ಮಾಡ್ತಾರೆ, ಅದನ್ನ ಮುಟ್ಲಿಕ್ಕೆ ಇಲ್ಲ, ಅದನ್ನ ಹಾಗೆ ಉಳಿಸ್ಕೊಳ್ತೇವೆ, ಜೀರ್ಣೋದ್ಧಾರ ಮಾಡಿ. ಅದೆಲ್ಲ ಬಹಳ ಒಳ್ಳೆ ವಿಷಯಗಳು. ಅದನ್ನ ನೋಡ್ಲಿಕ್ಕೆ ಬಹಳ ಚಂದ. ಅದು ಆ ಕಾಲ ಹೇಗೆ ಕಟ್ಟಿದ್ದಾರೆ. ನಮ್ಗೆ ಈಗಲೂ ಹೋಗ್ಬೇಕಾದ್ರೆ ಸಿಂಗಲ್ ಗಾಡಿ ಹೋಗುದು ಅಲ್ಲಿಗೆ. ಮಾಳದಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ಇದೆ, ಸಿಂಗಲ್ ಗಾಡಿ ಹೋಗ್ಬೇಕು. ಹಾಗಾದ್ರೆ ಆಗಿನ ಕಾಲದಲ್ಲಿ ಆ ಊರಿನವರು ಆ ದೇವಸ್ಥಾನವನ್ನು ಹೇಗೆ ಕಟ್ಟಿರ್ಬೋದು, ಅದು ಉಳಿಸಿಕೊಂಡು ಬರುವಂತದ್ದು. ಜೀರ್ಣೋದ್ಧಾರ ಮಾಡುದು ಬೇರೆ, ನಮ್ಮ ಹತ್ರ ಹಣ ಇದ್ರೆ ಸಂಪತ್ತಿದ್ರು ಕೂಡ ಹಿಂದೆ ಉಳಿಸಿಕೊಂಡು ಬರ್ಲಿಕ್ಕೆ ತುಂಬಾ ಪ್ರಯತ್ನ ಪಡಬೇಕು. ಆಗ ಮಾತ್ರ ಅದರ ಕಾರಣವನ್ನು ನೀವು ಕೇಳಿದಾಗ ಮೊದಲು ಹೇಗಿತ್ತು ಅಂತ ಕೇಳಿದ್ರೆ ಹಿಂದಿನ ಅವರನ್ನ ಹೇಳಲಿಕ್ಕೆ ಸಾಧ್ಯತೆ ಇರ್ತದೆ. ಇಲ್ಲಿ ಅಂತಹ ಏನಾದ್ರು ಈ ಹಿಂದೆ ಹೇಗಿತ್ತು ಅನ್ನೋದ ಕುರುಹು ಏನಾದ್ರು ಇದೆಯಾ? ಅದು ಫೋಟೋಗಳು ತುಂಬಾ ಇದೆ. ಅದು ಆಡಳಿತ ಮುಖ್ಯಸ್ಥರ ಹತ್ರ ಅದು ಕೇಳಿದ್ರೆ ನಿಮ್ಗೆ ಸಿಗ್ಬಹುದು. ಹಾಗೆ ಬರುವಂತ ಜಾತ್ರೆಗಳು ಆಗಿನ ಕಾಲದ ಹೇಗೆ ಇತ್ತು. ಆಟ 40 ವರ್ಷಕ್ಕಿಂತ ಯೂನಿಫಾರ್ಮ್ ಹಾಕಿಕೊಂಡು, ಈಗೆಲ್ಲ ಕ್ರಿಕೆಟ್ ಆಡ್ಲಿಕ್ಕೆಲ್ಲ ಯೂನಿಫಾರ್ಮ್ ಬರ್ತದೆ, ಜಾತ್ರೆಗೆ ಒಂದು T-ಶರ್ಟ್ ಬರ್ತದೆ. 40 ವರ್ಷದ ಮುಂಚೆ ಅದೊಂದು ಬೇರೆ ರೀತಿಯಾದಂತ ಯೂನಿಫಾರ್ಮ್ ಇತ್ತು. ಹಿಂದ್ಗಡೆ ಬ್ಲೂ ಆಗಿ, ಎದುರುಗಡೆ ಕೆಂಪಾಗಿ, ಅದರಲ್ಲಿ ಚಂದ್ರ ಮತ್ತು ಸೂರ್ಯರ ಆ ಟೈಮ್ ಆಲೋಚನೆಗಳು. ಅದು ಹೇಳ್ತಾರಲ್ಲ, ಅದು ಯಾವ ಸಂದರ್ಭಕ್ಕೆ ಯಾವ್ದು ಒಳ್ಳೇದೇ, ಅದಕ್ಕೆ ಪ್ರತಿಯಾದ 40 ಇಂಚಿದಂತ ಕಾರ್ಯಕ್ರಮಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಶಿಧರ್ ಶೆಟ್ಟಿ ಬರೋಡ ಅವರು ಒಂದು ಪಾಡ್ಯಾರು ಬೀಡು ಬಗ್ಗೆ ಮಾತಾಡಿದ್ರು, ಅದರ ಬಗ್ಗೆ ಅನೇಕ ಕಥೆಯನ್ನು ಕೂಡ ಹೇಳಿದ್ರು. ಇದೀಗ ಪಾಡ್ಯಾರು ಬೀಡಿನ ಪ್ರವೀಣ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಆಗ್ಲೇ ಶಶಿಧರ್ ಶೆಟ್ಟಿ ಬರೋಡ ಅವರು ಆ ಪಾಡ್ಯಾರು ಬೀಡಲ್ಲಿ ಆ ಒಂದು ಗದ್ದೆಯಲ್ಲಿ ಹುಲಿ ಮತ್ತೆ ದನದ ಕಥೆಯನ್ನ ಹೇಳಿದ್ರು. ಸೊ ಅದು ನಿಮ್ದೇ, ಅದೇ ಬೀಡಲ್ಲಿ ಇದ್ದಂಥವ್ರು ನೀವು. ಸೊ ನಿಮ್ಗೆ ಅದರ ಇತಿಹಾಸವನ್ನು ಹೇಳುದಾದ್ರೆ, ಹುಲಿ ಮತ್ತೆ ದನ ಅದು ದೈವ ಇಲ್ಲಿ ಬರುವಂತ ಒಂದು ಚಿಹ್ನೆಯನ್ನು ತೋರಿಸಿದೆ. ಆಮೇಲೆ ಪಾಡ್ಯಾರ್ ಬೀಡಿನ ಚಾವಡಿಯಲ್ಲಿ ಹಾಲಿನ ಪಾತ್ರೆ ಇಟ್ಟಾಗ ಹಾಲು ಕೂಡ ಮಾಯವಾಗಿದೆ. ಅದು ಕೂಡ ಕೊಡಮಣಿತ ಇಲ್ಲಿಗೆ ಬರುವಂತದ್ದು ಬರ್ಲಿಕ್ಕೆ ಸೂಚನೆ ಕೊಟ್ಟದ್ದು. ಪಾಡ್ಯಾರ್ ಬೀಡಿನ ಪಟ್ಟದ ದೈವ ರಕ್ತೇಶ್ವರಿ ಇರುವಾಗ ನನಗೂ ಇಲ್ಲಿ ಒಂದು ಅರಸೊತ್ತಿಗೆಯ
ಒಂದು ಪಟ್ಟ ಕೊಟ್ಟು ನೇಮನಿಧಿ ಆಗ್ಬೇಕಂತೇಳಿ ಕೊಡಮಣಿ ತಾಯ ಪಾಡ್ಯಾರಿ ಬೀಡಿನಲ್ಲಿ ಬಂದು ನೆಲೆಸಿ ಈ ಅರ್ಮಲ ಬೆಟ್ಟವನ್ನು ತೋರಿಸಿ ಈ ತಂಪುಲ್ಲ ಜಾಗ ಅಂತ ಹೇಳ್ತಾರೆ ತುಳುವಿನಲ್ಲಿ. ಈ ತಂಪಾದ ಜಾಗದಲ್ಲಿ ನಂಗೆ ನೇಮನಿಧಿ ವರ್ಷಕ್ಕೊಮ್ಮೆ ಕೊಡಿ ಏರಿ ಆಗ್ಬೇಕಂತೇಳಿ ಅದು ಸೂಚನೆ ಕೊಟ್ಟದರಿಂದ ಅದನ್ನು ಮೊದಲಿನವರು ಪಾಲಿಸಿಕೊಂಡು ಬರ್ತಾ ಇದ್ರು. ಓಕೆ. ಇನ್ನು ಬೇರೆ ಈಗ ನಿಮ್ಗೆ ತಿಳಿದಿರುವ ಹಾಗೆ ನಿಮ್ಗೆ ಕಾರ್ಣಿಕ ಯಾವ ತರದ ಅನುಭವ ಬಂದಿದ್ಯಾ? ಏನಾದ್ರು ನಿಮ್ಗೆ ಕನಸಲ್ಲಿ ಬರುವಂತದ್ದು ಅಥವಾ ಏನಾದ್ರು ಅನುಭವ ಆಗಿದೆ ಇದರ ಕಾರ್ಣಿಕ ಅಂತ? ಅಂದ್ರೆ ಅನೇಕ ಮಂದಿಗೆ ಇದರ ಕಾರ್ಣಿಕದ ಅನುಭವ ಆಗಿದೆ, ಇದರಿಂದ ಅನೇಕ ಮಂದಿ ಅಭಿವೃದ್ಧಿಯನ್ನು ಪಡ್ಕೊಂಡಿದ್ದಾರೆ ಈ ಜಾಗದಿಂದಾಗಿ. ಸೊ ನಿಮ್ಮ ಆ ಒಂದು ಅನುಭವ ಹೇಳೋದಾದ್ರೆ? ನಾನು ಇಲ್ಲಿ ಬರುವಾಗ ಇದು ನನ್ನ ತಂದೆಯಿಂದ ಬಂದಂತಲ್ಲ, ತಾಯಿಯ ಕಡೆಯಿಂದ ಬಂದಂತ ಜವಾಬ್ದಾರಿ. ಪಾಡ್ಯಾರ ಬೀಡು ಒಂದು ಅಜೀರ್ಣಾವಸ್ಥೆಯಲ್ಲಿ ಇತ್ತು. ಅದನ್ನು ನನಗೆ ಏನು ಉಪದ್ರ ಅಂತ ಹೇಳಿ ಕಾಣಲಿಲ್ಲ. ಅದು ನನ್ನ ಮನಸ್ಸಿಗೆ ನಮ್ಮ ಮನೆಯನ್ನೊಂದು ಚಂದ ಮಾಡುವಾಗ ದೈವದ ಗುಡಿಯನ್ನು ಸರಿ ಮಾಡುವ ಅಂತ ಹೇಳಿ ಒಂದು ಮನಸ್ಸಿನಲ್ಲಿ ಯೋಚನೆ. ನಾವೊಂದು ಸರಿಯಾದ ಮನೆಯಲ್ಲಿ ಇರುವಾಗ ದೈವದ ಗುಡಿಯನ್ನು ಮಾಡ್ಬೇಕಂತೇಳಿ ದೈವದ ಗುಡಿಯನ್ನು ಮಾಡಿದೆವು. ಆಮೇಲೆ ನಮ್ಮ ಊರಿನ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿ ಇತ್ತು. ಅಲ್ಲಿ ಕೂಡ ಪ್ರಶ್ನೆ ಇಟ್ಟಾಗ ಇಲ್ಲಿ ದೊಂಪದ ಒಲೆ ಆಗ್ಬೇಕಂತ ಹೇಳಿ ಕಿಲ್ಚಾಂಡಿ ಕಲ್ಲಿನಲ್ಲಿ. ಆಮೇಲೆ ಅದು ಶುರುವಾಯಿತು. ಆ ದೊಂಪದ ಒಲೆ ಆದ 3ನೇ ವರ್ಷಕ್ಕೆ ದೇವಸ್ಥಾನದ ಬ್ರಹ್ಮಕಲಶ ಆಯಿತು. ಆಮೇಲೆ ಇದು ಜೀರ್ಣೋದ್ಧಾರ ಆಯಿತು. ಈ ರಸ್ತೆ ಬದಿಯಲ್ಲಿ ಒಂದು ದೈವದ ಕಟ್ಟೆ ಇದೆ, ಮಾರ್ಗ ಆಗಲಾಗುವಾಗ ಅದು ಕೂಡ ಸರಿ ಆಯಿತು. ಆಮೇಲೆ ಕಾರ್ಣಿಕ ಅಂತೇಳಿ ಕನಸಲ್ಲಿ ಬಂದದಂತೇಳಿ ಒಮ್ಮೆ ಬಂದದ್ದಿದೆ, ಉಪದ್ರ ಆಗಿ ಅಲ್ವಾ. ನನ್ಗೆ ಬಂದು ನಮ್ಮ ಮನೆಯಲ್ಲಿ ಏನೋ ತಗೊಂಡಂತ ಒಂದು ಬಾಯಾರಿಕೆ ನೀರು ತಗೊಂಡಂತ ಒಂದು ನನಗೆ ಕನಸು ಬಂದದ್ದಿದೆ. ಅದು ನಾನು ದೈವಜ್ಞರಲ್ಲಿ ಕೇಳಿದಾಗ ಹೇಳಿದರು, ಕೊಡಮಂದಾಯನೇ ಬೇರೆ ರೂಪದಲ್ಲಿ ಬಂದು ನಿನ್ನ ಹತ್ರ ಮಾತಾಡಿದ್ದು, ಅದರಿಂದ ಭಯ ಪಡಬೇಕಾದ ಆಲೋಚನೆ ಇಲ್ಲ. ದೈವದ ಜೀರ್ಣೋದ್ಧಾರ ನಾಗನ ಇದಿತ್ತು, ಅದು ಊರಿಗೆ ಸಂಬಂಧಪಟ್ಟ ನಾಗನ ಸಾಧಾರಣ 29-30 ಕಲ್ಲುಗಳಿದೆ ಅದರಲ್ಲಿ. ಅದು ಚಿತ್ರಕೂಟ ನಾಗಬನ ಅಂತೇಳಿ ಊರಿನವರು ಬಂದು ಈಗಲೂ ಸೇವೆ ಮಾಡ್ತಾರೆ. ಕಾರ್ಣಿಕ ಅಂತ ಹೇಳಿದ್ರೆ ಏನಿಲ್ಲ, ನಾನು ಇಲ್ಲಿ ಬರುವಾಗ ಏನಿರ್ಲಿಲ್ಲ, ನಾನು ಅಜ್ಞಾತ ವ್ಯಕ್ತಿಯಾಗಿದ್ದೆ. ಇಲ್ಲಿ ಬಂದ ಮೇಲೆ ಎಲ್ಲ ಕಡೆ ಗೌರವ ಸಿಗ್ಲಿಕ್ಕೆ ಶುರು ಆಯ್ತು. ಅದು ನನ್ನಿಂದಾಗಿ ಅಲ್ಲ, ಈ ದೈವದಿಂದ, ನಮ್ಮ ಮನೆತನದವರು ಹಿಂದೆ ಮಾಡಿದ ಏನು ಸೇವೆಯಿಂದ ಇರ್ಬೋದಂತೇಳಿ ನಾನು ಮನಸ್ಸಿಗೆ ಅದನ್ನು ತಿಳ್ಕೊಂಡಿದ್ದೆ. ಇನ್ನೊಂದು, ಈ ಪಾಡ್ಯಾರ ಬೀಡು ಅರಸು ಮನೆತನದಲ್ಲಿ ಬಂದಂತವ್ರು ನೀವು, ಈಗ ನಿಮ್ದು ಈಗ ಎಷ್ಟನೇ ತಲೆಮಾರಿದ್ದು? ಎಷ್ಟು ವರ್ಷದಿಂದ ಆ ಅರಸು ಮನೆತನದ ಕೂತ್ಕೊಂಡು ಬರ್ತಾ ಇದೆ? ಅಂದ್ರೆ 600 ವರ್ಷ ಇತಿಹಾಸ ಇರುವಲ್ಲಿ ಇದೊಂದು ಸಾಧಾರಣ ಒಂದು 10ನೇ ತಲೆಮಾರು ಅಂತೇಳಿ ನಮ್ಗೆ ಒಂದು ಅನುಭವಕ್ಕೆ ಬಂದದ್ದು. ನಮ್ಮ ತಾತನ ಅಣ್ಣನವರಿಗೆ ಇಲ್ಲಿ ಬಳ್ಳಾಲಿಕೆ ಪಟ್ಟ ಆಗಿದೆ. ಈಗಲೂ ನಮ್ಮನ್ನು ದೈವಗಳು ಕರೆಯುವುದು ಅಂತ ಹೇಳಿದ್ರೆ ಆ ತಾತನ ಅಣ್ಣನ ಹೆಸರಿನಲ್ಲಿ ಕರೀತೇವೆ, ನೇಮರಾಜಿ ಬಳ್ಳಾಲ್ರೆ ಅಂತೇಳಿ ಕರೆಯುವುದು ನಮ್ಮನ್ನು. ಅದೊಂದು ನಮ್ಗೆ ಸಂತೋಷ ಇದೆ. ಇಷ್ಟರವರೆಗೆ ಮುಂದೆ ಏನಾಗಿದೆ ಗೊತ್ತಿಲ್ಲ, ಇನ್ನು ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇದ್ದ ಪರಿಸ್ಥಿತಿಯಲ್ಲಿ ನಾವು ಈ ಇದೆಲ್ಲ ವೈಭವವನ್ನು ನೋಡಿಕೊಂಡು ನಾವು ಖುಷಿಯಲ್ಲಿದ್ದೇವೆ. ಇದಕ್ಕಿಂತ ಬೇರೆ ಏನು ನಮ್ಗೆ ಜೀವನದಲ್ಲಿ ಬೇಡ. ಇದೀಗ ವಿಜೃಂಭಣೆಯ ಬ್ರಹ್ಮ ಕುಂಭಾಭಿಷೇಕ ಆಗ್ತದೆ, ಬ್ರಹ್ಮ ಕುಂಭ ಕಲಶಾಭಿಷೇಕ ಆಗ್ತಾ ಇದೆ. ಸೊ ಈ ಒಂದು ಸನ್ನಿವೇಶದ ಬಗ್ಗೆ 12 ವರ್ಷದ ನಂತರ ಆಗ್ತಿರುವಂತ 12 ವರ್ಷ ನಂತರ, 12 ವರ್ಷ ಮೊದಲು ಕೂಡ ನಾನು ಇಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೆ. ಅದು ಯಾರಿಗೆ ಮಾಡುವ ಯೋಗ ಸಿಗ್ತದೆ ಅದನ್ನು ಸಿಗುವಾಗಲೇ ಅನುಭವಿಸಬೇಕು. ಇನ್ನು ನಾಳೆ ನಮ್ದು ಏನಾಗ್ತದೆ ಗೊತ್ತಿಲ್ಲ. ಈಗ ಒಂದು ನಮ್ಗೆ ಸೇವೆ ಮಾಡುವ, ಕಣ್ಣಾರೆ ನೋಡುವ ಅವಕಾಶ ಸಿಕ್ಕಿದೆ, ಅದನ್ನು ಎಲ್ಲರೂ ಸದುಪಯೋಗ ಪಡಿಸಬೇಕು. ಇಲ್ಲಿ ಬಂದು ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡ್ರೆ ದೈವ ಏನು ಕೊಡ್ತದೆ, ಅದು ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅಷ್ಟನ್ನು ಖಂಡಿತ ಕೊಡ್ತದೆ. ಅದಕ್ಕೋಸ್ಕರ ನಾವು ನಮ್ಗೆ ದೊಡ್ಡ ಕೊಪ್ಪರಿಗೆ ಕೊಡು ಅಂತೇಳಿ ಕೇಳುವಂತದ್ದು ಅಗತ್ಯ ಏನಿಲ್ಲ. ಕೈಕಾಲು ಸುಖ ಕೊಟ್ಟು ಒಂದು ಒಳ್ಳೆ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಬದುಕು ಕೊಟ್ರೆ ಅದಕ್ಕಿಂತ ದೊಡ್ಡ ಕಾರಣಿಕ ಬೇರೆ ಏನಿಲ್ಲ. ನಾವು ಹೇಗೆ 3 ಹೊತ್ತು ತಿನ್ನುವಾಗ ಒಂದು ದೈವವನ್ನು ಒಂದು ಹೊತ್ತಾದ್ರೂ ಒಂದು ದೀಪ ಇಟ್ಟು ಅದಕ್ಕೆ ಒಂದು ಕೈ ಮುಗಿದ್ರೆ ನಮ್ಗೆ ಬೇಕಾದಷ್ಟನ್ನು ಕೊಡ್ತದೆ. ಇನ್ನೊಂದು ಆಗ್ಲೇ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬಂತು, ಅದು ಯಾವ ಒಂದು ಭಾವನೆಯಿಂದ? ಭಾವನೆ ಅಂತ ಹೇಳಿದ್ರೆ ನಾವೇನು ಗೊತ್ತಿಲ್ಲ, ಗೊತ್ತಿದ್ದನ್ನು ಮಾಡಿದ್ದೇವೆ. ಮಾಡುವಾಗ ಏನು ತಪ್ಪಾಗಿದ್ರೆ ಅಯ್ಯೋ ಕ್ಷಮಿಸ್ಬೇಕಷ್ಟೆ. ಆತರ ಏನಾದ್ರು ನೋವಾಗಿದೆ ನಿಮ್ಗೆ? ಏನಾದ್ರು ನೋವು ಏನಿಲ್ಲ, ನಾವು ಹುಟ್ಟುವಾಗ ಏನಿಲ್ಲಿ ಪಡ್ಕೊಂಡು ಬರ್ಲಿಲ್ಲ. ಬಂದ್ಮೇಲೆ ಏನೋ ಇಡೀ ಊರಿಗೆ ಊರೇ ಸಂಭ್ರಮಿಸ್ತಾ ಇರುವಾಗ ಇದು ಆನಂದದ
ಭಾಷ್ಮ ಅಂತ ಹೇಳ್ತಾರೆ. ಆರಮಲೆ ಬೆಟ್ಟ ಶ್ರೀ ಕೊಡಮಣಿತಾಯಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶ್ವರಾಗಿರುವಂತಹ ಸುಕೇಶ್ ಕುಮಾರ್ ಜೈನ್ ಇದ್ದಾರೆ. ಈಗಾಗಲೇ ಅನೇಕ ಮಂದಿ ಇದರ ಕಾರಣಿಕೆ ಬಗ್ಗೆ ಹೇಳಿದ್ರು, ಮಹಿಮೆ ಬಗ್ಗೆ ಹೇಳಿದ್ರು. ಸೊ ನಿಮ್ಮ ಅನುಭವಕ್ಕೆ ಬಂದಿರುವಂತಹ ಇಲ್ಲಿಯ ಮಹಿಮೆ ಬಗ್ಗೆ ಹೇಳೋದಾದ್ರೆ? ನಾನು ಹೇಳಿದ್ವಿ ಭಕ್ತರು ಹೇಳಿದ ನೀವು ಹೇಳಿದ್ವಿ ಒಳ್ಳೇದು. ಯಾಕೆಂತ ಹೇಳಿದ್ರೆ ನಾನು 2005ರಿಂದ ಈ ದೈವದ ಒಂದು ಏನು ಕಾರ್ಯ ಇದೆ, ನಮ್ಮ ತಂದೆಯವರು ವಿದ್ವೇಷ ಅಂತ ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ನನ್ನ ಜೊತೆ ನನ್ನ ಸಹೋದರ ಸುಮೇಶ್ ಕುಮಾರ್ ಕೂಡ ಇದ್ದಾರೆ. ಒಳ್ಳೆಯ ಎಲ್ಲ ಕೆಲಸ ಕಾರ್ಯಗಳು ಕೈ ಜೋಡಿಸಿ ಒಟ್ಟಿಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾವು ಏನು ನೆನೆಸ್ಕೊಂಡಿದ್ದೇವೆ ಎಲ್ಲ ಕೆಲಸ ಕಾರ್ಯಗಳು ದೈವ ನೆನೆಸ್ಕೊಂಡೋದಕ್ಕೆ ಜಾಸ್ತಿ ಆಗಿ ದೈವ ಕೊಟ್ಟಿದೆ ಅಂತ ಹೇಳಿಕ್ಕೆ ನಾನು ಹೇಳ್ತಾ ಇದ್ದೇನೆ ಮೇಡಮ್. ಹಾಗೆ ನಾನು ಇನ್ನೊಂದು ಏನು ಹೇಳಿಕ್ಕೆ ಇಚ್ಛೆ ಪಡು ಅಂತ ಹೇಳಿದ್ರೆ, ನಮ್ಮ ತಂದೆಯವರು 1978ರಿಂದ ಈ ಒಂದು ದೇವಸ್ಥಾನದ ಕೆಲಸವನ್ನು ಪ್ರಾರಂಭಿಸಿದ್ರು. ಆ ಹಂತದಲ್ಲಿ ನಮ್ಮ ಜೊತೆ ನಿಂತವರು ಈಗಿನ ಈ ವರ್ಷದ ಬ್ರಹ್ಮ ಕುಂಭಾಭಿಷೇಕದ ಅಧ್ಯಕ್ಷರಿಂದ ಶಶೇಶ್ ಶೆಟ್ಟರು ಆವಾಗಲೂ ನಮ್ಮ ಜೊತೆ ಇದ್ರು. 78ರಿಂದ ಇವಾಗಲೂ ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಕೂಡ ಒಂದು ಭಕ್ತನಾಗಿ ಈಗ ಒಂದು ಅಧ್ಯಕ್ಷನಾಗಿ ಅವರು ನಮ್ಮ ಜೊತೆ ಇರುವುದು, ಅವರು ವೃತ್ತಿಯಲ್ಲಿ ಒಂದು ಮೇಲೆ ಬಂದಂತ ನೋಡಿದ್ರೆ ಅವರು ಯಾವಾಗಲೂ ಒಂದು ಇಲ್ಲಿ ಬಂದು ಪ್ರತಿ ವರ್ಷ ಒಂದು ಕ್ಷೇತ್ರದ ಬಗ್ಗೆ ಒಂದು ಇತಿಹಾಸವನ್ನು ಹೇಳೋದಿದೆ. ಇನ್ನು ನಿಮ್ಮ ಒಂದು ಮನೆತನದಲ್ಲಿ ಅನೇಕ ವರ್ಷದಿಂದ ಭಂಡಾರ ಕೂಡ ಬರ್ತಾ ಇದೆ. ಅದು ಎಷ್ಟು ವರ್ಷದಿಂದ ಬರ್ತಾ ಇದೆ, ಅದರ ಹಿಂದೆ ಇತಿಹಾಸ ಇದೆಯಾ ಅಂತ? ಅಂದ್ರೆ ಆ ದೈವವನ್ನ ನಮ್ಮ ತಂದೆಯವರು ಯಾವತ್ತು ಇಲ್ಲಿ 1978 ಪ್ರಾರಂಭಿಸಿದ್ರು. ಆ ಹಂತದಿಂದ ನಮ್ಮ ಕಡಂಬು ಮನೆಯಿಂದ ದೊಡ್ಡ ದೈವದ ಪ್ರಾರಂಭಿಸಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಜಾತ್ರೆ ಅಂತ ಹೇಳಿದ್ರೆ, ನಮ್ಮ ತಂದೆ ಅಂತ ಹೇಳಿದ್ರಲ್ಲ, ಜಾತ್ರೆ ಅಂತ ಹೇಳಿದ್ರೆ ಅದೊಂದು ಮೊದಲಿನ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರಕ್ಕಂತ ಜಾನಪದ ನೃತ್ಯ ಇರ್ಬೋದು, ಒಂದು ಡೊಳ್ಳು ಕುಣಿತ ಇರ್ಬೋದು, ವೀರಗಾಸೆ ಇರ್ಬೋದು, ಬೇರೆ ಬೇರೆ ಏನು ತಂಡ ಇದೆ. ಈಗ ಒಬ್ರು ಬಂದು ಹೇಳಿದ್ರೆ ಒಂದು ಆನೆ ಇದೆ ಅಂತ ಹೇಳಿದ್ರೆ ಬರ್ಲಿ ಮರೆ ಅಂತ ಹೇಳಿ ಆತರ ಒಂದು ಕುದುರೆ ಇರ್ಬಹುದು, ಆನೆ ಇರ್ಬಹುದು, ಬೇರೆ ಬೇರೆ ರೀತಿಯ ಒಂದು ಎಲ್ಲವನ್ನ ಒಂದು ಈ ದೈವದ ಭಂಡಾರದೊಟ್ಟಿಗೆ ತರಿಸಿ ಜನಗಳು ಒಂದು ಜಾತ್ರೆ ಅನ್ನುವಂಥ ಇಲ್ಲಿ ನಡೀಬೇಕು, ಎಲ್ಲರೂ ಪಾಲ್ಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆಯ ರೀತಿಯನ್ನು ಮಾಡಿ ಈ ದೈವದ ಭಂಡಾರ ಬಂದು ಒಂದು ಒಳ್ಳೆಯ ರೀತಿಯಿಂದ ದೈವದ ನೇಮೋತ್ಸವ ನಡೀತಿತ್ತು. ಅರಮನೆ ಬೆಟ್ಟ ಶ್ರೀ ಕೊಡಮಣಿತಾಯಿ ದೇವಸ್ಥಾನಕ್ಕೆ 800 ವರ್ಷ ಇತಿಹಾಸ ಇದೆ. ಇದ್ರ ಬಗ್ಗೆ ಅನೇಕ ಕಥೆಗಳನ್ನ ಕೇಳಿದ್ರಿ. ಆ ಹಿರಿಯರ ಕಾಲದಲ್ಲಿ ಕೂಡ ಅದೆಷ್ಟೋ ಅನುಭವನ ಪಡ್ಕೊಂಡಿದ್ದಾರೆ. ಇದೀಗ ಈಗಿನ ಜನರೇಷನ್ ಕೂಡ ಅಂತಹ ಅನುಭವನ ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಶೆಟ್ಟಿ, ಗುರುವಾಯನಕೆರೆಯ ಪ್ರದೀಪ್ ಶೆಟ್ಟಿ. ಈಗಲೇ ಅನೇಕ ಮಂದಿ ಅದರ ಕಥೆಯನ್ನ ಹೇಳಿದ್ರು, ಈ ತಾಯಿಯ ಒಂದು ಕಾರಣಿಕ ಬಗ್ಗೆ. ಸೊ ನಿಮ್ಗೆ ಇದರ ಏನಾದ್ರು ಅನುಭವ ಆಗಿದೆಯಾ ಹೇಗೆ ಅಂತ? ಓಂ ಕುಂಭಗಂಟಿನಿ ನಮಃ. ಹೌದು, ಈ ಊರಿನಲ್ಲಿ ತುಂಬಾ ಜನ ಇದರ ಕಾರ್ಣಿಕವನ್ನು ಅನುಭವಿಸಿದ್ದಾರೆ. ಆ ಕಾರ್ಣಿಕ ನನಗೂ ಅನುಭವಕ್ಕೆ ಬಂದಿದೆ. ಯಾವುದೇ ಕಷ್ಟ ಕಾರ್ಪಣ್ಯ ಬರ್ಲಿ, ಈ ಕೊಡಮಂತಾಯ ದೇವವನ್ನು ನೆಂದು ಸಿಯಾಳ 2 ಒಂದು ಮಲ್ಲಿಗೆ ಚೆಂಡು ಇಟ್ಟು ಅದನ್ನು ಕೈ ಮುಗಿದ ತಕ್ಷಣ ಅದು ಎಂತದೇ ಕಷ್ಟ ಇದ್ರೆ ಸಹ ನನಗೆ ಸ್ವಂತ ಅನುಭವ ಆಗಿ ಅದು ಕಳೆದು ಹೋಗಿದೆ. ಮತ್ತೆ ತುಂಬಾ ಜನರ ಮೇಲೆ ಆಸೆ ಸ್ವಾಭಾವಿಕ ಅಂತ ಯಾವುದೋ ಒಂದು ನಮ್ಮ ಜೀವನದಲ್ಲಿ ಅದಾಗ್ಬೇಕು ಇದಾಗ್ಬೇಕು ಅಂತ ಅಂದ್ರೆ ದೊಡ್ಡದಲ್ಲ, ಕೆಲಸದ ವಿಷಯದಾಗಿರ್ಬೋದು. ಅದನ್ನು ಅಷ್ಟೇ ಅವರ ಹತ್ರ ಒಂದು ಕೈ ಮುಗಿದು ಪ್ರಾರ್ಥಿಸಿ ಕಾಣಿಕೆ ಕೊಡುದು. ಆಮೇಲೆ ನಾವೊಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೋದೆ, ಅದು ನನ್ನ ಜೀವನದಲ್ಲಿ ತುಂಬಾ ಅನುಭವ ಆಗಿದೆ. ಮತ್ತೆ ನಮಗೆ ಗೊತ್ತಿರುವಂತವ್ರದ್ದು ತುಂಬಾ ಜನರದಿದೆ ಆ ತರ ಆಗಿರೋದು. ಉದಾಹರಣೆಗೆ ನಮ್ಮ ಸುಕೇಶ್, ನಮ್ಮ ಆಡಳಿತ ಮುಕ್ತೇಶ್ವರದ ಸುಕೇಶ್ ಅವರ ಅಂಗಡಿಯಲ್ಲಿ ಒಂದು ಬೈಕ್ ಕಳ್ಳತನ ಆಗಿತ್ತು. ಅದರ ಬಗ್ಗೆ ಏನು ಕುರುಹುಗಳಲ್ಲಿ ಸಿಕ್ಲಿಲ್ಲ. ಎಲ್ಲಾ CCTV ಎಲ್ಲಾ ಪೊಲೀಸ್ಗಳೆಲ್ಲ ಬಂದು ನೋಡಿದ್ದಾರೆ, ಎಲ್ಲಿ ಅವರಿಗೆ ಏನು ಕುರುಹು ಸಿಕ್ಕಿಲ್ಲ. ಅಂತ ಒಂದು ಬೈಕ್ ಕಳೆದೋದ ಬೈಕ್ 2 ತಿಂಗಳಲ್ಲಿ ಅವ್ರು ಬಂದು, ನಾನು ಅವ್ರಿಗೆ ಹೇಳಿದ್ದೆ, ನಮ್ಮ ಮುಕ್ತೇಶ್ವರರು ಹೇಳಿದ್ರು, ಅದರ ಪೊಲೀಸ್ ಅವರ ಹಿಂದೆ ಹೋಗೋದು ಅಂದ್ರೆ ಅವ್ರಿಗೇನು ಕುರು ಸಿಕ್ಕಿಲ್ಲ. ಅದ್ರ ಬದಲು ನಾವೊಂದು ಹೋಗಿ ನಮ್ಮ ದೇವರ ಹತ್ರ ಒಂದು ಪ್ರಾರ್ಥಿಸುವ ಅಂತ ಹಾಗೆ ಬಂದು ಅವರು ಪ್ರಾರ್ಥಿಸಿ 2 ಎಳ್ನೀರು ಮತ್ತೆ ಮಲ್ಲಿಗೆ ಚೆಂಡು ಇಟ್ಟು ಪ್ರಾರ್ಥಿಸಿದ್ದಾರೆ. ಅದೇ ಪ್ರಕಾರವಾಗಿ 1 ವಾರದ ಒಳಗಡೆ ಆ ಬೈಕ್ ಅವರಿಗೆ ಸಿಕ್ಕಿದೆ. ಹಾಗೆ ಅವರೇ ಬಂದು ವಾಪಸ್ ತಂದು ಕೊಡ್ತಾರ ಅಥವಾ ಎಲ್ಲಾದ್ರೂ ಇತ್ತ? ಅದು ಸಿಕ್ಕಿದ್ದು ಪೊಲೀಸ್ ಮೂಲಕನೇ. ಅಂದ್ರೆ ಅದು ಬೇರೆ ವಿಷಯದಲ್ಲಿ ಏನೋ ಅವ್ರು ಸಿಕ್ಕಿದಾಗ ಅದರ ಬಗ್ಗೆ ಮಾಹಿತಿ ಕಲೆ ಹಾಕುವಾಗ ಅವ್ರು ಇಲ್ಲಿದ್ದು ವಿಷಯ ಹೇಳಿ, ಹಾಗೆ ಬೈಕ್ ಇವಾಗ ಅವರ ಕೈಯಲ್ಲಿ ಇದೆ. ಸಂತೋಷ್ ಕುಮಾರ್ ಸಿಗೋದಿಲ್ಲ ಅಂತ ಆಗಿರುವಂತ ಬೈಕ್ ಈ ದೇವರ ಮೊರೆ ನಿಜ ಅಂದ್ರೆ ಅದ್ರ ಆಸೆಯನ್ನೇ ಬಿಟ್ಟಿದ್ರು. 2 ತಿಂಗಳಿಂದ ಅದ್ರ ಬಗ್ಗೆ ಏನೋ ಕುರು ಸಿಕ್ಕಿಲ್ಲ ಅಂತ ಹೇಳುವಾಗ ಅದನ್ನ ಬಿಟ್ಟಿದ್ರು. ಬಟ್ ಕೊಡವಂತಾಯದ ದೇಹದಿಂದ ಅದು ಸಿಕ್ಕಿದೆ. ಅಂದ್ರೆ ಇದು ಇತ್ತೀಚೆಗೆ ಆದಂತಹ ಒಂದು ಉದಾಹರಣೆ. ಹಾಗೆ ನನ್ನ ಜೀವನದಲ್ಲೂ ಆಗಿದೆ. ಅಂದ್ರೆ ಹೇಳಲಿಕ್ಕೆ ಆಗದಂತ ಕೆಲವು
ಘಟನೆಗಳು ಇದೆ. ಒಟ್ಟಿನಲ್ಲಿ ಏನಂದ್ರೆ ತುಂಬಾ ಜನ ಅನುಭವಿಸಿದ್ದಾರೆ. ಯಾರು ಇಲ್ಲಿ ನಂಬಿ ಬರ್ತಾರ ಅವರಿಗೆ ಈ ಕೊಡಮಣಿತಾಯನ ಅಭಯ ಖಂಡಿತ ಇದೆ. ಓಕೆ. ಇನ್ನೊಂದು ಸುತ್ತಮುತ್ತ ಈ ಪರಿಸರ ಕೂಡ ಅಷ್ಟೇ ಚೆನ್ನಾಗಿದೆ. ದೊಡ್ಡ ಎತ್ತರದ ದೇವಸ್ಥಾನ, ಒಂದು ಪಡ್ಯಾರ ಬೆಟ್ಟ ದೇವಸ್ಥಾನ, ಇನ್ನೊಂದು ನಮ್ಮ ಅರಮನೆ ಬೆಟ್ಟ ದೇವಸ್ಥಾನ. ಸೊ ಈ ಒಂದು ಮಹಿಮೆಯ ಕ್ಷೇತ್ರದಲ್ಲಿ ನಾವು ಕೂಡ ಇದ್ದೀವಿ. ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ. ಅದು ತುಂಬಾ ಖುಷಿ ಇದೆ. ಯಾಕಂದ್ರೆ ನಾನು ಈ ಊರಲ್ಲಿ ಇರ್ಲಿಲ್ಲ. ಇವಾಗ ಇಲ್ಲಿ ಬಂದು 4 ವರ್ಷ ಆಯ್ತು ಅಷ್ಟೇ. ಅಂದ್ರೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ವಿ. ಇವಾಗ ಬಂದು 4 ವರ್ಷ ಆಯ್ತು. 4 ವರ್ಷದಿಂದ ನನಗೆ ಈ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡುವಂತಹ ಪುಣ್ಯ ಸಿಕ್ಕಿದೆ. ಅದಕ್ಕೆ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಅದರಲ್ಲೂ ಈ ಬ್ರಹ್ಮ ಕುಂಭಾಭಿಷೇಕ 2025ರಲ್ಲಿ ಕೋಶಾಧಿಕಾರಿಯಲ್ಲಿ ಆಗಿ ಒಂದು ಸೇವೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಜಾಸ್ತಿಯ ಹೆಮ್ಮೆ. ಯಾಕಂದ್ರೆ ಇಷ್ಟು ಜನರಲ್ಲಿ ಆ ದೇವರು ನನ್ನನ್ನು ಕರ್ಸ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಕಾರಣಿಕ. ನಾನು ಏನ್ ನಂಬಿದ್ದೇನೆ ಅದಕ್ಕೆ ನನಗೆ ಸಿಕ್ಕಿದ ಪ್ರತಿಫಲ ಅಂತ ನಾನು ನಂಬ್ತೇನೆ. ಮತ್ತೆ ಪರಿಸರದ ಬಗ್ಗೆ ಹಾಗೆ ಈ ಒಂದು ಎತ್ತರದ ಪರಿಸರದಲ್ಲಿ ನಮಗೆ ಏನು ಅನುಭವ ಆಗ್ತಾ ಇದೆ ಅಂದ್ರೆ ಕೊಡಮಂತಾಯ ದೇವರು ಬೆಟ್ಟದಲ್ಲಿ ಕೂತು ಎಲ್ಲರನ್ನು ಒಂದು ವೀಕ್ಷಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವರಿಗೆ ಏನು ಬೇಕು ಅದನ್ನು ಅನುಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಇವಾಗ ನಾವು ಏನ್ ಒಂದು ಪ್ಲಾನ್ ಮಾಡಿದ್ದೇವೆ ಅದೇ ತರ ಆದ್ರೆ ಎಲ್ಲ ನಾಡಿದ್ದು 9ನೇ ತಾರೀಕಿಗೆ ಒಂದು 3-4 ಸಾವಿರ ಮಂದಿ ಹೊರೆ ಕಾಣಿಕೆಯಲ್ಲಿ ಬರುವಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಕೋಲದ ದಿನ 12ನೇ ತಾರೀಕಿಗೆ ನೇಮೋತ್ಸವದ ದಿನ 5,000ಕ್ಕಿಂತ ಜಾಸ್ತಿ ಜನ ಖಂಡಿತ ಬರ್ತಾರೆ. ಯಾಕಂದ್ರೆ ವರ್ಷಾವಧಿ ಜಾತ್ರೆಗೆ 2-3 ಸಾವಿರ ಮಂದಿ ಬರ್ತಾರೆ. ಈ ಬ್ರಹ್ಮ ಕಲಶದ ವಿಶೇಷ ನೇಮೋತ್ಸವಕ್ಕೆ ಖಂಡಿತ ಬರ್ತಾರೆ. ಎಲ್ಲರೂ ಬರಬೇಕು. ಈ ಬ್ರಹ್ಮ ಕುಂಭಾಭಿಷೇಕವನ್ನು ಅದ್ದೂರಿಯಾಗಿ ನಡೆಯುವಂತೆ ಎಲ್ಲರೂ ತನು ಮನದನ ಸಹಾಯ ಮಾಡಿ ನಮ್ ಜೊತೆ ಕೈ ಸೇರಿಸಬೇಕು ಅಂತ ಎಲ್ಲರಕ್ಕೂ ಕೇಳ್ಕೊಳ್ತಾರೆ. ಈ ದೈವಸ್ಥಾನದ ಕಾರ್ಣಿಕದಲ್ಲಿ ಅನೇಕ ಮಂದಿ ಅಭಿವೃದ್ಧಿ ಪಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ರು ಎಕ್ಸೆಲ್ ಕಾಲೇಜಿನ ಅಧ್ಯಕ್ಷರಾಗಿರುವ ಸುಮಂತ್ ಕುಮಾರ್ ಜೈನ್ ಕೂಡ ಒಬ್ರು. ಅವರು ಕೂಡ ಇದರ ಬಗ್ಗೆ ಅನೇಕ ಕಥೆಯನ್ನು ಹೇಳಿದ್ದಾರೆ, ಅನೇಕ ಅನುಭವವನ್ನ ಹಂಚ್ಕೊಂಡಿದ್ದಾರೆ. ಇದೀಗ ನಮ್ ಜೊತೆ ಇದ್ದಾರೆ. ಈ ಹಿಂದೆ ತುಂಬಾ ಬಾರಿ ಹೇಳಿದ್ರೆ ಇದರ ಅನುಭವವನ್ನ ನೀವು ಇಲ್ಲಿ ಬಂದ ನಂತರ ಇದೇ ಊರಲ್ಲಿ ಹುಟ್ಟಿ ಬೆಳೆದಂತವರು ಇಲ್ಲಿ ಬಂದ ನಂತರ ಈ ಒಂದು ದೈವದ ಕಾಣಿಕದಿಂದಾಗಿ ಈ ಕಾಲೇಜ್ ಎಲ್ಲ ಇಷ್ಟೊಂದು ಬೆಳವಣಿಗೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಅನುಭವವನ್ನ ಜನಗಳಿಗೆ ಹೇಳೋದಾದ್ರೆ. ಎಲ್ರಿಗೂ ಸುದ್ದಿ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಸುಮಂತ್ ಜೈನ್ ಅಂತೇಳಿ ಎಕ್ಸೆಲ್ PU ಕಾಲೇಜಿನ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಮನೆಯಲ್ಲಿ ಕೂಡ ಕೊಡಮಣಿತಾಯ ದೈವದ್ದು ಭಂಡಾರ ಬರುವಂಥದ್ದು. ಅಲ್ಲಿಂದ ಭಂಡಾರ ಹೋಗಿ ನಮ್ಮ ಮುದ್ದಾಡಿ ಕ್ಷೇತ್ರ, ವೇಣೂರಿನ ಮುದ್ದಾಡಿ ಕ್ಷೇತ್ರದಲ್ಲಿ ವರ್ಷಂಪತಿ ಜಾತ್ರೆ ಆಗೋದು. ಹಾಗಾಗಿ ನಾನು ಹುಟ್ಟಿನಿಂದಲೇ ದೈವದ ಭಕ್ತ. ನಾನು ಇರುವುದು ಬಂಗಾಡಿಯಲ್ಲಾದ್ರೂ ಕೂಡ ನಮ್ದು ಮೂಲ ಮನೆ ವೇಣೂರು ಪೆರ್ಮಾಣಿನಲ್ಲಿ. ಹಾಗಾಗಿ ನಂಗೆ ಮೊದಲಿಂದ ಕೂಡ ಕೊಡಮಣಿತಾಯ ದೈವದ ಭಕ್ತ. ಅದು ದೈವದ ಒಂದು ಅದೃಷ್ಟವೇನು, ನಂಗೆ ಇಲ್ಲಿ ಗುರುವಾಯನಕೆರೆಯಲ್ಲಿ ನಮ್ಮ ಕಾಲೇಜ್ ಮಾಡುವಂತ ಕ್ಷೇತ್ರದಲ್ಲಿ ಕೂಡ ನಮ್ಮ ಅರಮಲೆ ಬೆಟ್ಟ ಕೊಡಮಣಿತಾಯ ದೈವಸ್ಥಾನ ಇದ್ದದ್ದು ನಂಗೆ ಒಂದು ಭಕ್ತನಾದ ಕಾರಣ ನಂಗೆ ತುಂಬಾ ಒಂದು ಸಹಕಾರಿಯಾಯಿತು. ನಾನು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಕೆರೆ ಪಕ್ಕ ಎಕ್ಸೆಲ್ PU ಕಾಲೇಜ್ ಸಣ್ಣ ಮಟ್ಟದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಾವು ಸಂಕ್ರಾಂತಿಗೆ ನಮ್ಗೆ ತಿಂಗಳು ಸಂಕ್ರಾಂತಿಗೆ ಬಂದು ಇಲ್ಲಿ ದೈವದ ಒಂದು ಪ್ರಾರ್ಥನೆ ಮಾಡಿ ಸಂಕ್ರಾಂತಿ ಸೇವೆಯನ್ನು ಮಾಡಿಸಿಕೊಂಡು ಹೋಗ್ತಾ ಇದ್ದೆವು. ಹಾಗೆ ಹೋಗುವಾಗ ನಮ್ಮ ಇಲ್ಲಿ ಅರಮಲೆ ಬೆಟ್ಟದ ಎದುರು ಪಕ್ಕದಲ್ಲಿದ್ದಂತ ಒಂದು ನಮ್ಗೆ ಇಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಇತ್ತು. ಅಂದ್ರೆ ಜಾಗ ತುಂಬಾ ಕಮ್ಮಿ ಇತ್ತು ಅಲ್ಲಿ ನಾವು ತೆಕೊಂಡಲ್ಲಿ 1.5 ಎಕರೆ ಜಾಗ ಅಷ್ಟೇ ಇದ್ದದ್ದು. ನಮ್ಗೊಂದು ಸ್ವಲ್ಪ ಹತ್ರದಲ್ಲಿ ಜಾಗ ಇದ್ರೆ ಒಳ್ಳೇದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಸಂಕ್ರಾಂತಿಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗುವಾಗ ಪಕ್ಕದಲ್ಲೇ ಒಂದು 6 ಎಕರೆ ಜಾಗ ಇತ್ತು ಇಲ್ಲಿ ಪಕ್ಕದಲ್ಲಿ. ನಾನು ದೈವಸ್ಥದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಈ ಜಾಗ ನಮ್ಗೊಂದು ಸಿಗುವಾಗೆ ಆಗ್ಲಿ ದೈವರೇ, ಆದ್ರೆ ನಾನು ಏನಾದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ. ಅದೇ ವರ್ಷ ನಂಗೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ರಾಜ್ನೇಶ್ವರ್ ಅವರು, ನಮ್ಮ ಜಾಗದ ಓನರ್ ಅವರು ಹೇಳಿದ್ರು ಇಂಗಿತವನ್ನು ವ್ಯಕ್ತಪಡಿಸಿ, ನಾವು ಅದನ್ನು ನಿಮ್ಗೆ ಶಾಲೆಗೆ ಹೆಲ್ಪ್ ಆಗುದಾದ್ರೆ, ಕಾಲೇಜಿಗೆ ಹೆಲ್ಪ್ ಆಗುದಾದ್ರೆ ನಾವು ಅದನ್ನ ನಿಮ್ಗೆ ಕೊಡ್ತೇವೆ, ನಮ್ಗೆ ಅದು ಏನು ಕೊಡ್ಬೇಕು ಅದು ಕೊಟ್ಟು ತೆಕೊಳ್ಳಿ ಅಂತ ಹೇಳಿದ್ರು. ಅದೇ ಮುಖಾಂತರ ನಾವು ಈ ದೈವದ ದಯದಿಂದ ಅದನ್ನು ಕೂಡ ತೆಕೊಂಡಿವಿ. ಜಾಗ ತೆಕೊಂಡಾದ್ಮೇಲೆ ನಾನು ಏನು ಪ್ರಾರ್ಥನೆ ಮಾಡಿದ್ದೆ ಒಂದು ಸಣ್ಣದಾಗಿ ಕೊಡ್ತೇವೆ ಅಂತ ಹೇಳಿ ಸೇವೆಯನ್ನು, ಅದನ್ನು ಕೊಟ್ಟಿದ್ದೇವೆ. ಅದಾದ್ಮೇಲೆ ಬರುವ ವರ್ಷ ಜಾಗ ತೆಕೊಂಡಾಗಿತ್ತು ಅಷ್ಟೇ. ಬರುವ ವರ್ಷ ನಾವು ಒಂದು ಅದ್ರಲ್ಲಿ ಬಿಲ್ಡಿಂಗ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ದೇವರ ದಯದಿಂದ ಅಡ್ಮಿಷನ್ಸ್ ಎಲ್ಲ ಒಳ್ಳೇದಾಗ್ತಾ ಇತ್ತು. ಪ್ರತಿ ವರ್ಷ 400-500 ಮಕ್ಕಳು ಸೀಟ್ ಇಲ್ಲದೆ ಹೊರಗೆ ಹೋಗ್ತಾ ಇದ್ರು ನಮ್ಮಲ್ಲಿ, ಎಕ್ಸೆಲ್ ಸೀಟ್ ಫುಲ್ ಆಗಿ. ಸೊ ನಾನು ಅಂದ್ಕೊಳ್ತಾ ಇದ್ದೆ, ನಮ್ಮಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಾಗ, ಇಷ್ಟು ಒಳ್ಳೆ ವ್ಯವಸ್ಥೆ ಇರುವಾಗ ಯಾಕೆ ನಾವು ಮಕ್ಕಳನ್ನ ಹಿಂದೆ ಕಳಿಸ್ಬೇಕು? ನಮ್ಮಲ್ಲಿ ಎಬಿಲಿಟಿ ಇದೆ, ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಹಾಗೆ ನಾನು ಅಂದ್ಕೊಳ್ತಾ ಇದ್ದೆ. ಆದ್ರೆ ನಮ್ಗೆ ಅಷ್ಟು ಬಿಲ್ಡಿಂಗ್ ಕಟ್ಟುವಷ್ಟು ಕೆಪಾಸಿಟಿ ಇರಲಿಲ್ಲ ಆ ಸಂದರ್ಭದಲ್ಲಿ. ಸಾಧಾರಣ ಒಂದು 3 ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಬಿಲ್ಡಿಂಗ್ ಆಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಾವು ಕೂಡ ಪುನಃ ಸಂಕ್ರಾಂತಿ ಸಂದರ್ಭದಲ್ಲಿ ಬಂದಾಗ ದೈವದ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ನಮ್ಗೆ ಬರುವ ವರ್ಷದ ಒಳಗೆ ಒಂದು ನಿಮ್ಮ ದೈವದ ದಯದಿಂದ ಕುಂಭಕಂಠಿನಿ ದಯದಿಂದ ನಮ್ಗೊಂದು ಅಲ್ಲಿ ಜಾಗ ಏನ್ ತಕೊಂಡಿದ್ದೇವೆ, ನಿಮ್ಮ ದಯದಿಂದ ಜಾಗ ಅಂತೂ ಆಯ್ತು. ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್, ಒಂದು 3 ಬಿಲ್ಡಿಂಗ್ ಆಗ್ಬೇಕು ನಮ್ಗೆ, ಒಂದು ಹಾಸ್ಟೆಲ್, 2 ಹಾಸ್ಟೆಲ್, ಒಂದು ಕಾಲೇಜ್ ಕೂಡ ಆಗ್ಬೇಕು, ಎಕನಾಮಿಕ್ ಬ್ಲಾಕ್ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಅದು ಏನೋ ದೈವದ ದಯ ಚಿತ್ತವೇನು. ನನ್ನ ಕಷ್ಟಗಳಿದ್ರೂ ಕೂಡ
ಒಂದು ಒಳ್ಳೆ ರೀತಿಯಲ್ಲಿ ನಾನು ಅಂದ್ಕೊಂಡ ಸಂದರ್ಭದಲ್ಲಿ ದೈವದಿಂದ 3 ಬಿಲ್ಡಿಂಗ್ ವಿದಿನ್ ಒಂದು 6 ಮಂತ್ ಅಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ, ಎಲ್ಲಿವರೆಗೆ ಅಂದ್ರೆ ಬಿಲ್ಡರ್ ಹೇಳ್ತಿದ್ರು ನಾವು ಮಂಗಳೂರಲ್ಲಿ ಕೂಡ ಇಷ್ಟು ಒಬ್ಬರೇ ಬಿಲ್ಡರ್ ಆಗಿ 3 ಲಕ್ಷ ಸ್ಕ್ವೇರ್ ಫೀಟ್ ಇದ್ದು ವಿದಿನ್ ಒಂದು 6 ಮಂತ್ ಅಲ್ಲಿ ಮಾಡ್ಲಿಲ್ಲ. ಹಾಗಾಗಿ ನಿಮ್ಗೆ ಏನೋ ದಯದಿಂದಲೇ ಆಯ್ತು ಅಂತ ಹೇಳುವಂತದ್ದು ಬಿಲ್ಡರ್ ಕೂಡ ಹೇಳಿರುವಂತದ್ದು ಒಂದು ಮಾತು. ಹಾಗಾಗಿ ಖಂಡಿತ ನಂಗೆ ಮೊದ್ಲಿಂದ ಕೂಡ ನಾನು ದೈವ ಭಕ್ತವೇ, ಯಾಕಂದ್ರೆ ನಾವು ಅಂತ ಒಂದು ಮನೆತನದಲ್ಲಿ ಹುಟ್ಟಿದವರು. ಹಾಗಾಗಿ ನಂಗೆ ಮೊದ್ಲಿಂದ ಕೂಡ ದೈವ ಭಕ್ತನಾಗಿದ್ದೆ. ಇಲ್ಲಿ ಬಂದಾಗ ಅವಕಾಶ ಕೂಡ ಮುಂದೆ ಕೂಡ ನಂಗೆ ದೇವರು ಕರುಣಿಸಿದ್ರು. ಹಾಗಾಗಿ ಈ ದೈವದ ದಯದಿಂದ ನಮ್ಗೆ ನಮ್ಮ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಏನಾದ್ರು ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ನಾವು ಇಲ್ಲಿಗೆ ಒಂದು ಸಣ್ಣ ಹರಕೆಯನ್ನು ಹೇಳುವಂತದ್ದು, ರಡ್ಡು ಬೊಂಡ ಕೊರ್ಪೆ ಒಂಚೆಂಡು ಉಪ್ಪು ಕೊರ್ಪೆ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಅನೇಕ ಒಂದು ಮಿರಾಕಲ್ಗಳಾಗುವಂಥದ್ದು. ಯಾಕಂದ್ರೆ ಸಾಧ್ಯವೇ ಇಲ್ಲ, ಇನ್ನು ಆಗುದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಕೂಡ ಈ ದೈವದ ದಯದಿಂದ ಒಂದು ಆಗಿರೋ ನಮ್ ಸ್ವಂತ ಅನುಭವ ಕೂಡ ಇದೆ. ಹಾಗೆ ನಮ್ಮೊಟ್ಟಿಗಿರುವವರೆಲ್ಲರೂ ಕೂಡ, ಹಾಗೆ ನನ್ನನ್ನು ನೋಡಿ ನಮ್ಮೊಟ್ಟಿಗಿರುವವರೆಲ್ಲರೂ ಕಷ್ಟ ಬಂದಾಗ ಇಲ್ಲಿಗೆ ಪ್ರಾರ್ಥನೆ ಮಾಡ್ತಾರೆ. ಅದು ಎಲ್ರಿಗೂ ಕೂಡ ಅನುಭವಕ್ಕೆ ಬಂದಿದೆ. ಈಗ ನಮ್ಗೆ ಮಾತ್ರ ಅಲ್ಲ, ಯಾರೆಲ್ಲ ಈಗ ಪ್ರಾರ್ಥನೆ ಮಾಡಿ ಒಂದು ಹರಕೆ ಹೇಳಿ ಒಂದು ಅವರ ಹರಕೆಯನ್ನು ದೈವ ಈಡೇರಿಸಿದೆ, ಒಂದು ಅವರ ಏನು ಆಸೆ ಇದನ್ನು ಈಡೇರಿಸಿದೆ, ಅವನು ಹರಕೆಯನ್ನು ಬಂದು ತೀರಿಸ್ತಾರೆ. ಹಾಗಾಗಿ ಎಲ್ರಿಗೆ, ನಮ್ಗೆ ಮಾತ್ರ ಅಲ್ಲ, ಎಲ್ರಿಗೆ ಒಂದು ಅದರ ಅನುಭವ ಆಗಿದೆ. ಹಾಗಾಗಿ ನಮ್ಗೆ ಒಂದು ಕುಂಭಖಂಡಿನಿಯ ಕ್ಷೇತ್ರದಲ್ಲಿ ಇಂಥ ಒಂದು ಬ್ರಹ್ಮಕಲಶ ಆಗಿರುವಂತದ್ದು, ಬ್ರಹ್ಮಕಲಶ ಆಗ್ತಾ ಇರುವಂತದ್ದು ನಮ್ಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯ ವಿಚಾರ. ನಾನು ಅಂದ್ಕೊಂಡೇ ಇರ್ಲಿಲ್ಲ ನಂಗೆ ಒಂದು ಇಂಥ ಅವಕಾಶ ಸಿಗ್ಬಹುದು, ಇಂಥ ಒಂದು ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಸಿಗ್ಬಹುದು ಅಂತ ಹೇಳಿ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ನಮ್ಗೆ ಅದು ಆಸೆ ಕೂಡ ಇರ್ಲಿ, ಅಂದ್ರೆ ಬ್ರಹ್ಮಕಲಶದಲ್ಲಿ ಭಾಗವಹಿಸಬೇಕು ಅಂತಿತ್ತು, ಅಧ್ಯಕ್ಷ ಆಗ್ಬೇಕು, ಕಾರ್ಯಾಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಏನು ಆಸೆ ಇರ್ಲಿಲ್ಲ. ಆ ದೈವದಯದಿಂದ ನಮ್ಮ ಆಡಳಿತ ಮುಕ್ತೇಶ್ವರ ಇದ್ದಾರೆ, ನಮ್ಮ ಸುಖೇಶ್ ಕಡಂಬು ಅವರು, ಹಾಗೆ ನಮ್ಮ ಈ ಬ್ರಹ್ಮಕಲಶದ ಅಧ್ಯಕ್ಷರು ಗೌರವಾನ್ವಿತ ಶಶಿಧರ್ ಶೆಟ್ಟಿ ಬರೋಡರವರಿದ್ದಾರೆ. ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಾಧ್ಯಕ್ಷನಾಗಿ ನಾನು ಕೂಡ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಂಥ ಒಂದು ಒಳ್ಳೆ ಅನುಭವ ಸಿಕ್ಕಿದೆ. ಹಿರಿಯರೊಟ್ಟಿಗೆ ನಮ್ಗೆ ಕಿರಿಯರಾಗಿ ನಂಗೊಂದು ಒಳ್ಳೆ ಅನುಭವ ಇದು. ಯಾಕೆಂತ ಹೇಳಿದ್ರೆ ಒಂದು ಭವಿಷ್ಯದಲ್ಲಿ ಈಗ ನಂಗೊಂದು 30-35 ವರ್ಷ ಆಗಿದೆ ಅಷ್ಟೇ. ನಂಗೆ ಇಂಥ ಒಂದು ಸಣ್ಣ ಏಜಲ್ಲಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿರುವಂತದ್ದು, ಅವಕಾಶ ಸಿಕ್ಕಿರುವಂತದ್ದು, ಮುಂದೆ ನನ್ನ ಒಂದು ಭವಿಷ್ಯದಲ್ಲಿ ಕೂಡ ಇಂಥ ಒಂದು ಅವಕಾಶ ಸಿಕ್ಕಿದ ಖಂಡಿತವಾಗಿ ಕೂಡ ಒಂದು ನಡೆಸ್ಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೆ ನಮ್ಗೆ ದೈವದ ದಯದಿಂದ ನಾಡ್ದೀಗ ನಮ್ಗೆ ಫೆಬ್ರವರಿ 9ರಿಂದ ಪ್ರಾರಂಭಗೊಂಡು ಫೆಬ್ರವರಿ 13ರವರೆಗೆ ವೈಭವಯುತವಾಗಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅಧ್ಯಕ್ಷರು, ನಮ್ಮ ಆಡಳಿತ ಮುಕ್ತೇಶ್ವರು, ನಮ್ಮ ಊರ ಪತ್ತು ಪರವರ ಎಲ್ಲ ಬಾಂಧವರ ಸಹಕಾರದಿಂದ ಅತ್ಯುತ್ತಮ ರೀತಿಯಲ್ಲಿ ಒಂದು ನಡೀಲಿಕ್ಕಿದೆ. ಊರಿನ ಎಲ್ಲರೂ ಭಕ್ತ ಬಾಂಧವರು, ಊರ ಪರವರ ಭಕ್ತ ಬಾಂಧವರು ಎಲ್ಲರೂ ಕೂಡ ಭಾಗವಹಿಸ್ಲಿಕ್ಕಿದ್ದಾರೆ. ನಮ್ಮ ದೈವದ ಕಾರಣಿಕವೇ ಅಂತದ್ದು. ಯಾಕೆಂತ ಹೇಳಿ ಈ ಜಾಗಕ್ಕೆ ನಾವು ಬರುದಲ್ಲ, ದೈವವೇ ಕರ್ಕೊಂಡು ಬರುದು. ಯಾಕಂದ್ರೆ ನಾನು ನಾನಾ ಕಡೆ ಜಾಗ ನೋಡಿದ್ದೆ, ಅದು ಎಲ್ಲಿಂದ ಬೇಡ, ಎಲ್ಲ ಬೇರೆ ಬೇರೆ ಕಡೆ ಜಾಗ ನೋಡಿದೆ ಕಾಲೇಜ್ ಮಾಡ್ಬೇಕು ಅಂತ ಹೇಳಿ. ಅದೇನೋ ದೈವದ ಚಿತ್ತ, ನಮ್ಮ ಒಂದು ದೈವ ಭಕ್ತಿಗೆ ಇರ್ಬೋದು. ನಮ್ಗೆ ಇಂಥ ಒಳ್ಳೆ ಜಾಗದಲ್ಲಿ ನಮ್ಗೆ ಗುರಾಯನಕೆರೆ ಅಂತ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನಮ್ಗೆ ದೇವರ ಅನುಗ್ರಹದಿಂದ ಜಾಗ ಕೂಡ ಸಿಕ್ಕಿತ್ತು. ನಾವು ಮಾಡುವುದಲ್ಲಿ ಕೂಡ ಪ್ರಾಮಾಣಿಕವಾಗಿ ಮಾಡಿ ದೈವದ ಭಕ್ತಿಯಿಂದ ಮಾಡಿದ ಕಾರಣ ದೈವದ ದಯ ಕೂಡ ನಮ್ಗೆ ಇದೆ. ಹಾಗಾಗಿ ಈ ದೈವದ ಒಂದು ಕಾರಣಿಕವೇ ಅಂತದ್ದು ಅಂತ ಹೇಳ್ತಾ ಎಲ್ಲರೂ ಬಂದು ನಾಡ್ದು ನಮ್ಮ ಬ್ರಹ್ಮಕಲಶವನ್ನು ಅತ್ಯುತ್ತಮ ರೀತಿಯಲ್ಲಿ ಒಂದು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಭಕ್ತಿ ಪೂರ್ವಕವಾಗಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೊಂದು, ನಿಮ್ಮ ಈ ಹಾಸ್ಟೆಲ್ ಮಕ್ಕಳಿಗೆ ವಿಶೇಷವಾಗಿ ಬೆಳಗಿನ ಜಾವ ಒಂದು ದೇವರ ಪದ್ಯವನ್ನು ಕೂಡ ಹಾಕ್ತೀರಾ, ದೇವರ ಹಾಡನ್ನು ಹಾಕ್ತೀರಾ. ಸೊ ಈ ಅರಮನೆ ಬೆಟ್ಟ ಕ್ಷೇತ್ರ ಹತ್ರ ಇರುವಂತಹ ಹಾಸ್ಟೆಲ್, ಸೊ ಆ ಮಕ್ಕಳಿಗೆ ಎಷ್ಟು ಖುಷಿ ಕೊಡುತ್ತಿದೆ. ಖಂಡಿತವಾಗ ಕೂಡ. ಯಾಕಂತ ಹೇಳಿದ್ರೆ ನಾವು ಮಕ್ಕಳನ್ನಾಗಿ ನಾವು ಹೇಗೆ ಇದ್ದೇವೆ, ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ರತ್ನ ಮನಸ್ಸದಲ್ಲಿ ಓದಿದವ, ಪರಂ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಶಿಷ್ಯರಾಗಿ ರತ್ನ ಮನಸ್ಸ 3 ವರ್ಷ ಸಿದ್ಧವನದಲ್ಲಿ ಓದಿದವ. ನಮ್ಗೆ ಅಲ್ಲಿ ಕೂಡ ಹಾಗೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ, ಯೋಗ ಎಲ್ಲ ಒಂದು ಒಳ್ಳೆ ಒಂದು ಶಿಕ್ಷಣವನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಗೆ ಹೈಸ್ಕೂಲ್ ಜೀವನದಲ್ಲಿ, PUC ಜೀವನದಲ್ಲಿ ನಮ್ಗೆ ಕಷ್ಟ ಅಂತ ಅನಿಸ್ತಿತ್ತು, ಯಾವಾಗೊಮ್ಮೆ ಮುಗಿಲಿಲ್ಲ, ಇದು ಯಾಕೆ ಬೇಕು ಅನಿಸ್ತಾ ಇತ್ತು. ಆದ್ರೆ ಯಾವಾಗ ನಾವು ಒಂದು ಆ ಶಿಕ್ಷಣದ ಹೊರಗೆ ಬಂದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತಿದ್ದೇವೆ, ಆವಾಗ ನಮ್ಗೆ ಖಂಡಿತ ತುಂಬಾ ನಮ್ಮ ಲೀಡರ್ಶಿಪ್ ಇರ್ಬೋದು, ಅಥವಾ ಒಂದು 4 ಮಂದಿ ಎತ್ತಿಗೆ ಹೇಗೆ ಮಾತಾಡುವಂತ ಕಲೆ ಇರ್ಬೋದು, ಎಲ್ಲದೂ ಕೂಡ ನಮ್ಗೆ ಕಲಿಸಿಕೊಟ್ಟಿದೆ ಸಣ್ಣ ಏಜ್ ಅಲ್ಲಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಕೂಡ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆದ್ದು ಪ್ರೇಯರ್ ಇರ್ಬೋದು, ಯೋಗ ಇರ್ಬೋದು, ದೇವರನ್ನೊಂದು ನಂಬುದಿರ್ಬೋದು, ಅಥವಾ ಅಪ್ಪ ಅಮ್ಮನೇ ನಮ್ಗೆ ದೇವರು ಅಂತ ಹೇಳುವಂತ ಒಂದು ಭಾವನೆ ಇರ್ಬೋದು, ಗುರು ಹಿರಿಯರಿಗೆ ಗೌರವ ಕೊಡುವಂತದ್ದು ಇರ್ಬೋದು. ಇದೆಲ್ಲ ಕೂಡ ಇಂದಿನ ಮಕ್ಕಳಿಗೆ ತುಂಬಾ ಅಗತ್ಯವಾಗಿದೆ. ಯಾಕಂತ ಹೇಳಿದ್ರೆ ಅವನು ಮುಂದೆ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗ್ಲಿ, ಅಥವಾ ಸೈಂಟಿಸ್ಟ್ ಆಗಿ, ಅಥವಾ CA ಆಗಿ, ಏನೇ ಆಗ್ಲಿ, ಅವನು ಏನಾಗಿದ್ದಾನೆ ಅಂತ ಹೇಳೋದಕ್ಕಿಂತ ಅವನೊಂದೊಂದು ಒಳ್ಳೆ ದೇಶದ ಪ್ರಜೆಯಾಗಿ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯಾಗಿ ಮಾಡುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಹಿಂದೆ ಇಂಥ ಒಂದು ನೈತಿಕ ಶಿಕ್ಷಣಗಳನ್ನು ಕೂಡ ಕೊಡುವಂತದ್ದು ಅತ್ಯಂತ ಮಹತ್ವ. ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಒಂದು ಮಾತಿತ್ತು, ನನ್ನ ಅಜ್ಜನ ಕಾಲದಲ್ಲಿ ಮಾತಿತ್ತು, ತುಂಬಾ ಜಾಗ ಇದ್ರೆ ಆಯ್ತು, ಅವನ್ ದೊಡ್ಡ ಶ್ರೀಮಂತ ಅಂತ ಹೇಳಿ, ತುಂಬಾ ಜಾಗ ಇದ್ರೆ ಧನಿಕುಲು ಅಂತ ಹೇಳ್ತಿದ್ರು ಆಗ. ಆಮೇಲೆ ನಮ್ಮ ಅಪ್ಪಾಜಿ ಕಾಲದಲ್ಲಿ ಮಾತಿತ್ತು, ತುಂಬಾ ಹಣ ಇದ್ರೆ ಶ್ರೀಮಂತರು ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ನಾನು ಅನುಭವಕ್ಕೆ ಬಂದ ಮಾತೇನು ಅಂತ ಹೇಳಿದ್ರೆ, ಒಳ್ಳೆ ಮಕ್ಳಿದ್ರೆ,
ಒಂದು ಒಳ್ಳೆ ಮಕ್ಳಿದ್ರೆ ಅವರೇ ನಮ್ಗೆ ಒಂದು ಅಂತವರೇ ಶ್ರೀಮಂತರು ಅಂತ ಹೇಳಿ, ಅವರೇ ಮಕ್ಳೇ ಮುಂದಿನ ಆಸ್ತಿ ಅಂತ ಹೇಳುವಂಥದ್ದು. ಹಾಗಾಗಿ ಮಕ್ಕಳನ್ನೊಂದು ಒಳ್ಳೆ ರೀತಿಯಲ್ಲಿ ರೆಡಿ ಮಾಡುವಂತ ದೊಡ್ಡ ಜವಾಬ್ದಾರಿಯನ್ನು ನಮ್ಗೆ ದೇವರು ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಅದ್ರಲ್ಲಿ ಒಂದು ಪಾರ್ಟ್ ಅದು ಯಾವುದು ನೀವು ಹೇಳಿದಂತ ಪ್ರೇಯರ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ಅವರೊಂದು ಮಕ್ಕಳಿಗೆ ಒಂದು ದೇಶದ ಬಗ್ಗೆ ಪ್ರೀತಿ ಇರ್ಬೋದು, ಒಂದು ಬರುವಂತ ಭಾವನೆಗಳನ್ನು ಬರುವಂತ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುವಂತ ನಮ್ಗೊಂದು ಜವಾಬ್ದಾರಿ ಆಗಿದೆ. ಅಥವಾ ನಾವೊಂದು ಅಧ್ಯಕ್ಷರಾಗಿ, ನಾವೊಬ್ಬ ಟೀಚರ್ ಆಗಿದ್ದು, ಅದೆಲ್ಲ ಒಂದು ನಮ್ಮಿಂದ ಏನು ಕೊಡ್ಲಿಕ್ಕೆ ಆಗ್ತದೆ ಕೊಡ್ಲೇಬೇಕಾಗ್ತದೆ. ಇನ್ನು ನಿಮ್ಮ ಕಾಲೇಜ್ಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಸೊ ಅಂತವರಿಗೆ ಇಲ್ಲಿನ ಕ್ಷೇತ್ರದ ಬಗ್ಗೆ ಮಹಿಮೆ ಬಗ್ಗೆ ಖಂಡಿತ. ಯಾಕಂತ ಹೇಳಿ ನೋಡಿ, ನಾವು ಎಲ್ಲಿವರೆಗೆ ನಾವು ದೈವದ ಭಕ್ತರು ಅಂತ ಹೇಳಿದ್ರೆ ಈ ಪ್ಲೇಸಿಗೆ ನಮ್ಗೆ ಒಂದು ಅಲ್ಲಿ ವಿದ್ಯಾಸಾಗರ್ ಕ್ಯಾಂಪಸ್ ಅಂತ ಹೇಳಿದೆ ಕೆಳಗಡೆ, ಆದ್ರೆ ಇಲ್ಲಿಯ ಕ್ಯಾಂಪಸ್ ನಾವು ಹೆಸರೇ ಇಟ್ಟದ ಹಾಗೆ ಅರಮಲೆ ಬೆಟ್ಟ ಕ್ಯಾಂಪಸ್ ಅಂತ ಹೇಳಿ. ಅದು ನಮ್ಮ ಎಲ್ಲ ಹೆಸರಲ್ಲಿ ಕೂಡ ಅರಮಲೆ ಬೆಟ್ಟ ಕ್ಯಾಂಪಸ್ ಅಂತ ಹೇಳುವಾಗ ನಮ್ಗೆ ಒಂದು ಅರಮಲೆ ಬೆಟ್ಟದ ಬಗ್ಗೆ ಆಲ್ರೆಡಿ ಭಕ್ತರಿದ್ದೇವೆ, ಎಲ್ರಿಗೂ ಕೂಡ ನಮ್ಮ ಒಂದು ನಮ್ಮ ಭಕ್ತಿಯನ್ನು ನಾವು ತೋರಿಸ್ಪಡಿಸ್ತಿದ್ದೇವೆ. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ದು ಇನ್ನೊಂದು ಇಲ್ಲಿ ಹಾಸ್ಟೆಲ್ ಆಗ್ತೊಂಡು ಎದುರುಗಡೆ, ಅದರ ಮುಖವನ್ನೇ ಈ ಕಡೆ ತಿರುಗಿಸಿದ್ದೇವೆ ನಾವು. ಆಕ್ಚುಲಿ ನಾವೆಲ್ಲ ಮುಖ ಪೂರ್ವಕ್ಕಿದೆ, ಇದರೊಂದು ಮುಖ ದೈವದ ಕ್ಷೇತ್ರ ಎದುರು ಇರುವ ಕಾರಣ ಅದನ್ನು ಮುಖವನ್ನೇ ಈಚೆ ನಾವು ತಿರುಗಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಬೆಳಿಗ್ಗೆದ್ದು ನಾವೊಂದು ಹೀಗೆ ದೈವದ ಎದುರು ಇರುವ ಕಾರಣ ಅದು ಉಲ್ಟಾ ಆಗ್ಬಾರ್ದು ಅಂತ ಹೇಳುವ ಕಾರಣ ಅದರ ಮುಖವನ್ನೇ ನಾವು ಈಚೆ ಶೇಪ್ ಅನ್ನೇ, ಅದು ಯು ಶೇಪ್ ಅನ್ನು ನಾವು ದೈವದ ಕಡೆ ಫೇಸ್ ಮಾಡಿ ಇಟ್ಟಿರುವಂತದ್ದು. ಇದು ನಮ್ಗೆ ಒಂದು ದೈವದ ಭಕ್ತಿಯನ್ನು ಎಲ್ರಿಗೂ ಕೂಡ ಉಳಿದವರಿಗೆ ಕೂಡ ಒಂದು ಗೊತ್ತಾಗ್ಬೇಕು ಅಂತ ಹೇಳುವ ಕಾರಣಕ್ಕೆ ನಾವು ಇಟ್ಟಿರುವಂತದ್ದು. ಈ ಅರಮಲೆ ಬೆಟ್ಟ ಕ್ಷೇತ್ರಕ್ಕೆ ನೀವು ಬೆಳಗಿನ ಜಾವ ಅಥವಾ ಸಂಜೆಯ ವೇಳೆ ಬಂದಾಗ ನಿಮ್ಗೆ ಒಂದು ವಿಹಂಗಮ ನೋಟವನ್ನು ನೋಡ್ಬೋದು. ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಸುತ್ತ ಹಸಿರು ವಾತಾವರಣ, ಎಲ್ಲ ಕಡೆ ಕೂಡ ಮರ ಗಿಡಗಳು ಕಾಣಿಸುತ್ತೆ. ಅದರ ಮಧ್ಯೆ ಎತ್ತರದಲ್ಲಿ ಈ ಒಂದು ದೇವಸ್ಥಾನ ಇರುತ್ತೆ. ಜೊತೆಗೆ ವಿಶೇಷವಾಗಿ ಈ ಒಂದು ಅರಮಲೆ ಬೆಟ್ಟ, ಈ ಕೊಡಮಣಿತಾಯಿ ದೇವಸ್ಥಾನ ಒಟ್ಟು 5 ಗ್ರಾಮಗಳಿಗೆ ಬರುತ್ತೆ. ಕುವೆಟ್ಟು, ಉಡಿಲ್ನಾಳ, ಮೆಳಂತಬೆಟ್ಟು, ಪಡಂಗಡಿ ಹಾಗೆ ಸೋನಂದೂರು. ಸೊ ಈ 5 ಗ್ರಾಮಗಳಿಗೆ ಒಟ್ಟಾಗಿ ಈ ಒಂದು ದೇವಸ್ಥಾನ ಬರುತ್ತೆ. ವಿಶೇಷವಾಗಿ ಯಾವುದೇ ಒಂದು ಜಾತ್ರೆ ಇರ್ಬೋದು ಅಥವಾ ಬ್ರಹ್ಮ ಕಲಶ, ಬ್ರಹ್ಮ ಕುಂಭಾಭಿಷೇಕ ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ಊರಿನವರು ಬಂದು ಇಲ್ಲಿ ಸೇವೆಯನ್ನ ಕೊಡ್ತಾರೆ, ಭಕ್ತಿಯಿಂದ ತಮ್ಮ ಕೋರಿಕೆಯನ್ನ ಕೇಳಿಕೊಳ್ತಾರೆ. ಈ ಕ್ಷೇತ್ರ ಬಗ್ಗೆ ಅನೇಕ ಮಂದಿ ತಮ್ಮ ಅನುಭವ ಹಂಚಿಕೊಂಡು ಇದರ ಕಾರಣಿಕವನ್ನ ಹೇಳಿದ್ರು. ಅದನ್ನ ಕೇಳಿದಾಗ ನಂಗೂ ಕೂಡ ಮೈ ರೋಮಾಂಚನ ಆಯ್ತು. ಒಟ್ಟಿನಲ್ಲಿ ಎಲ್ಲವನ್ನ ಕೇಳಿದಾಗ ಇಲ್ಲಿ ಗೊತ್ತಾಗಿರುವಂತ ಒಂದೇ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಬರುವಾಗ ಯಾವುದೇ ಆಡಂಬರ ಬೇಕಾಗಿಲ್ಲ, ಕೇವಲ ಶುದ್ಧವಾದ ಭಕ್ತಿ ಇದ್ರೆ ಸಾಕು, ನಿಮ್ಮ ಕೋರಿಕೆಯನ್ನ ಈ ತಾಯಿ ಈಡೇರಿಸ್ತಾಳೆ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬೆಳಲ್ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಅರಮಲೆ ಬೆಟ್ಟ, ಗುರುವಾನ್ಕೆರೆ.